ಕಾವೇರಿ ತಾಯಿಯ ಸನ್ನಿಧಿಯಲ್ಲಿ ಆ ಮಹಾಭಗಂಡೇಶ್ವರನ ಆಶೀರ್ವಾದ ಪಡ್ಕೊಂಡು ಈ ಒಂದು ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಇಲಾಖೆ, ಭಾಗಮಂಡಲ ನಾಡು ಗೌಡ ಸಮಾಜ, ಕರಿಕೆ ಗೌಡ ಸಮಾಜ, ಚೇರಂಬಾಣೆ ಗೌಡ ಸಮಾಜ ಮತ್ತು ಭಾಗಮಂಡಲ ಗೌಡ ಯುವ ಒಕ್ಕೂಟ, ಚೇರಂಬಾಣೆ ಮಹಿಳಾ ಒಕ್ಕೂಟದ ಕೂಡುಕುಟ್ಟಲೆ ಈ ದಿನ ನಾವು ಆ ಗಡಿನಾಡು ಉತ್ಸವನ ಇಲ್ಲಿ ಆಚರಿಸಿಕೊತ್ತ ತೀರ್ಮಾನ ಮಾಡಿಕೊಂಡು ಅದೇ ಪ್ರಕಾರ ಈ ದಿನ ಬೆಳಿಗ್ಗೆ ಆ ಮಹಾಗಣಪತಿ ಇಟ್ಟು ಎಲ್ಲ ದೇವ್ರನ್ನ ನೆನೆಸೋಕೂತ ನಾವು ಯೋಚನೆ ಮಾಡಿ ನಾವು ಈಗಾಗಲೇ ಆ ಮಹಾಗಣಪತಿಗೆ ಇಟ್ಟೋಳೋ ನಾವು ಈಗ ತೊಡಗಿದ ಜಂಬರಕ್ಕೆ ಸಾಯಂಕಾಲ ಎಲ್ಲ ಜಂಬಾರ ಮುಗಿಯಲಾಗುವ ಸಮೇತ ಯಾವುದೇ ಒಂದು ತೊಂದರೆ ತಾಪತೆ ಬಾರದೆ ನಿರ್ವಿಘ್ನವಾಗಿ ನಡೆಸಿಕೊಡೋಕೂತ ನಾವು ಮೊದಲನೇದಾಗಿ ಎಲ್ಲ ವಿಘ್ನಗಳ ವಿನಾಶ ಮಾಡುವಂತ ಮಹಾಗಣಪತಿಯಲ್ಲಿಯೂ ನಮ್ಮ ಕುಲದೇವರು ವೆಂಕಟಸ್ವಾಮಿಯಲ್ಲಿಯೂ ಆ ಕಾವೇರಮ್ಮ ತ್ರಿಮೂರ್ತಿಗಳಲ್ಲೂ ಆ ಮಹಾಭಗಂಡೇಶ್ವರನಲ್ಲಿಯೂ ಹಾಗೆ ನಮ್ಮ ಎಲ್ಲ ಗೌಡ ಜನಾಂಗದ ದೈವಾನು ದೇವತೆಗ ಆಶೀರ್ವಾದ ಮಾಡುತ್ತಾ ದೇವರಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡವೆ. ದೀಪನ ಹೊಸೋಕು ನೆಲಕ್ಕಿ ದೀಪನ ಹೊಸೋಕು, ದೀಪನ ಹೊಸೋಕು ನೆಲಕ್ಕಿ ದೀಪನ ಹೊಸೋಕು, ದೀಪನ ಹೊಸೋಕು ನೆಲಕ್ಕಿ ದೀಪನ ಹೊಸೋಕು, ದೀಪನ ಹೊಸೋಕು ನೆಲಕ್ಕಿ ದೀಪನ ಹೊಸೋಕು. ಧನ್ಯವಾದ. ಬಗ್ಗೆ ಹೆಮ್ಮೆ ಮೂಡಿಸಿಕೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಅಮೂಲ್ಯನ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಭಾಗಗಳಲ್ಲಿ ಗಡಿನಾಡ ಉತ್ಸವನ ಹಮ್ಮಿಕೊಂಡು ಬಂದಿಟ್ಟು ಹಂಗೇನೆ ಇಂದು ಭಾಗಮಂಡಲಿ ಈ ಗಡಿನಾಡು ಉತ್ಸವನ ಹಮ್ಮಿಕೊಂಡಿಟ್ಟು
ಇವರೆಲ್ಲ ಖುಷಿಯಿರಬೇಕು. ಈಗಾಗಲೇ ಮೆರವಣಿಗೆ ಹೊರಟು ಹಾಗೆ ಇದನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಕಾರ್ಯಕ್ರಮ ಮತ್ತೊಮ್ಮೆ ಸಂಘಟಕರವರು ಧನ್ಯವಾದ ಹಾಗೆ ಕಾರ್ಯಕ್ರಮವನ್ನು ಈಗಾಗಲೇ ಅರೆಭಾಷೆ ಗಡಿನಾಡ ಉತ್ಸವ 2025ರ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದನ ಹೇಳಿಕೆ ಸ್ವಾಮೀಜಿಗ ಆಗಮಿಸ್ತವಳು. ಅವಕ್ಕೆ ಎಲ್ಲವೂ ಎದ್ದು ನಿಂತು ಅವರ ಸ್ವಾಗತಿಸಬೇಕು, ಅವರ ಬರಮಾಡಿಕೊಳ್ಳಬೇಕು ಅಂತ ಕೇಳ್ತಾವಳೆ. ಅವಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾವಳೆ. ಅವರ ಆಶೀರ್ವಾದನ ತಕೊಂಡು ಇದನ್ನು ಈ ಅರೆಭಾಷೆಯ ಗಡಿನಾಡ ಉತ್ಸವ 2025ರ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತನ ಬಯಸ್ತವಳೆ. ಹಾಗೆಯೇ ಈ ಹೊತ್ತಲ್ಲಿ ಒಂದು ಅರೆಭಾಷೆ ಹಾಡಿನ ಹಾಡಿಕೆ ಇಷ್ಟಪಟ್ಟವಳೆ. ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಒಂದು ಗೀತೆನ ಪ್ರಸ್ತುತಪಡಿಸ್ತವಳೆ. ಹಾಡುವ ಗಾಯಕ ಪ್ರಸಾದ್ ಹಾಲೇಟಿ. ಮಮನ ಬುಳ್ಪು ನೋಡಿ ಅವಳ ಮೈಬಣ್ಣ ನೋಡಿ ಲಕ್ಷಣದ ಮೋರೆ ನೋಡಿ ನಗಡುವ ಕೂಸು ಚಂದ ಮಮನ ಬುಳ್ಪು ನೋಡಿ ಅವಳ ಮೈಬಣ್ಣ ನೋಡಿ ಲಕ್ಷಣದ ಮೋರೆ ನೋಡಿ ನಗಡುವ ಕೂಸು ಹರಿಕಂಡು ಜಾರಿಕಂಡು ಬಾತಲ್ಲ ಎದ್ದಿದ್ದಲ್ಲ ಆ ಮನ್ಸನ್ನ ಚಾಲನ ಬರ್ಲುನ ತೋಟಲ್ಲಿ ಅವ್ರದ ತಾವರೇನ ಕಣ್ಣು ಕಟ್ಟಾದೆ ಗೂಟ ಕಣ್ಣು ಹಾಕಿದ್ದಲ್ಲ ಆ ಕಂಚಿನ ಬಲ್ಪುನ ರಸಕ್ಕೆ ಸೋತು ಹಿಂಗಾದೆ ನಾನಲ್ಲ ನೆಂಡ್ರು ಬಂದ ಗೌಜಿ ದಿನನೆ ಹೋದುಲೆ ಕಣ್ಣಿನ ರೆಪ್ಪೆನ ಮುಚ್ಚದೇನೆ ಅವಳ ನೋಡ್ದುಟು ಒಂದ್ಸಗಿ ಚಪ್ಪಾಲೆ ಕೊಡ್ಬೋದಾ ಹೇಳ್ರು ಚಪ್ಪಾಲೆ ಹೇಳ್ದೆ ಅವಳೆ ನಿನ್ನ ಗೂಡೆ ತಂದು ಮಾಯದ ಊರೊಂದೊಂದು ಇಳಿದು ಬಂದ ಚೆಲ್ವೆ ನನ್ನ ಮನಸ್ಸು ಗಟ್ಟಿಗೆ ಹೇಳ್ದೆ ಅವಳೆ ನನ್ನ ಗೂಡೆ ಅಂತೇಳಿ ಮಾಯದ ಊರೊಂದೊಂದು ಇಳಿದು ಬಂದ ಚೆಲ್ವೆ ಎಂತದೋ ಏನೇನೋ
ಎಂತ ಎಂತ ನೆಂಟಾನೋ ಅಪ್ಪನಿರ ದಾರೆಗೆ ಮಾಳೆನ ಹನಿಯ ಮುತ್ತು ಜರ್ದಂಗೆ ಕಣ್ಣಿನ ದೃಷ್ಟಿಗೆ ಒಂದು ಕೊಟ್ಟು ಈ ಸಮನ ಆ ಕಣ್ಣಿನ ತುಂಬ ನಿನ್ನದೆ ಗುಂಬ ಊರಿನ ಕಂಡನ ನೆಂಟ್ರು ಬಂದ ಗೌಜಿಲಿ ದಿನನೆ ಹೋದುಲೆ ನನ್ನ ರೆಪ್ಪೆನ ಮುಚ್ಚತೆನೆ ಅವಳ ನೋಟುಟು ಗೌಜಿಲಿ ದಿನನೆ ಹೋದುಲೆ ನನ್ನ ರೆಪ್ಪೆ ಮುಚ್ಚತೆನೆ ಅವಳ ನೋಟುಟು. ಶ್ರೀಮಾನ್ ಶಿವಪ್ರಸಾದ್ ಆಲೆಟ್ಟಿ ಮತ್ತು ತಂಡದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಗ ಹಾಗೆ ಅವಕ್ಕೆ ಒಂದು ಸ್ಮರಣಿಕೆ ಮತ್ತು ಶಾಲ್ನ ನಮ್ಮ ಅರೆಭಾಷಾ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯು ಅವಕ್ಕೆ ನೀಡೋಕ್ಕಂತ ವಿನಂತಿ ಮಾಡ್ತಾಳೆ ಸರ್. ಬನ್ನಿ. ಅವ್ರದ್ದು ಭಾಳ ಒಳ್ಳೆ ಭಜನಾ ತಂಡ ಉಂಟು. ಶಿವಪ್ರಸಾದ್ ಆಲೆಟ್ಟಿ ಮತ್ತು ತಂಡದಕ್ಕೆ ನಮ್ಮ ಎಲ್ಲರ ಗಡಿನಾಡ ಉತ್ಸವದ ಆಯೋಜಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಈತನ ಮಳಿಗೆಯನ್ನು ಕೂಡ ಸನ್ಮಾನ್ಯ ಎಸ್ ಪೊನ್ನಣ್ಣ ಸರವು ಉದ್ಘಾಟನೆ ಮಾಡ್ತಾವಳ. ಆದ ತಕ್ಷಣ ಸಭಾ ಕಾರ್ಯಕ್ರಮ ಪ್ರಾರಂಭ ಆದ. ಕೇವಲ 8 ರಿಂದ 10 ನಿಮಿಷಗಳ ಒಂದು ಪ್ರಾತ್ಯಕ್ಷಿಕೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ ಅರೆಭಾಷೆ ಮಾತಾಡುವು ಗಡಿ ಪ್ರದೇಶದಲ್ಲಿ ಅರೆಭಾಷೆನ ಬೆಳವಣಿಗೆಗೆ, ಅರೆಭಾಷೆ ಮಾತಾಡುವವರ ಬಾಂಧವ್ಯ ಉಳಿಸಿಕೆ ಹಾಗೆ ಬೆಳೆಸಿಕೆ ಗಡಿ ಭಾಗದ 6 ಕಡೆ ಗಡಿನಾಡು ಉತ್ಸವನ ಮಾಡೋಕ್ಕಂತ ತೀರ್ಮಾನ ಮಾಡಿ ಅದರಂಗೆ ಇಂದು ಅರೆಭಾಷೆ ಗಡಿನಾಡು ಉತ್ಸವ 2025 ಜಂಬರನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇವರ ಆಶ್ರಯಲ್ಲಿ ಭಾಗಮಂಡಲ ನಾಡ್ ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಂಬಾಣೆ, ಭಾಗಮಂಡಲ ನಾಡ್ ಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಕೂಡುಕಟ್ಟಿಲಿ ಆಯೋಜನೆ ಮಾಡ್ಯಾಳು. ಜಂಬರಕ್ಕೆ ಬಂದ ಎಲ್ಲವಕ್ಕೂ ಮತ್ತೊಮ್ಮೆ ಸ್ವಾಗತನ ಬಯಸಿಕೊಂಡು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇವರ ಆಶ್ರಯಲ್ಲಿ ಭಾಗಮಂಡಲ ನಾಡು ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಂಬಾಣೆ, ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಕೂಡುಕೂಟಲಿ ಇಂದು ಭಾಗಮಂಡಲದಲ್ಲಿ ನಡೆಯುತ್ತಿರುವ ಅರೆಭಾಷೆ ಗಡಿನಾಡ ಉತ್ಸವದ ಜಂಬರಲ್ಲಿ ಗೌಡ ಜನಾಂಗದ ಸಾಧನೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿಕೆ ನಾವುಗೆ ಖುಷಿ ಆಗ್ತಾ ಉಂಟು. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆವಳೋ. ಪಂಜೆ ಮಂಗೇಶರಾಯರ ಈ ಹಾಡು ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ನಮ್ಮ ಜೀವನದಿ ಕಾವೇರಿಯ ವರ್ಣನೆಯಾದರೆ, ಈ ಜೀವನದಿಗೂ ನಮ್ಮ ಗೌಡ ಜನಾಂಗಕ್ಕೂ ಅವಿನಾಭಾವ ಸಂಬಂಧ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ತಾಲೂಕಲ್ಲಿ ಮತ್ತು ಕಾಸರಗೋಡು ತಾಲೂಕಿನ ಕೆಲವು ಭಾಗಗಳಲ್ಲಿ ಇರುವ ಜನರಲ್ಲಿ ಗೌಡ ಜನಾಂಗದವರ ಸಂಖ್ಯೆ ಜಾಸ್ತಿ ಉಂಟು. 20ನೇ ಶತಮಾನದ ಈಚೆಗೆ ನಮ್ಮ ಗೌಡ ಜನಾಂಗದವು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯಾಗಿ ಒಂದು ಪ್ರಮುಖ ಜನಾಂಗವಾಗಿ ಹೊರಹೊಮ್ಮುತ್ತಿರುವುದು ನಮ್ಮ ಸೌಭಾಗ್ಯನೇ ಸರಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಗೌಡ ಜನಾಂಗದ ಪಾತ್ರ ಇತ್ತೂತ ಹೇಳಿಕೆ ಅಮರ ಸುಳ್ಯ ಕ್ರಾಂತಿ ಒಂದು ಆಧಾರ. ಏಪ್ರಿಲ್ 5, 1837ರಲ್ಲಿ ಕೊಡಗು ಮತ್ತು ಕನ್ನಡ ಜಿಲ್ಲೆಯ ವೀರರು, ಕ್ರಾಂತಿಕಾರಿ ಗಂಡಸರು ಕೆದಂಬಾಡಿ ರಾಮೇಗೌಡ, ಗುಡ್ಡೆಮನೆ ಅಪ್ಪಯ್ಯಗೌಡ, ಪುಟ್ಟಬಸಪ್ಪ ಯಾನೆ ಕಲ್ಯಾಣಪ್ಪ, ಹುಲಿಕುಂದ ನಂಜಯ್ಯ, ನಂದಾವರ ಲಕ್ಷ್ಮಪ್ಪ ಬಂಗರಸ, ಉಪ್ಪಿನಂಗಡಿ ಮಂಜ,
ಮುಂತಾದ ಸುಮಾರು 10,000 ಜನ ಅಮರ ಸುಳ್ಯದ ಕ್ರಾಂತಿ ಹೆಸರಲ್ಲಿ ಸುಳ್ಯದಿಂದ ಹೊರಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಇಂಗ್ಲೀಷರ ಬಾವುಟನ ಇಳಿಸಿ ಭಾರತ ಮಾತೆಗೆ ಜೈಕಾರ ಹಾಕಿ ನಮ್ಮ ಬಾವುಟನ ಹಾರಿಸಿದವು. ಹೀಗೆ 1857ರ ಸ್ವಾತಂತ್ರ್ಯ ಹೋರಾಟಕ್ಕೆ ಮೊದಲೇ ನಮ್ಮ ಗೌಡ ಜನಾಂಗದವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ದೇಶನ ಪರದಾಸ್ಯದಿಂದ ಬಿಡುಗಡೆ ಮಾಡಿಕೆ ಹೋರಾಡ್ದು ನಮ್ಮ ಜನಾಂಗದ ಹೆಮ್ಮೆ. ಈಗ ಅದು ಇತಿಹಾಸ. ಗೌಡ ಜನಾಂಗದವು ಇಂದು ರಾಜಕೀಯವಾಗಿ ಸಾಕಷ್ಟು ಮುಂದೆ ಬಂದು ಪಾರ್ಲಿಮೆಂಟ್, ವಿಧಾನಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ಗ್ರಾಮ ಪಂಚಾಯಿತಿಗಳಲ್ಲಿ ನೂರಾರು ಜನ ಸೇವೆ ಮಾಡಿಳು ಮತ್ತು ಮಾಡ್ತಾವಳು. ಗೌಡ ಜನಾಂಗದ ಸಂಘಟನೆಗಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಜನ ಗೌಡ ಮುಖಂಡರು ಪ್ರಯತ್ನಪಟ್ಟು ಯಶಸ್ವಿಯಾಗೋಳು. ಹಾಗೆಯೇ ದೆಹಲಿ, ಬೆಂಗಳೂರು, ಮೈಸೂರು, ಮಂಗಳೂರಲ್ಲಿ ಜನಾಂಗ ಬಾಂಧವು ಒಟ್ಟು ಸೇರಿ ನಮ್ಮ ಜನಾಂಗದ ಉಡುಗೆ ತೊಡುಗೆ, ಆಚಾರ ವಿಚಾರ, ಪದ್ಧತಿ ಪರಂಪರೆನ ಪರಿಚಯಿಸ್ತಾ ಇರೋದು ಖುಷಿನ ಸಂಗತಿ. ಕೊಡಗಿನ ಎಲ್ಲ ಕಡೆಯೂ ಗೌಡ ಸಮಾಜಗಳನ್ನು ಕಟ್ಟಿ ಜನಾಂಗ ಬಾಂಧವಕ್ಕೆ ಮದುವೆ ಇನ್ನಿತರ ಜಂಬರಕ್ಕೆ ಸಹಾಯ ಆಗ್ತಾ ಉಂಟು. ಹತ್ತು ಕುಟುಂಬ 18 ಗೋತ್ರದ ಅರೆಭಾಷೆ ಗೌಡ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕುಂಭಗೌಡನ ಕುಶಾಲಪ್ಪನವರ ಅಧ್ಯಕ್ಷತೆಯಲ್ಲಿ ಅವರೊಟ್ಟಿಗೆ ಒಡನಾಡಲಿ ಇದ್ದ ತೆಕ್ಕಡೆ ಸುಬ್ಬಯ್ಯ, ಕೆದಂಬಾಡಿ ಸುಬ್ರಾಯ, ತೆಕ್ಕಡೆ ಕಾಳಪ್ಪ, ಕೋರನ ಮಾದಯ್ಯ, ಪಡನೋಳನ ಅಯ್ಯಪ್ಪ, ಮೂಟೆರ ಅಣ್ಣಯ್ಯ, ಕರ್ಣಯ್ಯನ ಅಪ್ಪಚ್ಚ ಇವೆಲ್ಲ ಸೇರಿ 1908ರಲ್ಲಿ ಮಡಿಕೇರಿಲಿ ಗೌಡ ವಿದ್ಯಾಸಂಘನ ಶುರು ಮಾಡ್ತವೆ. ಇದೇ ಸಂದರ್ಭದಲ್ಲಿ ಸುಳ್ಯಲಿ ಸಹ ವಿದ್ಯಾಸಂಘ ಪ್ರಾರಂಭ ಆಯಿತು. ಇಲ್ಲಿವರೆಗೆ ವಿದ್ಯಾಸಂಘ ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವು ಕುಂಭಗೌಡನ ಕುಶಾಲಪ್ಪ, ತೆಕ್ಕಡೆ ಸುಬ್ಬಯ್ಯನವು, ಮೂಟೆರ ಅಣ್ಣಯ್ಯ, ಶಿರಕಜೆ ಪೊನ್ನಪ್ಪ, ಚೆರೆಮನೆ ಕುಶಾಲಪ್ಪ, ನಿಡ್ಡೆಮಲೆ ಮುದ್ದಪ್ಪ, ತೆಕ್ಕಡೆ ಆನಂದಯ್ಯ, ಬಡ್ಡನ ಮುತ್ತಣ್ಣ, ಉಳುವಾರನ ಅಪ್ಪಯ್ಯ, ನಿಡ್ಡೆಮಲೆ ಸೋಮಣ್ಣ, ಕೋರನ ದೇವಯ್ಯ, ತೋಟಂಬೈಲು ಮಾದಪ್ಪ, ಚೆರೆಮನೆ ಪೊನ್ನಪ್ಪ, ನಂಬೆಗೋಡಿ ಚಿನ್ನಪ್ಪ, ತೋಟಂಬೈಲು ಚಂಗಪ್ಪನವು, ಹಂಗೆನೆ ಪಾಂಡನ ಸುಬ್ಬಯ್ಯನವು, ಕುದುಪಜೆ ಕೃಷ್ಣಪ್ಪನವು. ಅಲ್ಲದೆ ಶ್ರೀ ಕುಯ್ಯಮಿಡಿ ಪೂರ್ಣಯ್ಯ, ಶ್ರೀ ಹೊಸೂರು ರಮೇಶ್ ಜೋಯಪ್ಪನವು ಕೂಡ ಈ ವಿದ್ಯಾಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋಳು. ಈಗ ಶ್ರೀ ಅಂಬೇಕಲ್ ನವೀನ್ ಕುಶಾಲಪ್ಪನವು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತವಳು. ತಲಕಾವೇರಿಗೆ ಕೋಡಿ ಮನೆತನದವು ತಕ್ಕ ಮುಖ್ಯಸ್ಥರಾದರೆ ಭಾಗಮಂಡಲದ ಬಗಂಡೇಶ್ವರ ಕ್ಷೇತ್ರಕ್ಕೆ ಬಳ್ಳಡ್ಕ ಮನೆತನದವು ತಕ್ಕ ಮುಖ್ಯಸ್ಥರಾಗಿ ಓಳು. ಪ್ರತಿ ವರ್ಷ ಕಾವೇರಿ ಜಾತ್ರೆ ಸಮಯದಲ್ಲಿ ಭಾಗಮಂಡಲ ಬಗಂಡೇಶ್ವರ ದೇವಸ್ಥಾನದಿಂದ ಕಾವೇರಮ್ಮಂಗೆ ತೊಡಿಸಿಕೆ ಚಿನ್ನಾಭರಣಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಹೊತ್ತುಕೊಂಡು ಹೋಗುವಂಥ ಕೆಲಸನ ಕೋಡಿ ಮನೆತನದ ತಕ್ಕ ಮುಖ್ಯಸ್ಥರು ಮಾಡುವೆ. ಈ ಸಂದರ್ಭದಲ್ಲಿ ಭಾಗಮಂಡಲ ನಾಡಿನ ಬೇರೆ ಬೇರೆ ಜನಾಂಗ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ತಲಕಾವೇರಿವರೆಗೆ ಹೋಗಿ ಅಲ್ಲಿ ಚಿನ್ನಾಭರಣಗಳನ್ನು ಒಪ್ಪಿಸಿ ಬಂದವೆ. ಆ ಚಿನ್ನಾಭರಣ ಸುಮಾರು 1 ತಿಂಗಳುಗಳ ಕಾಲ ತಲಕಾವೇರಿಯಲ್ಲಿ ಇದ್ದು ಕಿರು ಸಂಕ್ರಾಂತಿಯ ಬಳಿಕ ಭಾಗಮಂಡಲ ಕ್ಷೇತ್ರಕ್ಕೆ ಪುನಃ ತಗೊಂಡು ಬಂದು ಬಗಂಡೇಶ್ವರ ಸನ್ನಿಧಿಲಿ ಅದನ್ನು ಒಪ್ಪಿಸುವೆ. ಹೀಗೆ ಜಾತ್ರೆ, ತಲಕಾವೇರಿ ಜಾತ್ರೆ ಸಮಯದಲ್ಲಿ ಈ ಭಾಗಮಂಡಲ ಸುತ್ತಮುತ್ತ ಇರುವಂಥ ಬೇರೆ ಬೇರೆ ಮನೆತನದವು ಬೇರೆ ಬೇರೆ ಚಾಕರಿಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡ್ತಾ ಸೇವೆ ಸಲ್ಲಿಸ್ತಾ ಇರೋದು ಕೂಡ ಒಂದು ಖುಷಿನ ಸಂಗತಿನೇ. ಭಾಗಮಂಡಲ ನಾಡಿನ ಸಣ್ಣ ಪುಲಿಕೋಟು ಗ್ರಾಮದ ಕುಯ್ಯಮಡಿ ಕುಟುಂಬಸ್ಥರಿಗೆ ಸೇರಿದ ಶ್ರೀ ಕಡೋಡಿ ಮಹಾವಿಷ್ಣು ದೇವಸ್ಥಾನ ಒಂದು ಕಾರಣಿಕ ಕ್ಷೇತ್ರ ಮತ್ತು ಶಕ್ತಿ ಕೇಂದ್ರವೂ ಕೂಡ ಹೌದು.
ಈ ಕ್ಷೇತ್ರಕ್ಕೆ ಸುಮಾರು 453 ವರ್ಷಗಳ ಇತಿಹಾಸ ಇದ್ದು ಕುಯ್ಯಮಡಿ ಕುಟುಂಬದ ಉತ್ತಮ ಜ್ಞಾನ ಇದ್ದ ಸಂಸ್ಕಾರವಂತ ವ್ಯಕ್ತಿಯಾದ ಕುಟ್ಟಪ್ಪ ಎಂಬ ವ್ಯಕ್ತಿಯಿಂದ ಕೇರಳದ ಕಾಳೆಘಾಟ್ ಎಂಬಲ್ಲಿಂದ ನರಸಿಂಹ ಅವತಾರವಾದ ವಿಷ್ಣುಮೂರ್ತಿಯನ್ನು ತಂದು ಕಲ್ಲು ಕಟ್ಟಡದ ಪರಂಬು ಎಂಬಲ್ಲಿ ಸ್ಥಾಪನೆ ಮಾಡಿದವು. ಆದರೆ ಅಲ್ಲಿ ಅದರ ನೇರ ದೃಷ್ಟಿ ಬೇರೆ ಊರಿನ ಮೇಲೆ ಬಿದ್ದು ತೊಂದರೆ ಆದ್ದರಿಂದ ಮತ್ತು ಊರಿಗೆ ಮಹಾಮಾರಿ ರೋಗ ಬಂದು ಅನೇಕ ಜನ ತೊಂದರೆ ಅನುಭವಿಸಿದವು. ಆ ಸಂದರ್ಭದಲ್ಲಿ ಕುಯ್ಯಮಡಿ ಕೃಷ್ಣಪ್ಪ ಎಂಬ ವ್ಯಕ್ತಿ ಕೇರಳದ ಕಾಳೆಘಾಟ ತಂತ್ರಿಗಳಿಂದ ಪ್ರಶ್ನೆ ಇಟ್ಟಿಸಿ ದೋಷಗಳು ಕಂಡು ಬಂದಾಕನ ಅದನ್ನು ಈಗಿರುವ ಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿದ ಇತಿಹಾಸ ಉಂಟು. ಈ ಸನ್ನಿಧಿಲಿ ವಿಷ್ಣುಮೂರ್ತಿ ಮಾತ್ರ ಇದ್ದು ಇದರ ಹೊರಾಂಗಣದಲ್ಲಿ 7 ದೈವಸ್ಥಾನಗಳು ಉಂಟು. ಇದರ ಈಗಿನ ಮೂಲಸ್ಥಾನ ಕುಯ್ಯಮಡಿ ಐನ್ಮನೆ ಆಗಿದ್ದು ಇದರ ಪೂಜಾ ಕಾರ್ಯನ ಕಡೋಡಿ ಕುಟುಂಬಸ್ಥರು ಮಾಡ್ತಾವಳು. ಭಾಗಮಂಡಲ ನಾಡಿನಲ್ಲಿ ಕುಯ್ಯಮಡಿ ಐನ್ಮನೆ ಇತಿಹಾಸದ ಪುಟದಲ್ಲಿ ಸೇರಿಕೊಂಡಿರುತ್ತು. ಟಿಪ್ಪು ಸುಲ್ತಾನ್ ದಂಡೆತ್ತಿ ಬಾಕನ 101 ತೊಟ್ಟಿಲುಗಳಲ್ಲಿ ಮಕ್ಕಳನ್ನು ತೂಗ್ತಾ ಇದ್ದೋ ಅಂತ ಹೇಳುವಂಥ ಒಂದು ಉಲ್ಲೇಖ ಉಂಟು. ಹಾಗೆ ಆ 101 ತೊಟ್ಟಿಲುಗಳಲ್ಲಿ ಇದ್ದಂಥ ಮಕ್ಕಳ ನೆಗೆನ ನೋಡಿ ಟಿಪ್ಪು ಸುಲ್ತಾನ್ ಏನೂ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾ ಒಂದು ಕಡೆ ಉಲ್ಲೇಖ. ಹೀಗೆ ಕುಯ್ಯಮಡಿ ಕುಟುಂಬಸ್ಥರು ನಡೆಸುವ ಕಡೋಡಿ ಮೇಲೇರಿ ದಿವಸ ಕೊಡಗು ಹಾಗೂ ಪಕ್ಕದ ಜಿಲ್ಲೆಗಳಿಂದ ತುಂಬ ಭಕ್ತರು ಆಗಮಿಸುತ್ತಿದ್ದು ಇಲ್ಲಿ ಪ್ರಾರ್ಥಿಸಿದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಆದೆ ಎಂಬುದು ಭಕ್ತರ ನಂಬಿಕೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅರೆಭಾಷೆನ ಬೆಳೆಸಿಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿರೋ ಹಾಗೆ ಕೊಡಗಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಅರೆಭಾಷೆನ ಬೆಳೆಸಿಕೆ ಪ್ರಯತ್ನ ಪಡ್ತಾವಳು. 2020ರಲ್ಲಿ ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟದ ಒಂದು ಸಂಘನ ಸ್ಥಾಪನೆ ಮಾಡಿ ಆ ಮೂಲಕ ಬೇರೆ ಬೇರೆ ರೀತಿಯ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾವಳು. ಈ ಗೌಡ ಯುವ ಒಕ್ಕೂಟದ ಮುಖ್ಯ ಉದ್ದೇಶ ಕ್ರೀಡೆ, ಭಾಷೆನ ಬೆಳವಣಿಗೆ ಮತ್ತು ಸಮಾಜ ಸೇವೆ. ಈಗಾಗಲೇ ಇವು ಹಲವಾರು ಕಾರ್ಯಕ್ರಮಗಳನ್ನು ಭಾಗಮಂಡಲ ನಾಡಲ್ಲಿ ಹಮ್ಮಿಕೊಂಡು ನಮ್ಮ ಭಾಷೆನ ಬೆಳೆಸೋಕೆ ಜೊತೆಗೆ ನಮ್ಮ ಜನಾಂಗದ ಎಲ್ಲವೂ ಒಟ್ಟು ಸೇರಿಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾಗೋಳು ಮತ್ತು ಜನರ ಮನಸ್ಸನ್ನು ಗೆದ್ದಳು. ಇಂದಿನ ಈ ಜಂಬರಲ್ಲಿ ಈ ಪ್ರಾತ್ಯಕ್ಷಿಕೆನ ಪ್ರಸ್ತುತಪಡಿಸಿಕೆ ಅವಕಾಶ ಮಾಡಿಕೊಟ್ಟೋಕೆ ಧನ್ಯವಾದಗ. ಜಂಬರಕ್ಕೆ ಬಂದ ಎಲ್ಲವಕ್ಕೂ ಮತ್ತೊಮ್ಮೆ ಸ್ವಾಗತನ ಬಯಸಿಕೊಂಡು ಜಂಬರದ ಮೇಲ್ಕಟ್ಟಡಿಗೆ ಉದ್ಘಾಟಕರ ಮುಖ್ಯ ನೆಂಟರುಗಳ ಪ್ರೀತಿಯಿಂದ ಬರಮಾಡಿಕೊಳ್ತಾವಳು. ಇಂದಿನ ಈ ಪೊರ್ಲುನ ಕಾರ್ಯಕ್ರಮದಲ್ಲಿ ಬೊಳ್ಪಿಗೆ ಮೆರವಣಿಗೆಗೆ ಚಾಲನೆ ಕೊಟ್ಟಂತಹ ಶ್ರೀ ಆದಿಚುಂಚನಗಿರಿ ಶಾಖಾಮಠ ಹಾಸನ ಇಲ್ಲಿನ ಪರಮ ಪೂಜ್ಯ ಶ್ರೀ 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 ಶಂಭುನಾಥ ಸ್ವಾಮೀಜಿಯವರ ಶುಭಾಶೀರ್ವಾದನ ಬೇಡಿಕೊಂಡು ಶ್ರೀಗಳನ್ನು ಕಾರ್ಯಕ್ರಮದ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಗೌರವದಿಂದ ಬರಮಾಡಿಕೊಳ್ತಾವಳೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರು ಆಗಿರುವ ಶ್ರೀ ಸದಾನಂದ ಮಾವಾಜಿ ಇವರನ್ನು ಕೂಡ ಜಂಬರದ ಮೇಲ್ಕಟ್ಟಡಿಗೆ ಬರಕುಂತ ಕೇಳಿಕೊಂಡವಳೆ. ಹಾಗೆ ಈಗಾಗಲೇ ವಸ್ತು ಪ್ರದರ್ಶನದ ಉದ್ಘಾಟನೆ ಮಾಡಿದ ಹಾಗೆ ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕ್ಕಿರುವ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸಂಸದರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಶ್ರೀ ಎ.ಎಸ್. ಪೊನ್ನಣ್ಣ ಸರ್ ತಮ್ಮನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾವಳೆ. ಹಾಗೆ ದಿಕ್ಸೂಚಿ ಭಾಷಣ ಮಾಡಿಕ್ಕಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಮಡಿಕೇರಿ ಇದರ ಪ್ರಾಂಶುಪಾಲರು ಆದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾವಳೆ. ಹಾಗೆ ಕಾರ್ಯಕ್ರಮದ ಮೇಲ್ಕಟ್ಟಡಿಲಿ ನಮ್ಮೊಟ್ಟಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸುಜಾ ಕುಶಾಲಪ್ಪ, ಕೊಡಗು ಜಿಲ್ಲೆನ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ವೆಂಕಟರಾಜ್, ಭಾಗಮಂಡಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಕಾಳನಾರವಿ, ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಕೊಡಗು ಜಿಲ್ಲೆ ಇದರ ಮಾನ್ಯ ಅಧ್ಯಕ್ಷರಾದ ಶ್ರೀ ಧರ್ಮಜ ಉತ್ತಪ್ಪ ತಿತೀರ, ಕರ್ನಾಟಕ ವಿಧಾನಸಭೆ ಇದರ ಮಾಜಿ ಸಭಾಧ್ಯಕ್ಷರಾಗಿದ್ದ ಶ್ರೀ ಕೊಂಬಾರನ ಜಿ ಬೊಪ್ಪಯ್ಯ,
ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಮಡಿಕೇರಿ, ಇದರ ಮಾನ್ಯ ಅಧ್ಯಕ್ಷದ ಶ್ರೀ ಮಂದ್ರಿರ ಮೋಹನ್ ದಾಸ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಇದರ ಮಾಜಿ ಅಧ್ಯಕ್ಷದ ಶ್ರೀ ಕೊಲ್ಯದ ಗಿರೀಶ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಇದರ ಮಾಜಿ ಅಧ್ಯಕ್ಷದ ಶ್ರೀ ಪಿಸಿ ಜಯರಾಮ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಇದರ ಮಾಜಿ ಅಧ್ಯಕ್ಷದ ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ, ಇದರ ನಿರ್ದೇಶಕರಾದ ಶ್ರೀ ಹೊಸೂರ್ ಜೆ ಸತೀಶ್ ಕುಮಾರ್. ಕೊಡಗು ಗೌಡ ಸಮಾಜದ ಒಕ್ಕೂಟ ಮಡಿಕೇರಿ, ಇದರ ಅಧ್ಯಕ್ಷದ ಶ್ರೀ ಸುತ್ತಲೆ ಸೋಮಣ್ಣ. ಕೊಡಗು ಮಹಿಳಾ ಒಕ್ಕೂಟ ಮಡಿಕೇರಿ, ಇದರ ಅಧ್ಯಕ್ಷದ ಶ್ರೀಮತಿ ಅಮೇ ದಮಯಂತಿ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಇದರ ರಿಜಿಸ್ಟ್ರಾರ್ ಆದ ಶ್ರೀ ಚಿನ್ನಸ್ವಾಮಿ. ಗೌಡರ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ಸುಳ್ಯ, ಇದರ ಅಧ್ಯಕ್ಷರಾದ ಶ್ರೀ PS ಗಂಗಾಧರ್. ಭಾಗಮಂಡಲ ನಾಡ್ ಗೌಡ ಸಮಾಜ ಅಧ್ಯಕ್ಷರಾದ ಕುತುಬಜ ಪಿ ಪಳಂಗಪ್ಪ. ಕರಿಕೆ ಗೌಡ ಸಮಾಜದ ಅಧ್ಯಕ್ಷರಾದ ಕೋಡಿ ಪೊನ್ನಪ್ಪ. ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷರಾದ ಕೊಡಪಾಲ್ ಗಣಪತಿ. ಭಾಗಮಂಡಲ ನಾಡ್ ಗೌಡ ಯುವ ಒಕ್ಕೂಟದ ಅಧ್ಯಕ್ಷರಾದ ಕುದುಕುಳಿ ಕಿಶೋರ್ ಕುಮಾರ್. ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ, ಇದರ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್. ಹಾಗೇನೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಇದರ ಸದಸ್ಯರುಗಳಾದ ಶ್ರೀಯುತ ಚಂದ್ರಶೇಖರ್ ಪೇರಾಲ್, ತೇಜಕುಮಾರ್ ಕುಡೆಕಲ್ಲು, ಶ್ರೀಮತಿ ಚಂದ್ರಾವತಿ ಬಡ್ಡಡ್ಕ, ಶ್ರೀಮತಿ ಲತಾ ಪ್ರಸಾದ್ ಕುತ್ಪಾಜೆ, ಶ್ರೀ PS ಕಾರ್ಯಪ್ಪ, ಡಾಕ್ಟರ್ ಜ್ಞಾನೇಶ್ ಯನ್ಯೆ, ಸಂದೀಪ್ ಪೂಳಕಂಡ, ವಿನೋದ್ ಮೂಡಗದ್ದೆ, ಗೋಪಾಲ್ ಪೆರಾಜೆ, ಮೋಹನ್ ಪೊನಚನ ತಮ್ಮೆಲ್ಲರನ್ನು ಅತೀವ ಪ್ರೀತಿಯಿಂದ ಜಂಬರದ ಮೇಲ್ಕಟ್ಟಡಿಗೆ ಬರಮಾಡಿಕೊಳ್ತಾವಳೆ. ಯಾವುದೇ ಜಂಬರ ಶುರುವಾಕೆ ಮುಂದೆ ದೇವ್ರನ್ನ ನೆನೆಸೋದು ನಮ್ಮ ಸಂಪ್ರದಾಯ. ಹಾಗೇನೆ ಇಂದಿನ ಈ ಜಂಬರಲ್ಲಿ ಪ್ರಾರ್ಥನೆಗಾಗಿ ಬರ್ತಾವಳೋ ಕೋಳಿಬೇಯಲು ಸುರೇಂದ್ರ ಕುಮಾರ್ ಅವರ ಮಗಳು ದರ್ಶಿನಿ ಮತ್ತು ಪ್ರಕಾಶ್ ಅವರ ಮಗಳು ಲಾವಣ್ಯ. ಇವು ಈಗ ನಮ್ಮ ಕುಲದೇವರಾದಂತಹ ವೆಂಕಟರಮಣ ದೇವರ ಒಂದು ಸ್ತುತಿನ ಮಾಡುವೆ. ಕುಲದೇವ ಶ್ರೀ ವೆಂಕಟೇಶ ಕೈ ಜೋಡಿಸಿ ಬೇಡುತ್ತೊಳೆ ಕುಲ ರಕ್ಷಕ. ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ ಕೈ ಜೋಡಿಸಿ ಬೇಡುತ್ತೊಳೆ ಕುಲ ರಕ್ಷಕ. ಮನೆವು ಎಲ್ಲ ಮಡಿ ಬಟ್ಟೆ ಹಾಕಂಡು ಗೋವಿಂದ ಗೋವಿಂದ ಹೇಳುತ್ತಳು ನೋಡು. ಮನೆವು ಎಲ್ಲ ಮಡಿ ಬಟ್ಟೆ ಹಾಕಂಡು ಗೋವಿಂದ ಗೋವಿಂದ ಹೇಳುತ್ತಳು ನೋಡು. ಗೋವಿಂದ ತೇಳಿ ಕರಿಯ ಕನನೇನ, ಗೋವಿಂದ ತೇಳಿ ಕರಿಯ ಕನನೇನ. ಓಡೋಡಿ ಬರುವಂತ ವೆಂಕಟೇಶ, ಓಡೋಡಿ ಬರುವಂತ ವೆಂಕಟೇಶ. ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ ಕೈ ಜೋಡಿಸಿ ಬೇಡುತ್ತಾಳೆ ಕುಲ ರಕ್ಷಕ. ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ ಕೈ ಜೋಡಿಸಿ ಬೇಡುತ್ತಾಳೆ ಕುಲ ರಕ್ಷಕ. ನೈವೇದ್ಯ ಅವಲಕ್ಕಿ ಹಣ್ಣು ಕಾಯಿ ಪಾನಕ ಧೂಪದ ಹೊಗೆ ನಿಂಗೆ ಹಾಕಕನ. ನೈವೇದ್ಯ ಅವಲಕ್ಕಿ ಹಣ್ಣು ಕಾಯಿ ಪಾನಕ ಧೂಪದ ಹೊಗೆ ನಿಂಗೆ ಹಾಕಕನ. ಭಕ್ತ ಜನ ಕೊಟ್ಟ ಈ ತುಳಸಿ ಮಾಲೆ, ಭಕ್ತ ಜನ ಕೊಟ್ಟ ಈ ತುಳಸಿ ಮಾಲೆ ಹಾಕಂಡು ಬರೋಕು ಶ್ರೀ ವೆಂಕಟೇಶ, ಹಾಕಂಡು ಬರೋಕು ಶ್ರೀ ವೆಂಕಟೇಶ. ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ ಕೈ ಜೋಡಿಸಿ ಬೇಡುತ್ತಾಳೆ ಕುಲ ರಕ್ಷಕ. ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ ಕೈ ಜೋಡಿಸಿ ಬೇಡುತ್ತಾಳೆ ಕುಲ ರಕ್ಷಕ. ಭಕ್ತಿಯಿಂದ ಭಕ್ತರು ನಿನ್ನನೆ ಕರಿತೊಳೋ ಶಂಕ ಜಾಕಟೆ ಸತ್ತು ಕೇಳ್ತುಟು ನೋಡು. ಭಕ್ತಿಯಿಂದ ಭಕ್ತರು ನಿನ್ನನೆ ಕರಿತೊಳೋ ಶಂಕ ಜಾಕಟೆ ಸತ್ತು ಕೇಳ್ತುಟು ನೋಡು. ಹೆಂಗೆ ಕರ್ದರು ಬನ್ನೆ ತೇಳ್ಯೋಳ ನೀನ, ಹೆಂಗೆ ಕರ್ದರು ಬನ್ನೆ ತೇಳ್ಯೋಳ ನೀನು. ಓಡೋಡಿ ಬರುವಂತ ವೆಂಕಟೇಶ,
ಓಡೋಡಿ ಬರುವಂತ ವೆಂಕಟೇಶ, ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ, ಕೈ ಜೋಡಿಸಿ ಬೇಡುತ್ತಾಳೆ ಕುಲ ರಕ್ಷಕ. ಕಲಿಯುಗದ ಕುಲದೇವ ಶ್ರೀ ವೆಂಕಟೇಶ, ಕೈ ಜೋಡಿಸಿ ಬೇಡುತ್ತಾಳೆ ಕುಲ ರಕ್ಷಕ, ಕುಲ ರಕ್ಷಕ, ಕುಲ ರಕ್ಷಕ. ಧನ್ಯವಾದ. ಬಂದ ನೆಂಟರುಗಳ ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಹಂಗೆ ಪರಂಪರೆ. ಬಂದಂಥ ನೆಂಟರುಗಳ ಪ್ರೀತಿಲಿ ಸ್ವಾಗತಿಸಿಕೆ ಬರ್ತಾವಳ ಅರೆಭಾಷೆ ಗಡಿನಾಡು ಉತ್ಸವ 2025 ಸ್ವಾಗತ ಸಮಿತಿನ ಅಧ್ಯಕ್ಷರಾಗಿರುವ ಹೊಸೂರು ಜೆ ಸತೀಶ್ ಜೋಯಪ್ಪ ಇವು. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ, ಅದರ ಜೊತೆಗೆ ಭಾಗಮಳ್ಳನಾಡು ಗೌಡ ಸಮಾಜ, ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಂಬಾಣೆ, ಭಾಗಮಂಡಲ ನಾಡು ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ, ಇದರೆಲ್ಲ ಕೂಡುಕೂಟಲ್ಲಿ ಭಾಗಮಂಡಲ ಗಡಿನಾಡ ಅರೆಭಾಷೆ ಉತ್ಸವನ ಆಚರಣೆ ಮಾಡೋಕ್ಕಂತ ಒಂದು ಉದ್ದೇಶದಿಂದ ಸುಮಾರು ಸಮಯಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ಕಾರಣಾಂತರಗಳಿಂದಾಗಿ ಈ ಕಾರ್ಯಕ್ರಮ ನಡೆಸುವಂಥದ್ದು ಸ್ವಲ್ಪ ಸಮಯಗಳ ವ್ಯತ್ಯಾಸಗಳಾಗಿ ಇಂದಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಲ್ಲಿ ಎಲ್ಲ ಸಮಾಜಗಳ ಮತ್ತು ಎಲ್ಲ ನಮ್ಮ ಹಿರಿಯ ಜನಾಂಗ ಬಾಂಧವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸೋಕ್ಕಂತೇಳಿ ತೀರ್ಮಾನ ಮಾಡಿದ ಮೇರೆಗೆ ಈ ಕಾರ್ಯಕ್ರಮ ಇಂದು ಆಯೋಜನೆ ಆಯಿತು. ವಿಶೇಷವಾಗಿ ನಾವೆಲ್ಲೂ ಕೂಡ ಒಂದು ಚಿಂತನೆ ಮಾಡುವಂಥದ್ದು ಏನಂತ ಹೇಳಿದ್ರೆ, ಭಾಗಮಂಡಲನಾಡಲಿ ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಒಂದು ಸಣ್ಣ ಕಾರ್ಯಕ್ರಮ ಮಹಿಳಾ ಒಕ್ಕೂಟದಿಂದ ನಡೆದಂಥ ಕಾರ್ಯಕ್ರಮ ಆಗಿತ್ತು. ಅದರ ಹಿಂದುಗಡೆ 1998ರಲ್ಲಿ ಒಂದು ಬಾರಿ ದೊಡ್ಡದಾದಂಥ ಒಂದು ನಮ್ಮ ಜನಾಂಗದ ಸಂಘಟನೆ ಹಾಕುತ್ತ ಒಂದು ಉದ್ದೇಶದಿಂದ ಹಿಂದೆ ಕಾವೇರಿ ನಮ್ಮ ತ್ರಿವೇಣಿ ಸಂಗಮ ಪಕ್ಕ ಇರುವಂಥ ಗದ್ದೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ಭಾಗಮಂಡಲನಾಡಲಿ ಆಯೋಜನೆ ಮಾಡಿದ್ದು. 1998ರಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಆಗ ಸಂಸದರಾಗಿದ್ದ ಮಾನ್ಯ ಅಂಬರೀಷ್ನವು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸ್ಥಳೀಯ ಶಾಸಕರೆಲ್ಲ ಸಹಕಾರದಿಂದಾಗಿ ಆ ಭಾಗಮಂಡಲಲ್ಲಿ ದೊಡ್ಡ ಮಟ್ಟದ ಒಂದು ಸಮುದಾಯನ ನಮ್ಮ ಒಂದು ಜನಾಂಗವನ್ನು ಸಂಘಟಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಆ ಸಂದರ್ಭದಲ್ಲಿ ಕೂಡ ಮಾಡಿದ್ದು. ಆಗಿನ್ನೂ ಅಕಾಡೆಮಿ ಆಗಲಿ ಬೇರೆ ಬೇರೆ ಈ ರೀತಿಯ ಸರ್ಕಾರದ ಅಧೀನ ಇರತಕ್ಕಂಥ ಸಂಸ್ಥೆಗೆ ಯಾವುದು ಕೂಡ ರಚನೆ ಆಗಿತ್ತಲ್ಲ. ತದನಂತರದಲ್ಲಿ ಇಲ್ಲಿಯ ಒಂದು ಭಾಗಮಂಡಲದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋಕ್ಕಂಥ ಚಿಂತನೆಗಳನ್ನ ಹಲವಷ್ಟು ಬಾರಿ ಮಾಡಿದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದಾಗಿ ನಮಗೆ ಅದು ಕಾರ್ಯರೂಪಕ್ಕೆ ತಾಕಿ ಅವಕಾಶಗಳಾಗಿತ್ತಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಈ ವರ್ಷ ನಡೆಸೋಕು ಅಂತ ನಾವು 2-3 ತಿಂಗಳ ಹಿಂದೆ ತೀರ್ಮಾನವನ್ನು ಮಾಡಿದ್ರು ಕೂಡ ದಿನಗಳು ಮತ್ತೆ ಮುಂದೂಡ್ಕೊಂಡು ಹೋಗ್ತಾ ಬರ್ತಿತ್ತು. ಕಾರಣಾಂತರಗಳಿಂದ ಮತ್ತೊಂದು ನಿಗದಿ ಮಾಡಿ ಒಂದು 8-9 ದಿವಸಗಳ ಅಂತರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಲು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಮೀಜಿಯವರ ಹತ್ರ ವಿನಂತಿ ಇದು ಮಾಡ್ಕೊಂಬೋದು. ಸ್ವಾಮೀಜಿ ನಾವು ಮಾತಾಡ್ತಕ್ಕಂಥ ಮಾತು ಅರೆ ಭಾಷೆಯಲ್ಲಿ ಇರುತ್ತೆ. ಕಾರಣ ಯಾಕೆಂದರೆ ನಮ್ಮ ಇಲ್ಲಿ ಕೊಡಗಿನಲ್ಲಿ ಮಾತಾಡ್ತಕ್ಕಂಥ ಗೌಡ ಜನಾಂಗದವರು ಮಾತಾಡ್ತಕ್ಕಂಥ ಭಾಷೆ ಅರೆ ಭಾಷೆಯಲ್ಲಿ ಇರುತ್ತೆ. ಅದನ್ನು ತಮಗೆ ಸ್ವಲ್ಪ ಫ್ಲೂಯೆನ್ಸಿಯಲ್ಲಿ ವ್ಯತ್ಯಾಸಗಳಾಗ್ಬೋದು ಅಂತ ಕ್ಷಮೆ ಕೇಳ್ತಕ್ಕೋದು. ಹಾಗೆ ಒಂದು ಚಿಂತನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕಂತ ಉದ್ದೇಶ ಮಾಡಿ, ಅಂದರೆ ಒಂದು ಅದ್ಧೂರಿಯ ಕಾರ್ಯಕ್ರಮ ಮಾಡೋಕ್ಕಂತ ಹೇಳುವಂಥ ಚಿಂತನೆ ನಮ್ಮೆಲ್ಲರಲ್ಲಿ ಕೂಡ, ನಮ್ಮ 4 ಸಮಾಜ ಇರೋದು, ನಮ್ಮ ಯುವ ಒಕ್ಕೂಟ ಇರೋದು, ಮಹಿಳಾ ಒಕ್ಕೂಟ ಇದ್ದು, ಮತ್ತು ಬೇಕಷ್ಟು ನಮ್ಮ ಜನಾಂಗ ಬಾಂಧವೆಲ್ಲ ಸೇರಿದ್ದು. ಆ ಸೇರಿದಂಥ ಸಂದರ್ಭ ನಾವಿದನ್ನು ಅದ್ಧೂರಿಯಾಗಿ ಮಾಡಿ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ವಿಶೇಷವಾಗಿ ಎಲ್ಲರೂ ಕೂಡ ಜನರ ಸೇರಿಸೋಕು, ಜನರಲ್ಲಿ ನಮ್ಮಲ್ಲಿರತಕ್ಕಂಥ ಭಾವನೆಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ, ಈಗಿನ ಯುವ ಪೀಳಿಗೆ ಯಾವ ರೀತಿ ನಮ್ಮಲ್ಲಿ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ಕೊಂಡು ಬೇರೆ ರೀತಿ ಕೆಲಸವನ್ನು ಮಾಡ್ತಾಳೋ ಅದೆಲ್ಲವನ್ನು ಬಿಟ್ಟು ಹಿಂದಿನ ಸಂಪ್ರದಾಯಗಳು ಪದ್ಧತಿಗಳನ್ನು ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ, ಜನರನ್ನು ಜಾಗೃತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ಕೆಲಸವನ್ನು ಮಾಡೋಕ್ಕಂಥ ದೃಷ್ಟಿಕೋನಲ್ಲಿ ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋಕ್ಕೆ ಕೈ ಹಾಕಿದ್ದು. ಆದರೂ ಕೂಡ ಇಂದಿನ ದಿನ ಒಂದು ಎಷ್ಟು ಮಟ್ಟದ ಕಾರ್ಯಕ್ರಮ ನಮಗೆ ಮೆರವಣಿಗೆಯನ್ನು ಪ್ರಾರಂಭ ಮಾಡಿಕೊಂಡು ಈ ಕಾರ್ಯಕ್ರಮ ಇನ್ನೂ ಅದ್ದೂರಿ ತಗೊಳಕಾಯ್ತು. ನಿನ್ನೆ ಸಂಜೆ ಸುಮಾರು 4 ಗಂಟೆಗೆ ಸುರಾದಂಥ ಮಳೆ, ರಾತ್ರಿ 9 ಗಂಟೆವರೆಗೆ ಮಳೆ ಇದ್ದ ಕಾರಣ ಕೆಲವು ನಮ್ಮ
ಜೋಡಣೆ ಮಾಡತಕ್ಕಂಥ ಸ್ವಲ್ಪ ತೊಂದರೆಗಳಾಗಿ ಆದರೂ ಒಂದು ಈ ಹಂತಕ್ಕೆ ಕಾರ್ಯಕ್ರಮ ನಡೀತಾ ಉಂಟು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮ ಅವೇ ಕೊಟ್ಟಂಥ ದಿನ ಇಂದ 15ನೇ ತಾರೀಕು. ಅದೇ ನನಗೆ ವಿಶೇಷವಾದಂಥ ನೋವು. ಯಾಕೆಂದರೆ ಸ್ವಾಮೀಜಿಯವ್ರ ಬಾಕನ್ನು ಕೂಡ ಇವರ ಹತ್ರ ಶಂಭುನಾಥ್ ಸ್ವಾಮೀಜಿ ಅವ್ರ ಹತ್ರ ಕೂಡ ಹೇಳಿಕೊಂಡು ಬಂದೆ. ನಾನು ಅವರನ್ನು 2 ಬಾರಿ ಭೇಟಿ ಮಾಡಿದೆ. ಹೋಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಒಬ್ಬ ಅತಿಥಿಗಳನ್ನ ಕರೆಯುವ ಸಂದರ್ಭದಲ್ಲಿ 1 ಬಾರಿ ಭೇಟಿಯನ್ನು ಮಾಡಿ ಅವರನ್ನು ಕರೆಯುವಂಥ ಕೆಲಸವನ್ನು ಮಾಡಿ ಆದಮೇಲೆ ಕೂಡ ನನಗೆ ಯಾವುದೋ ಒಂದು ರೀತಿಯ ಬಾದುಲೆ ಕಂಡದೆ ತಿಳುವಂಥದ್ದು ನನ್ನ ಮನಸ್ಸಲ್ಲಿ ಅವು ಮಾತಾಡಿದಂಥ ಮಾತುಗಳಲ್ಲಿ ಅನಿಸಿತು. ಆದರೂ ಕೂಡ ಮತ್ತೊಂದು ಸರಿ ಅವರು ಒತ್ತಾಯನ ಮಾಡಿ ಕಾರ್ಯಕ್ರಮಕ್ಕೆ ಬರೋಕ್ಕೂ ನೀವಂತ ಭಾರಿ ಒತ್ತಾಯ ಮಾಡುವಂಥ ಪ್ರಯತ್ನಗಳನ್ನ ಮಾಡಿದೋ. ಅದರ ಕಾರಣಾಂತರಗಳಿಂದ ನಿಮಗೆಲ್ಲ ಗೊತ್ತುಂಟು. ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಇಲ್ಲಿ ಈಗ ಒಂದು ಇಂದಿನ ದಿನ DK ಶಿವಕುಮಾರ್ ಅವರಿಂದ 11 ಗಂಟೆಗೆ ಸ್ವಾಮೀಜಿಗಳ ಭೇಟಿಯಾಗುವಂಥ ಕಾರ್ಯಕ್ರಮ ಇರೋದಲ್ಲಿ ರಾಜ್ಯ ಮಟ್ಟದಲ್ಲಿ ಅಲ್ಲಿರತಕ್ಕಂಥ ಆಂತರಿಕ ಸರ್ಕಾರದಲ್ಲಿ ನಡೆಯತಕ್ಕಂಥ ಮಾತುಗಳು ಅದನ್ನು ನಾನು ಉಲ್ಲೇಖ ಮಾಡಿ ಮಾತಾಡ್ತಕ್ಕಂಥದ್ದು ಕೂಡ ಸೂಕ್ತ ಅಲ್ಲ. ಆ ಒಂದು ಸಂದರ್ಭದಲ್ಲಿ ಒತ್ತಡ ಇದ್ದ ಕಾರಣದಿಂದಾಗಿ ಇಂದು ಸ್ವಾಮೀಜಿಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ. ಮುಂದಿನ ಕಾರ್ಯಕ್ರಮ ನೀವು ಯಾವುದು ಬೇಕಾದ್ರೆ ನಡೆಸಿ ಆ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿ ಇನ್ನು ದೊಡ್ಡದಾದಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳುವಂಥದ್ದು ಅವರ ಒಂದು ನಮ್ಮ ಮೇಲೆ ಇರತಕ್ಕಂಥ ಅಭಿಲಾಷೆ ಅವರಲ್ಲಿ ಉಂಟು. ಆದರೂ ಕೂಡ ಅವರ ಜೊತೆಗಿರತಕ್ಕಂಥ ಆದಿಚುಂಚನಗಿರಿ ಹಾಸನ ಮತ್ತು ಕೊಡಗು ಶಾಖೆಯ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಪರಮಪಾದಗಳಿಗೆ ನಮಸ್ಕರಿಸುತ್ತಾ ಅವು ಕೂಡ ವೇದಿಕೆಯಲ್ಲಿ ಉಪಸ್ಥಿತರುಗಳು ಅವಕ್ಕೆ ನಮ್ಮ ಎಲ್ಲ ಕೂಡುಕೂಟಗಳ ನಮ್ಮ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲು ಈ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಸಮಾಜ ಬಾಂಧವ ಮತ್ತು ಯುವ ಒಕ್ಕೂಟ ಮಹಿಳಾ ಒಕ್ಕೂಟ ಇವೆಲ್ಲರ ಮತ್ತು ನಮ್ಮೆಲ್ಲ ಸಮುದಾಯದ ಜನಾಂಗ ಬಾಂಧವರ ಪರವಾಗಿ ಅವಕ್ಕೆ ಬಾಗಮಲೆನಾಡಿನ ಸರ್ವ ಜನಾಂಗದವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾವಳೆ. ಇವರನ್ನು ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವುಜಿಯು ಸನ್ಮಾನಿಸುತ್ತಾ ನಾನು ಅವರನ್ನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾವಳೆ. ಸ್ವಾಮೀಜಿ, ಕಾರ್ಯದರ್ಶಿಗಳು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಇವರ ವಿಶೇಷವಾದಂತಹ ಶೈಕ್ಷಣಿಕ ಕಾಳಜಿ, ಧಾರ್ಮಿಕ ಪರಂಪರೆನ ಎತ್ತಿ ಬೆಳೆಸ್ತಾ ಇರುವಂತಹ ನಮ್ಮ ಸ್ವಾಮೀಜಿ ಅವರ ಯಾವುದೇ ಸಂದರ್ಭದಲ್ಲಿ ಬಾಕ್ಯಾಕನ ಅವರಲ್ಲಿರುವಂಥ ಮಾತು ಒಂದೇ ಒಂದು, ಎಲ್ಲ ಒಳ್ಳೆಯದಾಗ್ತದೆ, ಎಲ್ಲವೂ ಒಳ್ಳೆಯದಾಗ್ತದೆ, ಖಂಡಿತವಾಗಲೂ ಎಲ್ಲವೂ ಒಳ್ಳೆಯದಾಗುತ್ತೆ ಎನ್ನುವಂತಹ ಆಶಾ ಭಾವನೆಯೊಂದಿಗೆ ಮಹಾಸ್ವಾಮೀಜಿಯವರು ಇವತ್ತು ಈ ಭಾಗಮಂಡಲ ನಾಡಿನ ಸಮಸ್ತ ನಾಗರಿಕರ ಈ ಒಂದು ಜಂಬರಕ್ಕೆ ಬಂದು ಆಶೀರ್ವದಿಸಲು ಅವಕ್ಕೆ ಅಕಾಡೆಮಿನ ಅಧ್ಯಕ್ಷರು ಅಂತೆ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸದಸ್ಯರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಸನ್ಮಾನ್ಯ ಪೊನ್ನಣ್ಣ ಸರ್ ಹಾಗೆ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸ್ತಕ್ಕಂಥದ್ದು ಅದೊಂದು ಸಭೆಯ ಗೌರವ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗೌಡ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಆಗಿರುವ ಸದಾನಂದ ಮಾವಜಿಯವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಳು. ಅವಕ್ಕೆ ನಮ್ಮ ಎಲ್ಲ ಜನಾಂಗ ಮಾಧವ ಮತ್ತು ಮೇಲ್ಕಾಣಿಸಿದ ಎಲ್ಲ ಸಂಘಗಳ ಪರವಾಗಿ ಅವಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತವಳೆ. ನಾನು ಇವಕ್ಕೆ ವೇದಿಕೆ ಸಮಿತಿಯ ಅಧ್ಯಕ್ಷರಾದ ನೀಡಿಮೆಲೆ ರವಿಯು ಅವರನ್ನು ಸತ್ಕರಿಸಿಕೊಂತ ಕೇಳಿಕೊಳ್ತಾವಳೆ. ಹಾಗೆ ಮತ್ತೋರ್ವ ಅತಿಥಿ, ನಮ್ಮ ಭಾಗಮಲೆನಾಡಲ್ಲಿ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಅವ್ರನ್ನ ಆಹ್ವಾನ ಕೊಟ್ಟ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಆದಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಆ ಒಂದು ಸಮಯಕ್ಕೆ ನಿಗದಿಪಡಿಸಿದಂಥ ಸಮಯಕ್ಕೆ ಸಾಧ್ಯವಾಗದಾದರೂ ಕೂಡ ನಾನು ಆ ಕಾರ್ಯಕ್ರಮ ಮುಗಿಯೋದ್ರೊಳಗಾಗಿ ಎಷ್ಟು ಗಂಟೆಗಾರು ಭಾಗಮಂಡಲ ಕಾರ್ಯಕ್ರಮಕ್ಕೆ ಭಾಗವಹಿಸಿನಿ ಅಂತ ಹೇಳುವಂಥ ಈ ಕ್ಷೇತ್ರದ ಮೇಲೆ ವಿಶೇಷವಾದಂಥ ಅಭಿಲಾಷೆಯನ್ನು ಹೊಂದಿ ನಮ್ಮ ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಕಾರ್ಯಗಳ ಬಗ್ಗೆ ಕೈ ಜೋಡಿಸ್ಕೊಂಡು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮಾನ್ಯ ಶಾಸಕರು, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮಾನ್ಯ ಪೊನ್ನಣ್ಣನವರು ನಮ್ಮ ಜೊತೆಗೆ ಉಪಸ್ಥಿತರು. ಅವಕ್ಕೆ ನಮ್ಮೆಲ್ಲರ ಪರವಾಗಿ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೋಳೆ. ನಾನು ಇವಕ್ಕೆ ಪುದುಪಜೆ ಅಕಾಡೆಮಿ ಸದಸ್ಯರಾದ ಪುದುಪಜೆ ಪ್ರಕಾಶವು ಅವರನ್ನು ಸನ್ಮಾನಿಸುವಂತ ಕೇಳ್ಕೊಳ್ತಾಳೆ. ಮತ್ತೋರ್ವ ಅತಿಥಿ, ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ. ನಮ್ಮದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ
ಎಲ್ಲ ಕಾರ್ಯಗಳಿಗೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಕೆಲಸವನ್ನು ನಮ್ಮ ಜೊತೆ ಯಶಸ್ಸಿಗೆ ಸಹಕರಿಸ್ಕೊಂಡು ಬಂದಳು. ಅವು ನಮ್ಮ ಕಾಳನ ರವಿಯ ಅಧ್ಯಕ್ಷರ ಗ್ರಾಮ ಪಂಚಾಯಿತಿ ಅವಕ್ಕೆ ಕೂಡ ಈ ಒಂದು ಸಂಭ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತವಳೆ ನಾನು. ಇವಕ್ಕೆ ಕುಯ್ಯಮಿಡಿ ಮನೋಜವು ಇವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾವಳೆ. ಅದೇ ರೀತಿ ಮತ್ತೋರ್ವ ಅತಿಥಿ ಮಾನ್ಯ ಅಧ್ಯಕ್ಷರ ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಕೊಡಗು ಜಿಲ್ಲಾ ಇದರ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಇನ್ನೊಂದು ದೊಡ್ಡ ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿಕೆಯನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಜಿಲ್ಲೆಯ ಉದ್ದಾಗಲಕ್ಕೂ ಕೂಡ ಇವು ಪ್ರವಾಸವನ್ನು ಮಾಡಿಕೊಂಡು ಹೋಗ್ತಾಳೋ. ಇವಿಂದ ನಮ್ಮ ಕಾರ್ಯಕ್ರಮಕ್ಕೆ ನೆಂಟರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಳು. ಇವಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ನಿಡ್ಡಿ ಮೇಲೆ ತೇಜಸ್ ಧರ್ಮಜ ಉತ್ತಪ್ಪ ತೀತಿರ ಧರ್ಮಜ ಉತ್ತಪ್ಪನವು ನಿಡ್ಡಿ ಮೇಲೆ ತೇಜಸ್ಸವು ಇವಕ್ಕೆ ಗೌರವ ಸೂಚಿಸಬೇಕು ಅಂತ ಕೇಳ್ಕೊಳ್ತಾವಳೆ. ಇವಕ್ಕೆ ಹೂಗುಚ್ಚ ನೀಡೋಕು ಅಂತ ಕೇಳ್ಕೊಳ್ತಾವಳೆ. ಅದೇ ರೀತಿ ಮತ್ತೋರ್ವ ನೆಂಟರು ನಮ್ಮಿಂದ ವೇದಿಕೆಯಲ್ಲಿ ಉಪಸ್ಥಿತರಿರೋದು ಶ್ರೀ ಮಂದಿರ ಮೋಹನ್ ದಾಸವು ಮಾನ್ಯ ಅಧ್ಯಕ್ಷರು ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಮಡಿಕೇರಿ ಇದರ ಅಧ್ಯಕ್ಷರಾಗಿ ನಿರ್ವಹಿಸ್ತಳು. ಮೊದಲು ಅಕಾಡೆಮಿಯ ಸದಸ್ಯರಾಗಿ ಕೂಡ ಒಂದು ಚಾರಮಣಿಯಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ರಲ್ಲಿ ಇವು ಕೂಡ ಯಶಸ್ಸನ್ನು ಸಾಧಿಸಿದ್ದು. ಇವು ಆ ಕಾರ್ಯಕ್ರಮದಲ್ಲಿ ಚಾರಮಣಿಯಲ್ಲಿ ವಿಶೇಷವಾಗಿ ನಮ್ಮ ಜನಾಂಗಕ್ಕೆ ಒತ್ತು ಕೊಟ್ಟು ಕೆಲಸವನ್ನು ಮಾಡಿದ್ದು. ಇವು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರುಗಳು ಅವಕ್ಕೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ಶ್ರೀ ಆಮೆ ಹರೀಶವು ಇವಕ್ಕೆ ಹಾರಾರ್ಪಣೆ ಮಾಡೋಕೆ ಕೇಳ್ಕೊಳ್ತಾವಳೆ. ಅದೇ ರೀತಿ ಮತ್ತೋರ್ವ ಅತಿಥಿ ಮಾಜಿ ಅಧ್ಯಕ್ಷರು ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಚೇರಮಣಿಯಲ್ಲಿ ನಡೆದಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಮುಂದೆ ಕೂಡ ಕಣ್ಮುಂದೆ ಇಂದು ಕೂಡ ಕಂಡದೇ ಅದು. ಚೇರಮಣಿಯಲ್ಲಿ ಆ ಒಂದು ಸಮಾಜದ ಬಾಂಧವರು ಮತ್ತೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಆ ಭಾಗದಲ್ಲಿ ನಡೆಯದಂಥ ಒಂದು ಇತಿಹಾಸ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಚೇರಮಣಿಯಲ್ಲಿ ನಡೆಸಿದ್ದವು. ಇವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿತರುಗಳು. ಅವಕ್ಕೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಮ್ಮ ಜನಾಂಗದ ಬಾಂಧವರ ಪರವಾಗಿ ಕೊಲ್ಯದ ಗಿರೀಶ್ ಅವಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ಇವಕ್ಕೆ ಅಕಾಡೆಮಿ ಸದಸ್ಯರಾದ ಸೂದನ ಈರಪ್ಪನವು ಇವಕ್ಕೆ ಗೌರವ ಅರ್ಪಣೆ ಮಾಡೋಕೆ ಕೇಳ್ಕೊಳ್ತಾವಳೆ. ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿ PC ಜಯರಾಮ್ರವು ಇವು ಕೂಡ ನಮ್ಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿದ್ದು ಹಲವಷ್ಟು ನಮ್ಮ ಜನಾಂಗಕ್ಕಾಗಿ ಅರೆಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲೆ ಉದ್ದಕ್ಕೂ ಮತ್ತು ನಮ್ಮ ನೆರೆ ಜಿಲ್ಲೆ ದಕ್ಷಿಣ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚು ಸೇವೆಯನ್ನು ಮಾಡಿ ಇವು ನಮ್ಮ ಜನಾಂಗಕ್ಕೆ ಸೇವೆಯನ್ನು ಕೊಟ್ಟಳು. ಇವು ಕೂಡ ಇಂದು ನಮ್ಮ ಸಭೆಯಲ್ಲಿ ಉಪಸ್ಥಿತರು ನೆಂಟರಾಗಿ ಅವಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ಇವಕ್ಕೆ ಅಕಾಡೆಮಿ ಸದಸ್ಯರಾದ ಶ್ರೀ ತೇಜಕುಮಾರ್ ಕುಡೆಕಲ್ಲು ಇವು ಗೌರವ ಸಮರ್ಪಣೆ ಮಾಡೋಕೆ ವಿನಂತಿಸಿಕೊಳ್ತಾವಳು. ಶ್ರೀ ವಿನೋದ್ ಮೂಡಗದ್ದೆ ಅಕಾಡೆಮಿ ಸದಸ್ಯರು ಇವು ಗೌರವ ಸಮರ್ಪಣೆ ಮಾಡೋಕೆ ವಿನಂತಿಸಿಕೊಳ್ತಾವಳು. ಹಾಗೆಯೇ ಮತ್ತರು ಅತಿಥಿ ಸುರ್ತಲೆ ಸೋಮಣ್ಣನು ಇವು ನಮ್ಮ ಫೆಡರೇಷನ್ನ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು. ಸುಮಾರು 8-9 ವರ್ಷಗಳ ಕಾಲದಿಂದ ಕೊಡಗು ಗೌಡ ಫೆಡರೇಷನ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಜನಾಂಗದ ಬಗ್ಗೆ ಜಿಲ್ಲೆಯ ಉದ್ದಾಗಲಕ್ಕೂ ರಾಜ್ಯದ ಮಟ್ಟಕ್ಕೂ ಕೂಡ ವ್ಯವಹರಿಸಿಕೊಂಡು ನಮ್ಮ ಜನಾಂಗವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಮತ್ತು ಸಮಾಜಗಳ ಮುಖೇನಿರತಕ್ಕಂಥ ಸಮಸ್ಯೆಗಳಿಗೆ ಜನಾಂಗಕ್ಕೆ ಸ್ಪಂದನೆ ಕೊಟ್ಕೊಂಡು ಕೆಲಸವನ್ನು ಮಾಡಿಕೊಂಡು ಬರ್ತವಳು. ಅವರ ಒಂದು ರೂವಾರಿಯನ್ನು ನೇತೃತ್ವ ವಹಿಸಿಕೊಂಡು ಸುರ್ತಲೆ ಸೋಮಣ್ಣನು ಕೆಲಸ ಮಾಡಿಕೊಂಡು ಬಂದಳು. ಅವು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಳು. ಅವಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ಇವಕ್ಕೆ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ನಿಡ್ಯಮಲೆ ಜಾನೀಶ್ ಇವು ಗೌರವ ಅರ್ಪಣೆ ಮಾಡೋಕೆ ವಿನಂತಿಸಿಕೊಳ್ತಾವಳು. ಅದೇ ರೀತಿಯಲ್ಲಿ ಮತ್ತೋರ್ವ ಅತಿಥಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವುದು ಶ್ರೀ ಲಕ್ಷ್ಮೀನಾರಾಯಣ್ ಕಜಗಜ್ಜವ್ ಇವು ಹಿಂದಿನ ಅವಧಿಯಲ್ಲಿ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಉತ್ತಮವಾದಂಥ ಕೆಲಸನ ಅಕಾಡೆಮಿಯಲ್ಲಿ ಮಾಡೋಳು. ಇವು ನಮ್ಮ ವೇದಿಕೆಯಲ್ಲಿಂದ ನೆಂಟರಾಗಿ ಉಪಸ್ಥಿತರುಗಳು. ಅವಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ನಮ್ಮೆಲ್ಲ ಜನಾಂಗದವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ಅಕಾಡೆಮಿ ಸದಸ್ಯರಾದ ಪೊನ್ನಚ್ಚನ ಮೋಹನ್ ನಾವು ಇವರನ್ನ ಸತ್ಕರಿಸೋಕೆ ವಿನಂತಿಸಿಕೊಳ್ತಾವಳು.
ಹಾಗೆಯೇ ಮತ್ತೊಬ್ಬ ನೆಂಟರಿಗಾಗಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥದ್ದು ಕೊಡಗು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷನಾಗಿರತಕ್ಕಂಥ ಶ್ರೀಮತಿ ಅಮೇ ದಮಯಂತಿಯು ಮಹಿಳಾ ಒಕ್ಕೂಟವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀಡಿಕೊಂಡು ಇಂದು ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲಿ ಪರಿಚಿತರಾಗಿ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗ್ತಾಳು. ಅವು ಕೂಡ ನಮ್ಮ ವೇದಿಕೆಯಲ್ಲಿ ಇಂದು ನೆಂಟರಾಗಿ ಉಪಸ್ಥಿತರುಗಳು. ಅವಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಮಾಜಗಳ ಪರವಾಗಿ ಮತ್ತೆಲ್ಲ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ. ನಾನು ಅಕಾಡೆಮಿ ಸದಸ್ಯರಾದ ಶ್ರೀಮತಿ ಚಂದ್ರಾವತಿ ಬಡ್ಡಡ್ಕ ದಯಮಾಡಿ ಇವಕ್ಕೆ ಗೌರವ ಪ್ರಮಾಣ ಮಾಡೋಕೆ ವಿನಂತಿಸ್ಕೊಳ್ತಾವಳ. ಚಂದ್ರಾವತಿ ಬಡ್ಡಡ್ಕ. ಹಾಗೆ ಇಂದ ದಿಕ್ಸೂಚಿ ಮಾತುಗಳನ್ನಾಡಿಕೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ಇದರ ಇವು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಜನಾಂಗದ ವಿಚಾರಧಾರೆಗಳನ್ನ ಮಂಡಿಸುವಂಥ ಯಶಸ್ವಿಯಾಗಿ ಕೆಲಸ ಕಾರ್ಯ ನಿರ್ವಹಿಸ್ಕೊಂಡು ಬಂದಳು. ಇವು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ದಿಕ್ಸೂಚಿ ಮಾತುಗಳನ್ನ ಕೂಡ ಆಡಿಕೊಳ್ಳು. ಇವು ನಮ್ಮ ವೇದಿಕೆಯಲ್ಲಿ ಇಂದು ಉಪಸ್ಥಿತರುಗಳು ಅತಿಥಿ ಗಣ್ಯರಾಗಿ ನಮ್ಮ ಜೊತೆಗಳು. ಅವಕ್ಕೆ ನಮ್ಮೆಲ್ಲರ ಪರವಾಗಿ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ. ನಾನು ಅಕಾಡೆಮಿ ಸದಸ್ಯರಾದ ಶ್ರೀಮತಿ ಲತಾ ಪ್ರಸಾದ್ ಕುದ್ಪಜೆ ಇವಕ್ಕೆ ಗೌರವ ಅರ್ಪಣೆ ಮಾಡೋಕೆ ವಿನಂತಿಸ್ಕೊಳ್ತಾವಳ. ಹಾಗೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಅಕಾಡೆಮಿಯ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ಅಕಾಡೆಮಿಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡಿದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿ ಜಿಲ್ಲೆಯಲ್ಲಿ ಮತ್ತು ನೆರೆ ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಯಶಸ್ವಿಯಾಗಿ ಅಕಾಡೆಮಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾಳು. ಅವು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರುಗಳು. ಅವಕ್ಕೆಲ್ಲಕ್ಕೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೂಲಕ ಅವಕ್ಕೆಲ್ಲಕ್ಕೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ. ನಾನು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಕಾರಗುಂದ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಕಾರಗುಂದ ಚೇರಮಣೆಯ ಸಮಾಜದ ಅಧ್ಯಕ್ಷರು ಕೊಡಪಾಲ್ ಗಣಪತಿಯ ವೇದಿಕೆಯಲ್ಲೋ ಅವಕ್ಕೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾಳೆ. ಹಾಗೆ ಭಾಗಮಳ್ಳ ಸಮಾಜದ ಅಧ್ಯಕ್ಷರಾದ ಕುದುಪಜೆ ಪಳಂಗಪ್ಪನವು ಕೂಡ ವೇದಿಕೆಯಲ್ಲಿ ಉಪಸ್ಥಿತರುಗಳು. ಅವಕ್ಕೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾಳೆ. ನಾನು ಹಾಗೆ ನಮ್ಮ ಕರಿಕೆ ಗ್ರಾಮದ ಅಲ್ಲಿನ ಸಮಾಜದ ಆಗಿರುವಂಥ ಕೋಡಿ ಪನ್ನಪ್ಪನವು ಕೂಡ ಉಪಸ್ಥಿತರುಗಳು. ಅವಕ್ಕೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾಳೆ. ನಾನು ಹಾಗೆ ಮಹಿಳಾ ಒಕ್ಕೂಟದ ಚರಮಣೆಯ ಮಹಿಳಾ ಒಕ್ಕೂಟದ ಅಧ್ಯಕ್ಷನೇ ಆಗಿರತಕ್ಕಂಥ ತುಳಸಿ ಮೋಹನ ಉಪಸ್ಥಿತರುಗಳು. ಅವಕ್ಕೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾಳೆ. ಹಾಗೆ ಭಾಗಮಳನಾಡು ಯುವ ಒಕ್ಕೂಟದ ಅಧ್ಯಕ್ಷರು ಕಿಶೋರು ಕೂಡ ನಮ್ಮ ಜೊತೆಗೆ ನಿನ್ನೆ ರಾತ್ರಿವರೆಗೂ ಇದ್ದು ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ರಮಗಳು ಅವರ ಅನುಪಸ್ಥಿತಿಯಲ್ಲಿ ಅವರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಯುವ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಅವರ ಉಪಾಧ್ಯಕ್ಷರಿಗೆ ಕೂಡ ಸ್ವಾಗತವನ್ನು ಬಯಸ್ತಾಳೆ. ನಾನು ಅದೇ ರೀತಿಯಾಗಿ ನಮ್ಮ ಸುಳ್ಯ ಭಾಗದಿಂದ ಬಂದಿರತಕ್ಕಂಥ BS ಗಂಗಾಧರ್ ಸುಳ್ಯ ಸಮಾಜದ ಅಧ್ಯಕ್ಷರು ಅವು ಕೂಡ ನಮ್ಮ ಜೊತೆ ಉಪಸ್ಥಿತರುಗಳು. ಅವಕ್ಕೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ನಾನು ಅದೇ ರೀತಿಯಾಗಿ ಹಿಂಗೆ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಬರೀ 7-8 ದಿವಸಗಳ ಒಳಗೆ ನಾವೊಂದು 2 ತಂಡಗಳಾಗಿ ಡಿವೈಡ್ ಮಾಡಿಕೊಂಡು ಕೆಲಸವನ್ನು ಮಾಡೋದಕ್ಕೆ ಸಮಯದ ಅಭಾವ ಇದ್ದಂಥ ಸಂದರ್ಭದಲ್ಲಿ ಕೆಲವು ಜನ ಪಾರಣೆ ಸಂಪಾಜೆ ನೆಂಟರನ್ನ ಕರೆಯೋಕ್ಕೂ ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬರೋಕ್ಕೂತ ಕೇಳ್ಕಣಕನ ಪಾರಣೆ ಭಾಗದ ಆ ಒಂದು ನಮ್ಮ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ ಮತ್ತು ಮೂರ್ನಾಡು ಭಾಗದ ಅಧ್ಯಕ್ಷರು ಪದಾಧಿಕಾರಿಗ, ಮರಗೋಡು ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಮಡಿಕೇರಿ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಸುಂಟಿಯಪ್ಪ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಕುಶಾಲನಗರ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಮೈಸೂರು ಸಮಾಜದ ಹಾಗೆ ಬೆಂಗಳೂರು ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಸೋಮವಾರಪೇಟೆ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಆಲೂರು ಸಿದ್ದಾಪುರ ಸಮಾಜದ ಪದಾಧಿಕಾರಿಗ ಅಧ್ಯಕ್ಷರಿಗ, ಮಕ್ಕಂದೂರು ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗ, ಹೀಗೆ ಎಲ್ಲ ಸಮಾಜಗಳಿಗೆ ಕೂಡ ನಾವು ಎಲ್ಲವೂ ಪ್ರವಾಸವನ್ನು ಮಾಡಿಕೊಂಡಷ್ಟು ಜನ ಆ ಮೂಲೆಗಳಿಂದ ನಮ್ಮ ಸಮಾಜ ಬಂದು ನೀವು ಭಾಗಮಳನಾಡಿಗೆ ಬರೋಕುತ್ತ ನಾವು ಅವರನ್ನು ಎಂಟರಾಗಿ ಬರಮಾಡಿಕೊಂಡಳು. ಅವಿಂದು ಸಮಾಜದ ಎಲ್ಲೋ ಪ್ರತಿಯೊಬ್ಬರು ಕೂಡ ಇಲ್ಲಿ ಉಪಸ್ಥಿತರುಗಳು. ಹಾಗೆ ವಿದ್ಯಾಸಂಘದ ಅಧ್ಯಕ್ಷರು ಪದಾಧಿಕಾರಿಗ ಮಡಿಕೇರಿಯ ಮತ್ತು ಮಡಿಕೇರಿಯಲ್ಲಿರುವಂಥ ಮಹಿಳಾ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಯ ಮತ್ತು ಯುವ ಒಕ್ಕೂಟದ ಕುಶಾಲನಗರ ಯುವ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗ, ಹೀಗೆ ನಮ್ಮ ಸಮಾಜದ ಗೌಡ ಸಮಾಜದ ಒಕ್ಕೂಟದ ರಚನೆ ಇಲ್ಲೆಲ್ಲಿ ಔಟು ಆ ಸಮಾಜಗಳ ಅಧ್ಯಕ್ಷರು ಪದಾಧಿಕಾರಿಗ, ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗ ಇವೆಲ್ಲವೂ ಕೂಡ ಇಂದು ನೆಂಟರಾಗಿ ಭಾಗಮಳನಾಡಿಗೆ ನೀವೆಲ್ಲವೂ ಕೂಡ ಬಂದಳ್ರಿ. ನಿಮ್ಮ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಭಾಗಮಳನಾಡುಗಳ ಈ ಒಂದು ಕಾರ್ಯಕ್ರಮ ಆಯೋಜನೆ ಹಾಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ನೀವೆಲ್ಲೋ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬಂದಳ್ರಿ. ಇದು ಎಲ್ಲದಕ್ಕೆ ನಮ್ಮ ಈ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಈ ಒಂದು ಸಮಾಜಗಳ ಒಕ್ಕೂಟಗಳ ಪರವಾಗಿ ತಮಗೆಲ್ಲರೂ ಕೂಡ ತುಂಬ ಹೃದಯದ
ಸ್ವಾಗತನ ಬಯಸ್ತೇಳೆ ನಾನು. ಅದೇ ರೀತಿಯಾಗಿ ನಿಮಗೆಲ್ಲ ಚಿರಪರಿಚಿತರಾಗಿರ್ತಕ್ಕಂಥ ತುಮ್ತಾಜಿ ಗಣೇಶ್ನವು ಹಿಂದೆ ಅಕಾಡೆಮಿ ರಚನೆ ಹಾಕಿ ಮುಂದೆನೇ ಅಕಾಡೆಮಿಯನ್ನು ನೇತೃತ್ವವನ್ನು ಹೊತ್ತುಕೊಂಡು ನಮ್ಮ ಜಿಲ್ಲೆಯಲ್ಲಿ ಜನಾಂಗವನ್ನು ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಹಲವಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ದು. ಅವು ಕೂಡ ನಮ್ಮ ಜೊತೆಗೆ ನೆಂಟರಾಗಿಂದು ಬಂದಳು. ಅವಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇಳೆ ನಾನು. ಹಾಗೂ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರನ್ನು ನಾನು ಉಲ್ಲೇಖ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಶಾಸಕರೀಗ 12 ಗಂಟೆಗೆ ಇಲ್ಲಿಂದ ಬೀಳ್ಕೊಡೋಕೆ ಹೇಳುವಂಥದ್ದು ಮೊದಲೇ ಬಂದಂಗೆ ಕೇಳಿಕೊಂಡು, ಆದರೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ 7-8 ನಾನು ನಿಮಗೆ ಮೊದಲೇ ಉಲ್ಲೇಖ ಮಾಡಿ ಹೇಳಿದ್ರೆ 7-8 ದಿನಗಳ ಒಳಗೆ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೆ ಶ್ರಮವನ್ನು ಹಾಕಿದ್ದು. ಆದರೂ ಈ ಮಟ್ಟಿಗೆ ಕಾರ್ಯಕ್ರಮ ನಡೆಯೋಕ್ಕೆ ಸಹಕರಿಸಿದ್ರೆ ಯಶಸ್ಸು ಕೂಡ ಆಗ್ತುಟ್ಟೋದು ನನ್ನ ನಂಬಿಕೆ. ಈ ಕಾರ್ಯಕ್ರಮ ಈಗ ಮೆರವಣಿಗೆ ಮೂಲಕ ಪ್ರಾರಂಭ ಆಗ್ಬಿಟ್ಟು ನಂತರ ಸಭೆ ಕಾರ್ಯಕ್ರಮ ನಡೆದದೆ, ಮಧ್ಯಾಹ್ನ ಮೇಲೆ ಕ್ವಿಜ್ ಕಾಂಪಿಟೇಷನ್ ನಡೆದದೆ, ಸಂಜೆ ಪುನಃ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನೀವು ನೆಂಟರಾಗಿ ಬಂದು ಇಂದಿನ 1 ದಿನಗಳ ಕಾಲ ಪೂರ್ಣವಾಗಿ ನಮ್ಮ ಜೊತೆಗೆ ನೀವೆಲ್ಲ ಭಾಗಿಯಾಗಿ ನಮ್ಮ ಸತ್ಕಾರಗಳನ್ನ ನೀವೆಲ್ಲ ಸತ್ಕಾರವನ್ನು ನೀವೆಲ್ಲ ಕೂಡ ಅದನ್ನು ಸ್ವೀಕರಿಸಿಬಿಟ್ಟು ಸಂತೋಷವಾಗಿ ನಮ್ಮ ಜೊತೆಗೆ ಇದ್ದುಬಿಟ್ಟು ಪಾಲ್ಗೊಳ್ಳಕ್ಕೂತ ನಿಮ್ಮಲ್ಲಿ ಸವಿನಯನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರೆಲ್ಲ ನಮ್ಮ ಜೊತೆಗೆ ಸಹಕರಿಸ್ಕೊಂಡು ಇಂದು ಕಾರ್ಯಕ್ರಮದಲ್ಲಿ ಭಾಗಿಯಾವಳೋ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತ ಮಿತ್ರರು ಅವರನ್ನು ನಾವು ಯಾವುದೇ ಕಾರಣ ಕೂಡ ಯಾವುದೇ ನಮ್ಮ ಕಾರ್ಯಕ್ರಮವನ್ನು ನಾವು ಏನು ಮಾಡಿದ್ದರೂ ಕೂಡ ಹೊರ ಜಗತ್ತಿಗೆ ಅದನ್ನು ಪರಿಚಯ ಮಾಡಿಕೊಡೋಕೆ ಹೇಳಿದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅತಿ ಮುಖ್ಯ. ಅವು ಕೂಡ ನಮ್ಮ ಜೊತೆಲಿ ಇಂದು ಭಾಗಿಯಾಗಳು ಮತ್ತು ನಮ್ಮ ಚಿನ್ನಸ್ವಾಮಿ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಈ ಒಂದು ಅಕಾಡೆಮಿಯ ಕಮಿಷನರ್ ಕೂಡ ಅಧಿಕಾರಿ ಕೂಡ ಹೋದು ಅವು ಕೂಡ ನಮ್ಮ ಜೊತೆ ಉಪಸ್ಥಿತರು. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ, ಹಾಗೂ ನಾವು ಈ ಸನ್ಮಾನ ನೋಡಿ ಎಷ್ಟರ ಮಟ್ಟಿಗೆ ಅಂದರೆ ನಾವು 4-5 ದಿವಸಗಳ ಹಿಂದೆ ಈ ಕಾರ್ಯಕ್ರಮ ನಿಗದಿ ಮಾಡಿ ಒಂದು 27-25 ಜನಕ್ಕೆ ನಾವು ಸನ್ಮಾನ ಮಾಡೋಕ್ಕಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು. ಅಂದರೆ ಯಾವ ರೀತಿ ಸನ್ಮಾನ ಮಾಡೋಕ್ಕೊಂದು ಉದ್ದೇಶ ಇಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಭಾಗಮಂಡಲ ಹೋಬಳಿಗೆ ಸಂಬಂಧಪಟ್ಟವ್ರನ್ನ ಮಾತ್ರ ಕನ್ಸಿಡರ್ ಮಾಡೋ ಅಂತ ಹೇಳೋದು ಚಿಂತನೆ ಮಾಡಿದವು. ಯಾಕಂದರೆ ಒಂದೊಂದು ವೇದಿಕೆಯಲ್ಲಿ ಒಬ್ಬೊಬ್ಬರ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅಲ್ಲಿರತಕ್ಕಂಥ ಗಣ್ಯರನ್ನು ಅಲ್ಲಿರತಕ್ಕಂಥವ್ರನ್ನ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ಮಾಡುವೆ. ಹಾಗೆ ಮತ್ತೊಂದು ಭಾಗದಲ್ಲಿ ಕುಶಾಲನಗರ ನಡೆಯತಕ್ಕಂಥ ಕಾರ್ಯಕ್ರಮ ಅಲ್ಲಿ ಒಂದು ಕಡೆ ಸನ್ಮಾನ ಮಾಡುವೆ. ಆದರೆ ಭಾಗಮಂಡಲಲ್ಲಿ ನಾವು ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಮಂಡಲಲ್ಲಿ ನಡೆಯತಕ್ಕಂಥ ಇಲ್ಲಿರತಕ್ಕಂಥ ಪ್ರತಿಭಾವಂತರು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲು ಅವ್ರನ್ನ ಕನ್ಸಿಡರ್ ಮಾಡೋಂಥ ಚಿಂತನೆಯನ್ನು ಮಾಡಿಕೊಂಡು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ವೇದಿಕೆಯಲ್ಲಿ ಹಮ್ಮಿಕೊಂಡಳು. ಆ ಸನ್ಮಾನಿತರು ಕೂಡ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಸನ್ಮಾನನ ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ಸನ್ಮಾನಿತರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತನ ಬಯಸಿ ನಾನು ಈ ಸ್ವಾಗತವನ್ನು ಮುಗಿಸಿ ನಮಸ್ಕಾರ, ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಸಂಪ್ರದಾಯ ನಂಗೆ ಜಂಬರಕ್ಕೆ ಸರ್ವರನ್ನ ಸ್ವಾಗತಿಸಿದ ಸನ್ಮಾನ್ಯ ಶ್ರೀ ಹೊಸೂರು ಜಿ ಸತೀಶ್ ಕುಮಾರ್, ನಿರ್ದೇಶಕರು, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ, ಇವಕ್ಕೆ ಧನ್ಯವಾದ. ಹಾಗೇನೆ ಇವಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಿಕೊಳ್ಳೋ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇದರ ಸದಸ್ಯರು, ಹಾಗೆ ಇಂದಿನ ಈ ಪೊರ್ಲುನ ಜಂಬರದ ಸದಸ್ಯ ಸಂಚಾಲಕರು ಆದ ಸೂದನ ಎಸ್ ಈರಪ್ಪಯ್ಯ ಸ್ವಾಮೀಜಿಗಳೇ, ನಮ್ಮ ಜನಪ್ರಿಯ ಯುವ ಶಾಸಕರಾದ ಪೊನ್ನಣ್ಣನವೇ, ನನ್ನ ಆತ್ಮೀಯ ಸ್ನೇಹಿತರಾದ ಧರ್ಮಜ ಉತ್ತಪ್ಪನವೇ, ಹಾಗೂ ಇಲ್ಲೇ ಖುದ್ದ ಎಲ್ಲ ಗಣ್ಯರೇ, ಕೆಳಗೆ ಕೂತ ಗಣ್ಯಾತಿ ಗಣ್ಯರೇ, ದಕ್ಷಿಣದ ಕಾಶಿ ಅಂತೇಳಿ ಖ್ಯಾತಿ ಪಡೆದ ಈಗ ಸ್ವಾಗತ ಮಾಡೋದಕ್ಕೆ ಸ್ವಾಗತ ಹೇಳಿ ಹೊಸೂರು ಸತೀಶ ನಾವು ನಿಮ್ಮೆಲ್ಲ ಸ್ವಾಗತ ಮಾಡ್ದು ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿ. ದಕ್ಷಿಣದ ಕಾಶಿ ಅಂತೇಳಿ ಖ್ಯಾತಿ ಪಡೆದ ಕಾವೇರಮ್ಮನ ನೆಲ ತಾವು ನೋಡಲಿ ನಾವೆಲ್ಲ ಅರೆಭಾಷೆ ಉತ್ಸವದಲ್ಲಿ ಸೇರಿಗಳು. ನಮ್ಮ ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಒಟ್ಟಿಗೆ ಇಲ್ಲಿನ ಸುತ್ತಮುತ್ತಲ ಗೌಡ ಸಮಾಜಗ ಮಹಿಳಾ ಒಕ್ಕೂಟ ಸೇರಿಕೊಂಡು ನಡೆಸುವ ಜಂಬರಕ್ಕೆ ಬಂದ ನಿಮಗೆಲ್ಲವಕ್ಕೂ ಮತ್ತೊಮ್ಮೆ ನನ್ನ ಆತ್ಮೀಯ ಸ್ವಾಗತ. ಯಾವುದೇ ಭಾಷಾ ಸಂಸ್ಕೃತಿ ಪದ್ಧತಿ ಪರಂಪರೆ ಒಂದು ಭಾಷೆನ ಸಮುದಾಯದ ಅಡಿಗಲ್ಲು. ಭಾಷೆ ಉಳಿದರೆ ಸಂಸ್ಕೃತಿ ಸಾಹಿತ್ಯ ಉಳಿದು ಆ ಸಮುದಾಯ ಉಳಿಸಿಕೊಂಬಕ್ಕೆ ಸಾಧ್ಯ ಇದೆ. ಇದು ಲಕ್ಷ ಜನಕ್ಕೆ ನೀರು ಕೊಡುವ ಈ ಕಾವೇರಮ್ಮನ ಹೊಳೆ ದಂಡೆಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಭಾಷೆ ಸಂಸ್ಕೃತಿ ಸಾಹಿತ್ಯನ ಮತ್ತಷ್ಟು ಗಟ್ಟಿಗೊಳಿಸಿಗೆ ಕಾರ್ಯಕ್ರಮವನ್ನು ಹಾಕಿಕೊಂಡಳು. ಈ ತಾವುನಾಡಿಗೆ ನಾನು ಕರೆಯೋದು ಚಿನ್ನದ ನಾಡು ಅಂತೇಳಿ. ನಾನು ಏಲಕ್ಕಿ ಸೊಸೈಟಿಲಿ ಕುತ್ಕೊಂಡಿರ್ಕನ
ಒಮ್ಮೆ ಹಳೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದೆ. ಆಗ ಸೊಸೈಟಿಲಿ ವರ್ಷಕ್ಕೆ ಸುಮಾರು 3-3.5 ಲಕ್ಷ ಕೆಜಿ ಏಲಕ್ಕಿ ಹರಾಜಿಗಾಗಿ ಸಂಗ್ರಹ ಆಗ್ತಿತ್ತು. ಬರೀ ಭಾಗಮಂಡಲ ನಾಡಂದಳೆ 1,400,000 ಕೆಜಿ ಏಲಕ್ಕಿ ಹರಾಜಿಗೆ ಬರ್ತಿತ್ತು. ಅಂದರೆ ಸುಮಾರು 17.25 ಟನ್. ಇಲ್ಲಿ ನಾವು ಬುದ್ಧಿವಂತರು, ದೂರದೃಷ್ಟಿರವು. ಹೌದು, ಎಲ್ಲ ರಂಗದ 100 ಸಾಧಕರು ಇಲ್ಲಿ ಇರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ನಾನು ಭಾಗಮಂಡಲಕ್ಕೆ ಸುರುಸಲ ಬಾಕನ ಬಸ್ಸಿಗೆ ಚಾರ್ಜ್ 10 ಪೈಸೆ, ಕೇವಲ 50 ವರ್ಷ ಹಿಂದೆ. ಭಾಳ ಕಷ್ಟದಲ್ಲಿ ಜನ ಜೀವನ ಮಾಡ್ತಾ ಇದ್ದ ಆ ಕಾಲದಲ್ಲಿ ದಿವಂಗತ ಕೋಳಿಬೈಲು ಪೂಯನವು, ದಿವಂಗತ ಹೊಸೂರು ಜಯಪ್ಪನವು ಉದ್ಯಮ ಶುರು ಮಾಡಿದು. ಎಲ್ಲ ಕಡೆ ಬಸ್ಸು ಓಡ್ತಿತ್ತು, ಜನಗಳಿಗೆ ಅನುಕೂಲ ಆಯಿತು. ಇಂದು ಸ್ವರ್ಗಸ್ಥರಾದ ಇವು ನಿಜವಾದ ಸಾಧಕರು. ಏಲಕ್ಕಿ ಬೆಳೆ ಕಟ್ಟೆರೋಗಂದ ಕುಂಠಿತ ಹಾಕನ ಇಲ್ಲಿಯವು ಪರ್ಯಾಯವಾಗಿ ಕಾಫಿ, ಭತ್ತ, ಜೇನು ವ್ಯವಸಾಯದತ್ತ ಹೆಜ್ಜೆ ಹಾಕಿ ತಮ್ಮ ಜೀವನ ಮಟ್ಟನ ಕಾಪಾಡಿಕೊಂಡಳು. ಇಂದಿಗೂ ಸಹ ಈ ನಾಡಲ್ಲಿ ಸಾಮಾನ್ಯ ಎಲ್ಲವೂ ಭತ್ತದ ಗದ್ದೆನ ಹಾಗೆ ಉಳಿಸಿಕೊಂಡದ್ದು ಹೆಮ್ಮೆಯ ಸಂಗತಿ. ಇವರ ಪರಿಶ್ರಮ ಪ್ರೇಮನ ನಾವೆಲ್ಲ ಮೆಚ್ಚೋಕು. ಎಲ್ಲರೊಟ್ಟಿಗೆ ಇಲ್ಲಿಯವು ನಮ್ಮ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಪದ್ಧತಿಯನ್ನು ಕಾಪಾಡಿಕೊಂಡು ಬರ್ತಾವಳು. ಬೆಂಗಳೂರು, ಮಂಗಳೂರು, ಡೆಲ್ಲಿ, ಫಾರಿನ್ನಿಗೆ ಹೋದರೂ ಕೂಡ ಇಲ್ಲಿನ ಜನ ಅರೆ ಭಾಷೆನ ಬಾಯಿಲಿ ಇಟ್ಕೊಂಡಳು. ಅವರ ಮಕ್ಕಳು ಕೂಡ. ನಮ್ಮ ಅಕಾಡೆಮಿ ಭಾಷೆ ಮತ್ತು ಸಂಸ್ಕೃತಿ ಸಾಹಿತ್ಯಕ್ಕೆ ಆದ್ಯತೆ ಕೊಟ್ಟವರ ಪೈಕಿ ಭಾಗಮಂಡಲಕ್ಕೆ ಖಂಡಿತ ಮೊದಲ ಸ್ಥಾನ ಕೊಟ್ಟದೆ. ಯಾಕೆಂತೇಳಿದ್ರೆ ಇಲ್ಲಿನ ಜನ ಸುಮಾರು 95% ಇಂದಿಗೂ ನಮ್ಮ ಅರೆ ಭಾಷೆಯಲ್ಲಿ ಮಾತಾಡ್ತವಳು, ಅದರಲ್ಲಿ ವ್ಯವಹಾರ ಮಾಡ್ತವಳು, ಆಚಾರ ಪದ್ಧತಿನ ನಡೆಸ್ತಾವಳು. ಹೊರಗಡೆ ಇರುವ ಮಕ್ಕ ಅರೆ ಭಾಷೆನ ಗಟ್ಟಿಯಾಗಿ ಅವರಲ್ಲಿ ಉಳಿಸಿಕೊಂಡಳು, ಅದನ್ನು ಹಿರಿಯೋ ಬೆಳೆಸಿಕೊಟ್ಟಳು. ಅಕಾಡೆಮಿ ಶುರುವಾಗಿ 14 ವರ್ಷ ಆಯ್ತು. ನಮ್ಮ ಭಾಷೆ ಸಂಸ್ಕೃತಿ ಬೆಳೆಸಿಕೆ ಕೂಡ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಭಾಳಷ್ಟು ಕಾರ್ಯಕ್ರಮನ ಮಾಡ್ತಾವಳು. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರೆ ಭಾಷೆ ಸಾಹಿತ್ಯ ಸಂಸ್ಕೃತಿನ ಬೆಳೆಸುವ ಇರಾದಿಂದ ಈಗಾಗಲೇ ಸುಮಾರು 70ಕ್ಕೂ ಜಾಸ್ತಿ ಪುಸ್ತಕಗಳ ಹೊರತಂದಳು. ಈ ವರ್ಷ ನಾವು 2 ವರ್ಷದ 6 ಸಾಧಕರನ್ನ ಗುರುತು ಮಾಡಿ ಗೌರವ ಪ್ರಶಸ್ತಿ ಸಮರ್ಪಿಸಿದಳು. ಸಂಶೋಧಕರಿಂದ ಪ್ರಬಂಧಗಳ ಬರೆಸಿ ಪ್ರಕಟ ಮಾಡಿದಳು. ಶಾಲೆ ಕಾಲೇಜುಗಳಲ್ಲಿ ಅರೆ ಭಾಷೆ ಸಂಘ ಸ್ಥಾಪನೆ ಮಾಡಿ ಮಕ್ಕಳಿಗೆ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಅಭಿಮಾನ ಹುಟ್ಟಿಸುವ ಕಾರ್ಯಕ್ರಮ ಇರಿಸಿಕೊಂಡಳು. ಅರೆ ಭಾಷಿಕರ ಸಂಸ್ಕೃತಿ ಯಾವುದೇ ಭಾಷಿಕರ ಸಂಸ್ಕೃತಿ ಭಾಷೆ ಉಳಿಯೋಕ್ಕೆ ನಮ್ಮ ಐನು ಮನೆಗಳ ಪಾತ್ರ ಭಾರಿ ಮುಖ್ಯ ಪಾತ್ರ ವಹಿಸಿದೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಸಮುದಾಯದವರ ಹಾಗೆ ಕೊಡವ ಭಾಷಿಕರ ಭಾಳಷ್ಟು ಐನು ಮನೆಗಾಸ ಇನ್ನೂ ಹಾಗೆ ಉಳಿದಿರೋದು ಭಾರಿ ಖುಷಿನ ವಿಚಾರ. ನಾವೀಗ ಐನು ಮನೆಗಳ ಕಾರ್ಯಕ್ರಮನ ಯೋಜನೆ ಹಾಕಿಕೊಂಡಳು. ಹಾಗೆ ಕೊಡೆಕಲ್ಲಲ್ಲಿ ಈಗಾಗಲೇ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡಿದೋ. ಕೊಡಗಲ್ಲಿ ಒಂದು 4-5 ಕಾರ್ಯಕ್ರಮ ಮಾಡ್ಯಾಳು. ಕೆಲವು ಮನೆಗಳ ನಾವು ಗುರುತು ಮಾಡ್ಯಾಳು. ಸದ್ಯದಲ್ಲಿ ಕೆಲವು ಐನು ಮನೆ ಸಮಾರಂಭ ಆದೆ. ಐನು ಮನೆ ಕಾರ್ಯಕ್ರಮದ ಕೊಟ್ಟವರ ತಂದವರ ಪಿಳ್ಳಿಗಳ ಸಂಬಂಧನ ಗಟ್ಟಿಗೊಳಿಸಿ ಅವರಲ್ಲಿ ಬಾಂಧವ್ಯ ನಾಶ ಆಗದಂಗೆ ಮಾಡೋದು ನಮ್ಮ ಪ್ರಯತ್ನ. ಈಗಾಗಲೇ ಐನು ಮನೆ ಕಾರ್ಯಕ್ರಮ ನಡೆಯುವ ಈಗಾಗಲೇ ನಾವು ಮೂಲ ಸ್ವರೂಪನ ನಾಶ ಆಗದ ಐನು ಮನೆಗಳನ್ನ ಗುರುತು ಮಾಡ್ತವಳು. ಮಾನ್ಯ ಶಾಸಕರಾದ ಪೊನ್ನಣ್ಣನವರಲ್ಲಿ ನನ್ನ ಸವಿನಯ ವಿನಂತಿ. ಅವು ಯಾಕೆಂದ್ರೆ ಅವರ ಮನೆಗೆ ಹೋದರೆ ಬರೀ ಕೈಲಿ ಕಳಿಸಲೆ. ದಯವಿಟ್ಟು ಅಕಾಡೆಮಿಗೆ ಹಣ ಸಾಲದು. ದಯವಿಟ್ಟು ಐನು ಮನೆಗಳ ರಿಪೇರಿಗೆ ಐನೂರು ಕೆಲವು ಐನು ಮನೆಗೆ ಇರ್ತದೆ ಹೆಸರು ಐನು ಮನೆ ಸಣ್ಣ ಗುಡಿ ಕಟ್ಟಿಕೊಂಡಿದ್ದಾವೆ. ಅದರಿಂದಾಗಿ ರಸ್ತೆ ಬದಲು ಐನು ಮನೆಯನ್ನು ಉಳಿಸಿಕೊಂಬಿಗೆ ಧೈರ್ಯ ಸಹಾಯ ಮಾಡಿ ನಿಮ್ಮಿಂದ ಖಂಡಿತ ಆದೆ. ನೀವು ಆ ಮಾತನ್ನು ನಡೆಸಿಕೊಟ್ರೆ ಅಂತ ಹೇಳಿ ನಾನು ನಂಬಿನಿ. ಕೊಡವ ಅಕಾಡೆಮಿ ಮತ್ತು ಅರೆ ಭಾಷೆ ಅಕಾಡೆಮಿ ಈಗಾಗಲೇ ನಾವು ಮೂಲ ಸ್ವರೂಪ ನಾಶ ಆಗದ ಐನು ಮನೆಗಳು ಗುರುತು ಮಾಡ್ತಾವಳು. ಮಾನ್ಯ ಶಾಸಕರೊಟ್ಟಿಗೆ ರಿಕ್ವೆಸ್ಟ್ ಮಾಡಿ ಅವು ಖಂಡಿತ ಮಾಡುವಂತೇಳಿ ನನಗೆ ನಂಬಿಕೊಟ್ಟು ಅವು ಯುವ ಶಾಸಕರು, ನಮ್ಮ ಜನಪ್ರಿಯ ಶಾಸಕರು. ನಮ್ಮಲ್ಲಿ ಐನು ಮನೆಗಳ ಉಳಿಸಿಕೆ ಆಗದ ಸಾಕಷ್ಟು ಮನೆಯು ಅದರ ಬಡ್ದು ಸಣ್ಣದಾಗಿ ಕಟ್ಟಿ ನೆಪ ಮಾತ್ರ ಹೆಚ್ಚಿಗೆಗಳು. ಇನ್ನಷ್ಟು ಐನು ಮನೆಗೆ ಹಂಗೇವಳು. ಈ ಐನು ಮನೆಗಳ ಕಾಪಾಡಿಕಾಗಿ ರಿಪೇರಿ ಮಾಡಿ ಮೂಲ ಸ್ವರೂಪನ ಉಳಿಸಿಕಾಗಿ ವಿಶೇಷವಾಗಿ ಅದನ್ನು ನಾವು ರಿಕ್ವೆಸ್ಟ್ ಪುನಃ ಮಾಡಿಸೋಕೊಂದೇಳಿ ಕೇಳಿಕಣೆ. ಕೊನೆಯದಾಗಿ ಮಹಾನ ಜನಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಅನಿವಾರ್ಯವಾಗಿ ಹೇಳ್ತಾವಳೆ. ಕೊಡಗಲಿ 2 ಮುಖ್ಯ ಸಮುದಾಯ, ಕೊಡವ ಭಾಷಿಕರು ಮತ್ತು ಅರೆ ಭಾಷಿಕರು. ಈ 2 ಸಮುದಾಯದವು ಮನೆಗಳಿಗೆ 2 ಗೋದೆ ಕಂಬ ಇದ್ದಂಗೆ. ಈಗಾಗಲೇ ನಾವು ಕೊಡಗಿನ ಸಾಕಷ್ಟು ಜಾಗೆಗ ನಮ್ಮ ಹೊರಗಿನವರ ಪಾಲಾವುಟು. ಇದು ನಮ್ಮ ಕೊಡುಗೆ. ವಸ್ತ್ರ ಸಂಘರ್ಷ ಬೇಡ, ದೇವಸ್ಥಾನದ ರಾಜಕೀಯ ಬೇಡ, ಸಾಮಾಜಿಕ ಜಾಲತಾಣದಲ್ಲಿ ಪರಸ್ಪರ ಬೈಕೊಂಬೋದು ಬೇಡ. ನಮ್ಮ ಕಾವೇರಮ್ಮಂಗೆ ಈ ವಿಚಾರದಲ್ಲಿ ತುಂಬ ಬೇಜಾರಾಗ್ಬಿಟ್ಟು ನಾವು ನೆನೆಸ್ಕೊಬೇಕು. ನಾವೆಲ್ಲ ಒಂದಾಗಿ ಒಟ್ಟಾಗಿ ಪೋಯಿ
ಎಲ್ಲವೂ ಅವರವರ ಭಾಷೆ ಸಂಸ್ಕೃತಿನ ಸಾಹಿತ್ಯನ ಬೆಳೆಸಲಿ, ಸರ್ಕಾರದಿಂದ ಸಹಾಯ ಸಿಕ್ಕಲಿ. ಎಲ್ಲವೂ ಎಲ್ಲ ಭಾಷೆ ಸಂಸ್ಕೃತಿನ ಸಾಹಿತ್ಯನ ಅಭಿಮಾನದತ್ತ ನೋಡೋಣ ಅಂತೇಳಿ ಎಲ್ಲವಕ್ಕೂ ನನ್ನ ನಮಸ್ಕಾರನ ಮತ್ತೊಮ್ಮೆ ಹೇಳಿ ನನ್ನ ಸ್ಥಿತಿಗತಿನ ವಿವರಿಸಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಕಾಳಜಿಯ ನುಡಿಗಳನ್ನಾಡದಂಥ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅಕಾಡೆಮಿಯ ಸದಸ್ಯರು ಮತ್ತು ಈ ಜಂಬರದ ಸದಸ್ಯ ಸಂಚಾಲಕರಾದ ಶ್ರೀ ಸೂದನ ಈರಪ್ಪನವರಿಗೆ ಧನ್ಯವಾದಗಳು. ವಿವಿಧತೆಯಲ್ಲಿ ಏಕತೆ ಅಂತೇಳುವ ನಮ್ಮ ನಾಡಲ್ಲಿ ಬಹುಭಾಷೆ ಬಹು ಸಂಸ್ಕೃತಿನ ಪದ್ಧತಿ ಆಚಾರ ವಿಚಾರಗ ರೀತಿ ರಿವಾಜ್ಗಳಲ್ಲಿ ಊರಿಂದ ಊರಿಗೆ ತುಂಬ ವ್ಯತ್ಯಾಸ ಉಂಟು. ಸುಮಾರು 5 ಶತಮಾನದಿಂದ ಹೆಚ್ಚು ಇತಿಹಾಸ ಇರುವ ಅರೆಭಾಷೆ ಈಗೀಗ ಆಧುನಿಕ ಸಮಾಜದ ಪರಿಸ್ಥಿತಿಗೆ ಹೊಂದಿಕೊಂಡು ಮರೆಯಾಗ್ತಾ ಉಂಟು. ಅರೆಭಾಷೆ ಸಾಹಿತ್ಯ ಸಂಸ್ಕೃತಿನ ಉಳಿಸಿ ಬೆಳೆಸುವ ಆಶೆಯಲ್ಲಿ ಹಾಗೆ ಯುವ ಪೀಳಿಗೆಗೆ ಪರಿಚಯಿಸುವ ಮತ್ತು ಬದುಕಲ್ಲಿ ಅದರ ಅಳವಡಿಸಿಕೊಂಡು ಹೋಗುವ ನಿಟ್ಟಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು ಇಂತಹ ಜಂಬರನ ಹಮ್ಮಿಕೊಂಡಿರುವುದು ಖುಷಿನ ಸಂಗತಿ. ಈಗ ಈ ಪೊರ್ಲನ ಜಂಬರನ ದೀಪ ಹೊತ್ತಿಸಿ ಉದ್ಘಾಟನೆ ಮಾಡೋಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀ AS ಪೊನ್ನಣ್ಣ ಹಾಗೆ ಜಂಬರದ ಮೇಲ್ಕಟ್ಟೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನೆಂಟರಿಗ ಸೇರಿ ಕೈಜೋಡಿಸಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇದರ ಆಶ್ರಯಲ್ಲಿ ಭಾಗಮಂಡಲ ನಾಡ್ ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಂಬಾಣೆ, ಭಾಗಮಂಡಲ ನಾಡ್ ಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇದರ ಕೂಡುಗಟ್ಟಲ್ಲಿ ನಡೆಯುವಂತಹ ಅರೆಭಾಷೆ ಗಡಿನಾಡು ಉತ್ಸವ 2025ರ ಉದ್ಘಾಟನೆ ಈಗ ವೇದಿಕೆಯಲ್ಲಿ ನಡೀತಾ ಉಂಟು. ದೀಪ ಜ್ಞಾನದ ಸಂಕೇತ, ಕತ್ತಲೆ ಅಜ್ಞಾನದ ಸಂಕೇತ. ನಮ್ಮೆಲ್ಲ ಕಾರ್ಯಕ್ಕೆ ಈ ದೀಪದ ಬೆಳಕು ಸಾಕ್ಷಿಯಾಗಲಿ ಅಂತ ಹೇಳಿಕೊಂಡು ಅಂಧಕಾರನ ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ನಮ್ಮೆಲ್ಲರ ಜೀವನದಲ್ಲಿ ಸಹ ಹೊಸ ಬೆಳಕನ್ನು ಬೆಳಗಿಸಲಿ ಎಂದು ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮನ ದೀಪ ಹೊತ್ತಿಸಿ ಚಾಲನೆ ನೀಡಿದ ಎಲ್ಲವಕ್ಕೂ ಧನ್ಯವಾದನ ಹೇಳ್ಕೊಳ್ತಾವಳೆ. ಹೊತ್ತಿಸುವೆ ನಾವು ಅರೆಭಾಷೆಯ ದೀಪ, ಸಂಸ್ಕೃತಿಯ ದೀಪ, ಸಂಪ್ರದಾಯದ ದೀಪ, ಸದಾ ಬೆಳಗಲಿ ಅರೆಭಾಷೆಯ ದೀಪ. ನಾನು ಕಳೆದ ಬಾರಿ ನಡೆದಂಥ ಅಕಾಡೆಮಿಯ ಕಾರ್ಯಕ್ರಮದ ನಂತರ ಮುಂದಿನ ಕಾರ್ಯಕ್ರಮದಲ್ಲಿ ಅರೆಭಾಷೆಯಲ್ಲಿ ಮಾತಾಡೋ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ಚಪ್ಪಾಳೆ ಹೊಡಿಬೇಡಿ, ಅದಾಗಲಿಲ್ಲ, ಇನ್ನು ಕಲಿಯೋಕ್ಕಾಗಲಿಲ್ಲ. ಆದರೆ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೀನಿ, ನಾನು ಇವತ್ತು ಮಾತು ಕೊಟ್ಟಿದ್ದೀನಿ, ಮುಂದಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಆದರೂ ಅರೆಭಾಷೆಯಲ್ಲಿ ಮಾತಾಡಿ ತಮ್ಮ ಮುಂದೆ ನಿಲ್ತೀನಿ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದೀನಿ. ಖಂಡಿತವಾಗಿ ಅದನ್ನು ಮಾಡ್ತೀನಿ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅರೆಭಾಷೆ ಗಡಿನಾಡು ಉತ್ಸವ 2025ರ ಈ ಒಂದು ಅಮೋಘವಾದಂಥ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ ಶ್ರೀ ಶ್ರೀ ಶಂಭುನಾಥ್ ಸ್ವಾಮೀಜಿಯವರೇ, ಅಕಾಡೆಮಿಯ ಅಧ್ಯಕ್ಷರು, ಭಾಳ ಸಕ್ರಿಯವಾಗಿ ಈ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಶ್ರೀ ಸದಾನಂದ್ ಮಾವಾಜಿಯವರೇ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಡಾಕ್ಟರ್ ಮಂಥರ್ಗೌಡ ಅವರೇ, ಭಾಗಮಂಡಲ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀ ಕಾಳನ ರವಿ ಅವರೇ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಧರ್ಮಜ ಉತ್ತಪ್ಪನವರೇ, ತಾಲೂಕು ಗ್ಯಾರಂಟೀಸ್ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಮಂತ್ರಿ ಮೋಹನ್ ರಾಜ್ ಅವರೇ, ಅರೆಭಾಷೆ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂಥ ಕೊಲ್ಯರ ಗಿರೀಶ್ ಅವರೇ, ಕರ್ನಾಟಕ ಅರೆಭಾಷೆ ಅಕಾಡೆಮಿಯ ಮತ್ತೋರ್ವ ಮಾಜಿ ಅಧ್ಯಕ್ಷರಾದಂಥ ಜಯರಾಮ್ ಅವರೇ, ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀ ನಾರಾಯಣ್ ಅವರೇ, ನಿರ್ದೇಶಕರು ಕೊಡಗು ಜಿಲ್ಲಾ ಕೇಂದ್ರ ಬ್ಯಾಂಕ್ ಮತ್ತು ನಮ್ಮನ್ನೆಲ್ಲ ಸ್ವಾಗತ ಮಾಡಿದಂಥ ಶ್ರೀ ಹೊಸೂರು ಸತೀಶ್ ಅವರೇ, ಅಧ್ಯಕ್ಷರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮತ್ತು ಹಿರಿಯರಾದಂಥ ಸೂರ್ತಲೆ ಸೋಮಣ್ಣ ಅವರೇ, ಅಧ್ಯಕ್ಷರು
ಕೊಡಗು ಗೌಡ ಮಹಿಳಾ ಒಕ್ಕೂಟ ಮಡಿಕೇರಿ ಶ್ರೀಮತಿ ದಮಯಂತಿ ಅವರೇ, ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅಕಾಡೆಮಿಯ ನಿರ್ದೇಶಕರೇ, ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಹಿರಿಯರೇ, ಮಾಧ್ಯಮದ ಮಿತ್ರರೇ, ಈರಪ್ಪ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಪ್ರಾಸ್ತಾವಿಕವಾಗಿ ಭಾಷೆಯ ಉಳಿವಿಂದ ಸಮುದಾಯ ಉಳಿಲಿಕ್ಕೆ ಸಾಧ್ಯ ಆಯಿತು. ಭಾಳ ವಿಭಿನ್ನವಾದಂಥ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಪಾಲಿಸ್ಕೊಂಡು ಬರ್ತಾ ಇರುವಂಥ ಒಂದು ಸಮುದಾಯ ಅಂತ ಹೇಳಿದರೆ ಅದು ಅರೆಭಾಷೆ. ಅವರ ಮೂಲ ಪರಿಚಯ ಭಾಷೆಯ ರಕ್ಷಣೆ ಅನಿವಾರ್ಯ. ಇವತ್ತು ಭಾಷೆ ಉಳಿದ್ರೆ ಮಾತ್ರ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅರೆಭಾಷೆ ಉಳಿದ್ರೆ ಅರೆಭಾಷೆ ಸಮುದಾಯ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಹಿತ್ಯವನ್ನು ಉಳಿಸ್ಬೇಕು. ಸಾಹಿತ್ಯ ಅಂದರೆ ಬರಹಗಳು. ಇವತ್ತು ಪುಸ್ತಕಗಳನ್ನು ಇವತ್ತಿಲ್ಲಿ ಅನಾವರಣ ಮಾಡಿದ್ದೀವಿ. ಹಲವಾರು ಪುಸ್ತಕಗಳು ಸಾಹಿತಿಗಳು ಬರೆದಿರೋಂಥದ್ದಿದೆ, ಇತಿಹಾಸದ ಬಗ್ಗೆ ಇದೆ. ಅರೆಭಾಷೆಯ ಸಮುದಾಯದವರ ಅಪಾರವಾದಂಥ ಕೊಡುಗೆ, ಅಮರ ಸುಳ್ಯ ಹೋರಾಟದಿಂದ ಹಿಡಿದು ಇವತ್ತಿನವರೆಗೂ, ನಮ್ಮ ಸ್ವಾತಂತ್ರ್ಯ ಹೋರಾಟದ ನಂತರ, ಸ್ವತಂತ್ರ ಪಡೆದ ನಂತರ ನಮ್ಮ ರಾಜಕೀಯ ಹೋರಾಟ, ಇಲ್ಲಿ ಕೊಡಗಿನಿಂದ ವಿಶೇಷವಾಗಿ ಭಾಳ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿತ್ವವನ್ನು ಕೊಟ್ಟಂಥ ಒಂದು ಸಮುದಾಯ. ಇದರ ರಕ್ಷಣೆ, ಇದರ ಸಂಸ್ಕೃತಿಯ ರಕ್ಷಣೆ, ಭಾಷೆಯ ರಕ್ಷಣೆ ನಮ್ಮೆಲ್ಲರ ಕೂಡ ಹೊಣೆಗಾರಿಕೆ ಆಗಿರ್ತದೆ ಇವತ್ತು. ಅದರಿಂದ ಈರಪ್ಪನವರು ಹೇಳಿದಂಥ ಮಾತು ಭಾಳ ಸತ್ಯ. ಈ ಸಾಹಿತ್ಯವನ್ನು ಉಳಿಸ್ಬೇಕಂತಲೇ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಮುಂದೆ ಇಡುವಂಥ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ. ಇವತ್ತು ಮಾವಾಜಿಯವರು ನನ್ನ ಭಾಳ ಆತ್ಮೀಯ ಸ್ನೇಹಿತರು. ನಿನ್ನೆ ಕೂಡ ಬಂದಂಥ ಕೆಲವು ನಿರ್ದೇಶಕರಿಗೆ ನಾನು ಹೇಳ್ತಾ ಇದ್ದೆ, ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು. ನೋಡ್ಲಿಕ್ಕೆ ಸಂತೋಷ ಆಗ್ತದೆ. ಅವರು ಸುಳ್ಯ ಭಾಗದಿಂದ ಇರೋದರಿಂದ ನಾವೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಪ್ರತಿಭಟಿಸ್ತೀವಿ. ನೀವು ಕೊಡುಗೆ ಕೊಡಬೇಕಿತ್ತು, ನಮ್ಮಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅರೆಭಾಷೆ ಅವರಿದ್ದಾರೆ, ಅವ್ರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಕೊಡಬೇಕಾಗಿತ್ತು. ಇವತ್ತು ಕೂಡ ಕೂಗಿದೆ, ನಾನು ಕೂಡ ಅದಕ್ಕೆ ಧ್ವನಿ ಜೋಡಿಸ್ತೀನಿ. ಆದರೆ ಮಾವಾಜಿಯವರ ಕಾರ್ಯವೈಖರಿಯನ್ನು ನೋಡಿ ಬಹುಶಃ ಅವರು ಸುಳ್ಯಕ್ಕೆ ಸೇರಿದವರು ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಸೇರಿದವರು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಎಲ್ಲ ಕಡೆ ತಲುಪ್ತಾರೆ, ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ, ಪಕ್ಷಾತೀತವಾಗಿ ಒಂದು ರೀತಿಯಾಗಿ ಎಲ್ಲರನ್ನು ಒಂದೇ ಅನ್ನೋ ರೀತಿ ಮನೋಭಾವದಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರನ್ನು ನೋಡಿ ಬೇರೆ ಅಕಾಡೆಮಿಯವರು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಆದರೆ ಸಾಹಿತ್ಯದ ಕಡೆ ಬರೀ ನಾವಿಲ್ಲಿ ಸೇರಿದಂಥವರು ಕಾರ್ಯಕ್ರಮದ ಮೂಲಕ ಮಾತುಗಳಲ್ಲಿ ಮುಗಿಸಿದ್ರೆ ಸಾಲ, ಸಾಹಿತ್ಯವನ್ನು ಉಳಿಸಲೇಬೇಕು. ನಾನು ಒಂದು ವೈಜ್ಞಾನಿಕವಾಗಿ ಬಂದಂಥ ಒಂದು ವರದಿಯನ್ನು ಗಮನಿಸಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು 40-50 ವರ್ಷದಲ್ಲಿ ಕನ್ನಡನೇ ಮಾಯ ಆಗಿಬಿಡ್ತದೆ ಅಂತ. 6 ಕೋಟಿ ಜನ ಮಾತಾಡುವಂಥ ಭಾಷೆ, ದೊಡ್ಡ ದೊಡ್ಡ ಸಾಹಿತಿಗಳು ಕುವೆಂಪುವಿಂದ ಹಿಡಿದು ನಾವು ಮರೆಯಲಾದಂಥ ಸಾಹಿತಿಗಳನ್ನು ಕೊಟ್ಟಂಥ ಒಂದು ಭಾಷೆ ಅದೇ ಮಾಯ ಆಗಿಬಿಡ್ತದೆ ಅಂತ ಹೇಳುವಂಥದ್ದು ಭಾಳ ಆತಂಕಕಾರಿ. ಅದರಿಂದ ಕನ್ನಡ ಮೇಲೆ ಇವತ್ತು ಒಂದು ಆತಂಕ ಉಂಟಾಗಿದ್ದರೆ ಅರೆಭಾಷೆ ಮತ್ತು ಕೊಡವ ಮತ್ತಿತ್ತ ತುಳು ಈ ರೀತಿಯಾಗಿ ಸಣ್ಣ ಸಣ್ಣ ಸಮುದಾಯಗಳು ಮಾತಾಡುವಂಥ ಭಾಷೆ ಮೇಲೆ ಇನ್ನೂ ದೊಡ್ಡ ಗಂಡಾಂತರ ಕಾಯಿದೆ. ಆದರೆ ಇವತ್ತು ಅಕಾಡೆಮಿಯವರ ಕಾರ್ಯಕ್ರಮ ಮತ್ತು ತಾವೆಲ್ಲ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸೋದು ನೋಡಿದ್ರೆ ಆ ಆತಂಕ ಸರಿಯಲ್ಲ ಅಂತ ಹೇಳುವಂಥದ್ದು ಕೂಡ ಒಂದು ಧೈರ್ಯ ಇವತ್ತು ಬರ್ತಾಯಿದೆ. ಅರೆಭಾಷೆಯನ್ನು ಉಳಿಸಲೇಬೇಕು. ಈ ಭಾಗದ, ಈ ಜಿಲ್ಲೆಯ, ಈ ನಾಡಿನ ಒಂದು ಭಾಗ. ಅರೆಭಾಷೆ ಇಲ್ಲದೆ ಕೊಡಗು ನಾಡು ಆಗಲಿಕ್ಕೆ ಸಾಧ್ಯ ಇಲ್ಲ, ಕೊಡಗಿನ ಸಂಸ್ಕೃತಿ ಕೂಡ ಇರಲಿಕ್ಕೆ ಸಾಧ್ಯ. ಅದರಿಂದ ಇದರ ಕಡೆ ಗಮನ ಹರಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವಾಗಿ ನಿಲ್ಲುವಂಥ ಕರ್ತವ್ಯ ನಂದು. ನಾನು ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ ಅಂಥೇಳಿ ಅಕಾಡೆಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈರಪ್ಪನವರು ದುಡ್ಡು ಹಣ ಕೊಡಿ ಅಂತಲೂ ಕೂಡ ಕೇಳಿಬಿಟ್ಟಿದ್ದಾರೆ ನನಗೆ. ಅದಕ್ಕಿಂತ ಮುಂಚೆ ಒಂದು ಕಂಡೀಷನ್ನು ಹಾಕಿದ್ದಾರೆ, ಅವ್ರು ಯಾರಿಗೂ ಕಳಿಸೋದಿಲ್ಲ ಇವರು ಅಂತ ಹೇಳುವಂಥದ್ದು.
ನಾನು ಈ ಪ್ರಸ್ತಾವನೆ ಮತ್ತು ತಮ್ಮ ಒತ್ತಾಯ ಏನಿದೆ ಅದನ್ನು ಖಂಡಿತವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಆದಷ್ಟು ಅದಕ್ಕೊಂದು ಪರಿಹಾರ ತರುವಂಥದ್ದನ್ನು ಕೂಡ ಮಾಡ್ತೀವಿ. ಯಾಕಂದರೆ ಬರೀ ನೀವು ಹಣವನ್ನು ಕೊಡಿ ಅಂತ ಕೇಳ್ತಾ ಇಲ್ಲ, ಕಾರ್ಯಕ್ರಮ ಮಾಡಿ ತೋರಿಸ್ತಾ ಇದ್ದೀವಿ. ಅದರಿಂದ ತಮಗೆ ಖಂಡಿತವಾಗಿ ಸಹಕಾರ ಕೊಟ್ಟು ಈ ಅಕಾಡೆಮಿಯನ್ನು ಮತ್ತು ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮವನ್ನು ಬೆಳೆಸುವಂಥ ಕರ್ತವ್ಯ ನಂದು. ನಾನು ಅದನ್ನು ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಡುಗೆ ಅರೆಭಾಷೆಯವರು ಒಂದು ಸಮುದಾಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ನಾವು ಮರಿಲಾರದಂಥ ವ್ಯಕ್ತಿತ್ವವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇವತ್ತು ಡಿ ವಿ ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತೆ ಈ ಅರೆಭಾಷೆ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರು. ಭಾಳ ಸೌಜನ್ಯದಿಂದ ಇರುವಂಥ ಒಬ್ಬ ರಾಜಕಾರಣಿ. ಹಾಗೆ ಇಲ್ಲಿಂದ ಬಂದಂಥ 2 ಬಾರಿ ಶಾಸಕರಾಗಿದ್ದಂಥ DS ಮಾದಪ್ಪನವರು, ಮಂತ್ರಿಗಳಾದಂಥ ಚಿನ್ನಪ್ಪನವರು, ಹೀಗೆ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿತ್ವವನ್ನು ಕೊಟ್ಟಂಥ ಸಮುದಾಯ. ಅದರೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಬರಹಗಾರರನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಅಮರಸುಳ್ಯ ಹೋರಾಟದಿಂದ ಹಿಡಿದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರುವಂಥ ಹಲವಾರು ಮಹಾನ್ ಪುರುಷರನ್ನು ಕೊಟ್ಟಿರೋದು. ಅದರಿಂದ ಈ ಸಮುದಾಯದ ಉಳಿವಿಗೋಸ್ಕರ, ಸಮುದಾಯದ ಸಂಸ್ಕೃತಿಯ ಉಳಿವಿಗೋಸ್ಕರ ಆಚಾರ ವಿಚಾರ, ಉಡುಪು, ಆಹಾರ ಪದ್ಧತಿ ಎಲ್ಲವನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ಈ ಅಕಾಡೆಮಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಕಾಡೆಮಿಯನ್ನು ಮೀರಿ ಸರ್ಕಾರ ಮತ್ತು ನಾನು ಒಬ್ಬ ಜನ ಸೇವಕನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯಾದಂಥ ಭೇದ ಭಾವವಿಲ್ಲದೆ, ತಾರತಮ್ಯವಿಲ್ಲದೆ, ಸಂವಿಧಾನಕ್ಕೆ ಬದ್ಧನಾಗಿ ಕಾನೂನಾತ್ಮಕವಾಗಿ ನನ್ನ ಕರ್ತವ್ಯವನ್ನು ನೆರವೇರಿಸ್ತೇನೆ. ಯಾರಿಗೂ ಕೂಡ ಎಲ್ಲೇ ಒಂದು ರೀತಿ ನಮ್ಮ ಪ್ರತಿನಿಧಿ ಒಂದು ಕಪ್ಪು ಚುಕ್ಕಿಯನ್ನು ತರ್ತಾರೆ ಅಂತ ಹೇಳುವಂಥ ಆತಕ್ಕೆ ಇಲ್ಲದೆ ತಾವಿರಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ಜನಾಂಗ, ಒಂದು ಧರ್ಮ ಇರಲಿಕ್ಕೆ ಸಾಧ್ಯ ಆಗದಿದೆ. ಅದು ಭಾರತನೇ ಅಲ್ಲ, ಈ ದೇಶವೇ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿವಿಧತೆಯಲ್ಲಿ ಏಕತೆ ಅಂತೇಳಿ ಭಾಷಣ ಮಾಡ್ತಾರೆ. ಏನು ಈ ವಿವಿಧತೆ? ನಮ್ಮ ಸಂಪ್ರದಾಯಗಳು, ನಮ್ಮ ಉಡುಪುಗಳು, ನಮ್ಮ ಆಹಾರ ಪದ್ಧತಿ, ನಮ್ಮ ಭಾಷೆ, ನಮ್ಮ ನಡೆ, ನಮ್ಮ ನುಡಿ ಎಲ್ಲವೂ ಕೂಡ ಬೇರೆ, ಆದರೂ ನಾವೆಲ್ಲ ಒಂದೇ. ಈ ವಿವಿಧತೆಯನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಭಾರತನೇ ಮುಗಿದೋಗ್ತದೆ, ಈ ದೇಶನೇ ಉಳಿಲಿಕ್ಕೆ ಸಾಧ್ಯ. ಈ ವಿವಿಧತೆಯನ್ನು ಉಳಿಸ್ಕೊಂಡು ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವವನ್ನು ಬೆಳೆಸುವಂಥ ಚಿಂತನೆ ಇದೆಯಲ್ಲ, ಅದೇ ಯುನಿಟಿ ಇನ್ ಡೈವರ್ಸಿಟಿ. ಡೈವರ್ಸಿಟಿಯನ್ನು ಮುಗಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಭೌಗೋಳಿಕವಾದಂಥ ಸಮಾಜವನ್ನು, ಪ್ಲೂರಲ್ ಸೊಸೈಟಿ ನಮ್ಮದು, ಅದನ್ನು ಸಿಂಗ್ಯುಲರ್ ಆಗಿ ಮಾಡಲಿಕ್ಕೆ ಸಾಧ್ಯ. ಅರೆಭಾಷೆ ಅವರು ಇರಬೇಕು, ಕೊಡವ ಅವರು ಇರಬೇಕು, ಬಂಟ್ರು ಇರಬೇಕು, ಬಿಲ್ಲವರು ಇರಬೇಕು, ಕೊಡವ ಭಾಷೆ ಮಾಡುವಂಥ 21 ಸಮುದಾಯಗಳಿರಬೇಕು, ಪರಿಶಿಷ್ಟ ಜಾತಿಯವರು ಇರಬೇಕು, ಪರಿಶಿಷ್ಟ ಪಂಗಡದವರು ಇರಬೇಕು, ಹಿಂದೂಗಳಿರಬೇಕು, ಕ್ರೈಸ್ತರಿರಬೇಕು, ಮುಸಲ್ಮಾನರಿರಬೇಕು, ಬೌದ್ಧರಿರಬೇಕು, ಜೈನರಿರಬೇಕು. ಆದರೆ ಅವರೆಲ್ಲರೂ ಕೂಡ ನಾವು ಭಾರತೀಯರೆಂಬಂಥ ಮನೋಭಾವದಿಂದ ಇರಬೇಕು ಅಂತ ಹೇಳುವಂಥದ್ದೇ ವಿವಿಧತೆಯಲ್ಲಿ. ಅವ್ರ್ಯಾರು ಇರಬಾರ್ದು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಈ ದೇಶದ ಸಂಸ್ಕೃತಿಗೆ ಮಾರಕವಾದಂಥ ಚಿಂತನೆ. ಅದರಿಂದ ಅದನ್ನು ಬಿಟ್ಟು ಎಲ್ಲರ ಆಚಾರ ವಿಚಾರಗಳನ್ನು, ನಡೆಗಳನ್ನು, ಅವರ ಸಂಸ್ಕೃತಿಯನ್ನು ಗೌರವಿಸಿ, ಅವರ ಭಾಷೆಯನ್ನು ಗೌರವಿಸಿ, ಅದರ ಏಳಿಗೆಗೆ ಶ್ರಮಿಸಿ, ಎಲ್ಲರ ಒಬ್ಬೊಬ್ಬರ ಗೆಲುವಿನಿಂದ, ಅವರ ಯಶಸ್ಸಿನಿಂದ, ಅವರು ಮಾಡಿರುವಂಥ ಸಾಧನೆಯಲ್ಲಿ ನಮಗೂ ಕೂಡ ಸಾರ್ಥಕತೆಯನ್ನು ಪಡೆದು ನಡೆಸುವಂಥದ್ದೇ ನಿಜವಾದಂಥ ಭಾರತದ ಪರಿಕಲ್ಪನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆ ರೀತಿಯಾದಂಥ ನಾಡು ನಮ್ಮ ನಾಡು, ಕೊಡಗಿನ ನಾಡು. ಕೊಡಗಿನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಜನ ಇದೆ. ಎಲ್ಲ ವಿವಿಧ ಭಾಷೆಯನ್ನು ಮಾತಾಡುವಂಥವ್ರು, ವಿವಿಧ ಸಂಸ್ಕೃತಿಯನ್ನು ಆಚರಣೆ ಮಾಡೋದು, ಸಣ್ಣ ಸಣ್ಣ ಬದಲಾವಣೆಗಳು, ಸಣ್ಣ ಸಣ್ಣ ವ್ಯತ್ಯಾಸಗಳು ಬಿಟ್ಟರೆ ನಾವೆಲ್ಲ ಒಂದೇ. ಬೇರೆ ಬೇರೆಯವರು ಅಂತ ಹೇಳುವಂಥ ಭೇದ ಭಾವಗಳಿದೆಯಲ್ಲ, ಇದು ಕಾಲ್ಪನಿಕವಾಗಿ ಸೃಷ್ಟಿ ಮಾಡುವಂಥ ಶಕ್ತಿಗಳಿದೆ. ಅದರಿಂದ ಅದಕ್ಕೆ ಯಾರೂ ಕೂಡ ಅಂಥದ್ದಕ್ಕೆ ತಾವು ಕಿವಿನೇ ಕೊಡಬಾರ್ದು. ಅದು ಈ ವಾಟ್ಸ್ಯಾಪ್ ಇದೆ, ವಾಟ್ಸ್ಯಾಪ್ ಯೂನಿವರ್ಸಿಟಿ, ದಯವಿಟ್ಟು ಅದನ್ನು ಓದೋಕ್ಕೆ ಹೋಗ್ಬಿಡಿ. ನಿಮಗೆಲ್ಲ ದೇವರು ಶಕ್ತಿ ಕೊಟ್ಟಿದ್ದಾರೆ, ಬುದ್ಧಿಯನ್ನು ಕೊಟ್ಟಿದ್ದಾರೆ, ಓದುವಂಥದ್ದು, ಬರಹಗಳನ್ನು ಮಾಡುವಂಥದ್ದು ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾರೆ. ತಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ನಿಮ್ಮ ಸ್ವಯಂ ಶಕ್ತಿಯಿಂದ, ನಿಮ್ಮ ಸ್ವಯಂ ಯೋಚನೆಯಿಂದ ಬರುವಂಥದ್ದನ್ನು ದೇವರು ಕೊಟ್ಟಿದ್ದಾರೆ.
ಆ ಕೆಲಸವನ್ನು ನಾವೆಲ್ಲ ಕೂಡ ಸೇರಿ ಮಾಡೋಣ. ಮತ್ತೊಮ್ಮೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ಅಕಾಡೆಮಿಯವರು ಮಾಡ್ತಾ ಇರುವಂಥ ಕೆಲಸವು ಭಾಳ ಸಂತೋಷಕರವಾಗಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅರೆಭಾಷೆ ಸಮುದಾಯ, ಅರೆಭಾಷೆ ಮತ್ತು ಅರೆಭಾಷೆಯ ಸಾಹಿತ್ಯ ಏನಿದೆಯಲ್ಲ, ಅದು ಈ ನಾಡಿನ ಒಂದು ಹೆಮ್ಮೆಯ ವಿಚಾರ. ಅದನ್ನು ಉಳಿಸ್ಲಿಕ್ಕೋಸ್ಕರ, ಆ ಸಮುದಾಯವನ್ನು ಉಳಿಸ್ಲಿಕ್ಕೋಸ್ಕರ, ಆ ಸಾಹಿತ್ಯನ ಉಳಿಸ್ಲಿಕ್ಕೋಸ್ಕರ, ಭಾಷೆಯನ್ನು ಉಳಿಸ್ಲಿಕ್ಕೋಸ್ಕರ ಸರ್ಕಾರ ಮತ್ತು ನಾನು ಎಲ್ಲ ಹಂತಕ್ಕೂ ಹೋಗ್ಲಿಕ್ಕೆ ಕೂಡ ತಯಾರಾಗಿದ್ದೇವೆ. ನಿಮ್ಮೊಂದಿಗೆ ನಾವು ಇದ್ದೇವೆ. ಈ ಸಾಹಿತ್ಯವನ್ನು ಉಳಿಸೋಣ, ಭಾಷೆಯನ್ನು ಉಳಿಸೋಣ, ಜನಾಂಗವನ್ನು ಉಳಿಸಿ ಬೆಳೆಸೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ತಾಯಿ ಕಾವೇರಮ್ಮೆ, ಈಶ್ವರ, ಇಗ್ಗತಪ್ಪ, ಈ ನಾಡಿನ ದೇವಾನ್ ದೇವತೆಯರು ಸ್ವಾಮಿ ವೆಂಕಟರಮಣ ಆಶೀರ್ವದಿಸಲಿ, ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸಿ, ನಮ್ಮ ಮಕ್ಕಳಿಗೆ, ಯುವಕರಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಕರುಣಿಸಲಿ, ಒಳ್ಳೆಯ ಸ್ಥಾನಮಾನಗಳನ್ನು ಅಲಂಕರಿಸುವಂಥ ಅವಕಾಶಗಳನ್ನು ಕಲ್ಪಿಸಲಿ ಅಂತ ಕೂಡ ಪ್ರಾರ್ಥಿಸಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಪೂಜ್ಯರಾದಂಥ ಸ್ವಾಮೀಜಿಗಳಲ್ಲಿ ಈಗಾಗಲೇ ಮನವಿಯನ್ನು ಮಾಡಿದ್ದೀನಿ. ಅವರ ಆಶೀರ್ವಚನಕ್ಕೆ ನಾನು ಇರಲಿಕ್ಕೆ ಸಾಧ್ಯ ಆಗಲ್ಲ, ನಾನು ಬೆಂಗಳೂರಿಗೆ ತೆರಳಬೇಕು ಅಂತ. ಮತ್ತೆ ಬಂದು ಮಠದಲ್ಲಿ ತಮ್ಮ ಆಶೀರ್ವಾದವನ್ನು ಪಡಿತೀನಿ, ತಮ್ಮ ಅನುಮತಿಯನ್ನು ಕೊಡಿ ಅಂಥೇಳಿ ಅವರಲ್ಲಿ ಕೋರಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅರೆಭಾಷೆ ಅಕಾಡೆಮಿಯ ಕಾರ್ಯನಿರ್ವಹಣೆ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ, ಅರೆಭಾಷೆ ಇಲ್ಲದೆ ಕೊಡಗು ಇರಿಕೆ ಸಾಧ್ಯ ಇಲ್ಲ, ಪ್ರತಿಯೊಂದು ಸಂಸ್ಕೃತಿಯನ್ನು ಕೂಡ ಪ್ರತಿಯೊಬ್ಬರು ಕೂಡ ಗೌರವಿಸಿಕೊಳ್ಳುವ ಕಿವಿ ಮಾತನ್ನು ಹೇಳಿ, ಅರೆಭಾಷೆಯ ಅಭಿವೃದ್ಧಿಗೆ ಸಂವಿಧಾನದ ಅಡಿಯಲ್ಲಿ ಏನೇನು ಸಹಕಾರ ಕೊಡೋಕ್ಕೂ ಆ ಎಲ್ಲ ಸಹಕಾರನ ಕೊಟ್ಟನೆ ತಿಳ್ತಕ್ಕಂಥ ಭರವಸೆಗಳ ನುಡಿಗಳನ್ನಾಡಿದಂಥ ಮಾನ್ಯ ವಿರಾಜಪೇಟೆ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ AS ಪೊನ್ನಣ್ಣ ಇವಕ್ಕೆ ಧನ್ಯವಾದಗಳು. ಗಡಿನಾಡ ಉತ್ಸವದ ಜಂಬರಲ್ಲಿ ಈಗ ಮುಖ್ಯವಾದಂಥ ಒಂದು ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ. ಬೇರೆ ಬೇರೆ ಕಾರಬಾರಗಳಲ್ಲಿ ಅವರವರ ಮಟ್ಟದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಅವಕ್ಕೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿಕೆ ಹುರುಪು ಬಾಕೆ ಅವ್ರನ್ನೆಲ್ಲ ಸನ್ಮಾನಿಸೋದು ನಮ್ಮ ಜವಾಬ್ದಾರಿ. ಹೀಗೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾವಳು. ಮೊದಲನೇದಾಗಿ ತಲಕಾವೇರಿ ಕ್ಷೇತ್ರದ ತಕ್ಕ ಮುಖ್ಯಸ್ಥರಾದ ಕೋಡಿ ಮಾದಪ್ಪನವು, ಅದೇ ರೀತಿಯಲ್ಲಿ ಬಗಂಡೇಶ್ವರ ಕ್ಷೇತ್ರದ ತಕ್ಕ ಮುಖ್ಯಸ್ಥರಾದಂಥ ಬಳ್ಳೆಡ್ಕ ಅಪ್ಪಾಜಿಯವು, ಆಗಲೇ ಸುಧನ್ ಈರಪ್ಪ ಸರ್ ಹೇಳ್ದಂಗೆ ಭಾಗಮಂಡಲ ನಾಡಲ್ಲಿ ಅಥವಾ ಕೊಡಗು ಜಿಲ್ಲೆಯಲ್ಲಿ 1950-60ರ ದಶಕದಲ್ಲಿ ಬಸ್ ಸೇವೆಯನ್ನು ಪ್ರಾರಂಭ ಮಾಡಿದಂತಹ ಕೋಳಿಬೇಯಿಲು ಪೂವಯ್ಯನವರ ಸೇವೆ, ಅದೇ ರೀತಿಯಲ್ಲಿ ಹೊಸೂರು ಜೋಯಪ್ಪ ಸಾಹುಕಾರರ ಸೇವೆಯನ್ನು ಗುರುತಿಸಿ ಅವರ ಮಕ್ಕಳಿಗೆ ಕೂಡ ಇಂದು ಈ ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸೋಣ. ವೇದಿಕೆಗೆ ಬರೋಕು ಗ್ರಾಹಕರ ವೇದಿಕೆಯ ನಿವೃತ್ತ ನ್ಯಾಯಾಧೀಶರು, ಹಿರಿಯ ಆಗಿರುವ ನಮ್ಮ ಪಾಣತಲೆ ಗೋಪಾಲ್ ಲಾಯರ್ ಕೂಡ ಈ ಸನ್ಮಾನ ಸಮಾರಂಭದಲ್ಲಿ ಉಪಸ್ಥಿತರು. ಕೋಡಿ ಮಾದಪ್ಪನವು ತಲಕಾವೇರಿ ಕ್ಷೇತ್ರದ ತಕ್ಕ ಮುಖ್ಯಸ್ಥರು, ಅದೇ ರೀತಿ ಬಳ್ಳೆಡ್ಕ ಅಪ್ಪಾಜಿಯವು ಬಗಂಡೇಶ್ವರ. ಈಗಾಗಲೇ ಹೇಳ್ದಂಗೆ ಕೋಡಿ ಮಾದಪ್ಪನವು ಮತ್ತು ಬಳ್ಳೆಡ್ಕ ಅಪ್ಪಾಜಿಯವು ನಮ್ಮ ಭಾಗಮಂಡಲ ಮತ್ತು ತಲಕಾವೇರಿ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ 1950ರ ವರ್ಷದಲ್ಲಿ ಆ ದಶಕದಲ್ಲಿ ಭಾಗಮಂಡಲ, ಮಡಿಕೇರಿ ಮತ್ತು ಕೊಡಗಿನ ಬೇರೆ ಬೇರೆ ಗ್ರಾಮೀಣ ಭಾಗಗಳಲ್ಲಿ ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಶಾಲೆಗೆ ಹೋಕೆ, ಹುಷಾರಿಲ್ಲದವಕ್ಕೆ ಆಸ್ಪತ್ರೆಗೆ ಹೋಕೆ, ಕಚೇರಿ ಕೆಲಸಕ್ಕೆ ಜನರಿಗೆ ಹೋಕೆ, ಈ ಸಂದರ್ಭದಲ್ಲಿ ತಾವೂರಿನ ಕೋಳಿಬೈಲು ಕುಟುಂಬದ ಪೂವಯ್ಯನವು ರಾಮಬಸ್ ಸರ್ವಿಸ್ ಶುರು ಮಾಡಿ ಆ ಕಾಲದಲ್ಲಿ ನಿಜವಾಗಿಯೂ ಜನರಿಗೆ ಸೇವೆ ಸಲ್ಲಿಸಳು. ಸುಮಾರು 75 ವರ್ಷಗಳ ಕಾಲ ಕೊಡಗು ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗಕ್ಕೆ ಬಸ್ ಸರ್ವಿಸ್ ಕೊಟ್ಟವು ರಾಮಬಸ್ನವು. ಇಂದು ಅವರ ಹುಟ್ಟೂರ್ಲಿ ಅವಕ್ಕೆ ಸನ್ಮಾನ ಮಾಡ್ತಾವಳು. ದಿವಂಗತ ಪೂವಯ್ಯನವರ ಮಂಗ ಕೋಳಿಬೇಲು ಜನಾರ್ದನ ಇವು ಸನ್ಮಾನನ ಸ್ವೀಕರಿಸ್ತಾವಳು. ಹಾಗೆಯೇ ನಮ್ಮ ಭಾಗಮಂಡಲದ ಹೊಸೂರು ಜೋಯಪ್ಪ ಸಾಹುಕಾರರು ಪ್ರಾರಂಭ ಮಾಡಿದಂಥ ವಿಜಯಲಕ್ಷ್ಮಿ ಬಸ್ 1960ರಲ್ಲಿ ಇವು ಪ್ರಾರಂಭ ಮಾಡಳು. ದಕ್ಷಿಣ ಕೊಡಗಲಿ ಜಗದೀಶ್ವರ ಮತ್ತು ಜಯಲಕ್ಷ್ಮಿ ಬಸ್ ಸೇವೆ ಹೆಂಗೆ ಹುಟ್ಟೋ ಅದೇ ರೀತಿ ವಿಜಯಲಕ್ಷ್ಮಿ ಬಸ್ ಕೊಡಗಿನ ಗ್ರಾಮೀಣ ಭಾಗಗಳಲ್ಲಿ ಓಡಾಡ್ತಾ ಇತ್ತು. ಕಾಂಜಂಗಾಡಿಂದ ಪಾಲಿಬೆಟ್ಟದವರೆಗಿದ್ದ ಬಸ್ ಕರಿಕೆ ಭಾಗದ ಜನಗಳಿಗೆ ನಿಜವಾಗಲೂ ಆ ಕಾಲದಲ್ಲಿ ಒಂದು ವರದಾನ ಆಗಿತ್ತು. ಜೋಯಪ್ಪ ಸಾಹುಕಾರರ ನಿಷ್ಠೆ, ಸರಳತೆ ಮತ್ತು ಬದ್ಧತೆ ಅವರನ್ನ ಬಹಳ ಎತ್ತರಕ್ಕೆ ತಗೊಂಡೋಗಿತ್ತು. ಇಂದು ಅವರ ಹಿರಿಯ ಮಂಗ ಶ್ರೀ ರಮೇಶ್ ಜೋಯಪ್ಪನವು ಅಪ್ಪನ ಉದ್ಯಮನ ಮುಂದುವರಿಸಿಕೊಂಡು ಹೋಗ್ತಾವಳು. ರಮೇಶ್ ಜೋಯಪ್ಪನವು ನಮ್ಮ ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ಉತ್ತಮವಾದಂಥ ಸೇವೆಯನ್ನು ಮಾಡಿಳು.
ಕಳೆದ 22 ವರ್ಷಗಳಿಂದ ಕೊಡಗು ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾವಳು. ಇನ್ನೋರ್ವ ನಮ್ಮ ಸನ್ಮಾನಿತರು ಚನ್ನಜೇಟಿ ಗ್ರಾಮದ ಸಿಂಗತ್ತೂರು ಗ್ರಾಮದ ಪಾಣತಲೆ ಮನೆತನದ ಗೋಪಾಲಾಯರು. ಬಹುಶಃ ನಮ್ಮ ಜನಾಂಗದವಕ್ಕೆಲ್ಲವಕ್ಕೂ ಕೂಡ ಈ ಗೋಪಾಲಾಯರ ಪರಿಚಯ ಇಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ. ಈ ಭಾಗದ ಜನ ತಮ್ಮ ಎಂಥದೇ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದ್ರೂ ಕೂಡ ಗೋಪಾಲಾಯರ ಹತ್ರ ಹೋಗಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತಿದ್ದೋ. ಅಂತಹ ಸರಳ ವ್ಯಕ್ತಿತ್ವದ ಗೋಪಾಲಾಯರು ಮುಂದೆ ಗ್ರಾಹಕ ನ್ಯಾಯಾಲಯದ ಜಡ್ಜ್ ಆಗಿ ನೇಮಕ ಆದೋ. ಅವಕ್ಕೆ ಇಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಅಭೂತಪೂರ್ವವಾದಂಥ ಸನ್ಮಾನನ ನಾವು ಕೊಡ್ತಾವಳು. ನಾಡಿಗೆ ಕೊಡುಗೆ ಕೊಟ್ಟ ಈ ಸನ್ಮಾನಿತರ ಸೇವೆ ಉಳಿದ ಎಲ್ಲ ಜನಾಂಗ ಬಂಧುಗಳಿಗೆ ಪ್ರೇರಣೆಯಾಗಲಿ. ಇವರ ಸೇವೆಯಿಂದ ಪ್ರೇರಣೆ ಪಡೆದಂಥ ಮತ್ತಷ್ಟು ಸಮುದಾಯದ ಬಂಧುಗ ಸಮಾಜ ಸೇವೆಯಲ್ಲಿನ ಈ ಗಣ್ಯರನ್ನ ನಾವಿಲ್ಲಿ ಸನ್ಮಾನಿಸಿ ಗೌರವಿಸ್ತಾವಳು. ಸಮಾಜ ಸೇವಕರನ್ನ ಸಾಧಕರನ್ನ ಸನ್ಮಾನಿಸಿ ಗೌರವಿಸಿ ಪುರಸ್ಕರಿಸಿದ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಧನ್ಯವಾದ. ಇನ್ನು ಮುಂದಿನ ಸನ್ಮಾನಿತರು ತಯಾರಕ್ಕೆ ಒಂದು ವಿನಂತಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದವು. ಮೇಜರ್ ಡಾಕ್ಟರ್ ಕುಶವಂತ್ ಗೋಳಿಬೇಲ್ ಅವರ ಪರವಾಗಿ ಅವರ ಅಮ್ಮ ತುಳಸಿ ವನಮಾಲ ಇವು ಸನ್ಮಾನನ ಸ್ವೀಕರಿಸಬೇಕು. ಸರ್ಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಮತ್ತು ಸೇವೆ ಮಾಡ್ತಿರುವಂತಹ ಹೊಸರು ಸತೀಶ್ ದಯಮಾಡಿ ಅವು ವೇದಿಕೆ ಹತ್ರ ಬರಬೇಕು. ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ 1985ರಲ್ಲಿ ಇವು ಮೈಸೂರು ಮೆಡಿಕಲ್ ಕಾಲೇಜಿನಿಂದ MBBS ಪದವಿ ಪಡೆದು 1993ರಲ್ಲಿ ಮಂಗಳೂರಿನ KMCಯಿಂದ ಆಪ್ತಲ್ನಲ್ಲಿ MS ಪದವಿ ಪಡೆದವಳು. ಪ್ರಸ್ತುತ ಸಂಜೀವಿನಿ ಮೆಡಿಕಲ್ ಸೆಂಟರ್ನಲ್ಲಿ ಕಣ್ಣಿನ ತಜ್ಞರಾಗಿ ಕಾರ್ಯನಿರ್ವಹಿಸಿದವಳು. KVG ಮೆಡಿಕಲ್ ಕಾಲೇಜಿನ ನೇತ್ರತಜ್ಞ ವಿಭಾಗದ ಪ್ರೊಫೆಸರ್ ಹಾಗೂ HOD ಆಗಿ ಕಾರ್ಯನಿರ್ವಹಿಸಿದವಳು. ಇವರ ಪತ್ನಿ ಡಾಕ್ಟರ್ ರೇಣುಕಾ ಮಕ್ಕಳ ತಜ್ಞೆಯಾಗಿ ಸೇವೆ ಸಲ್ಲಿಸಿದವಳು. ನಮ್ಮ ಭಾಗಮಂಡಲ ನಾಡಿನ ಇನ್ನೋರ್ವ ಉದಯೋನ್ಮುಖ ಪ್ರತಿಭಾವಂತ ಯುವ ನಾಯಕ ಹೊಸೂರು ಸತೀಶ್ ಕುಮಾರ್ ಜೋಯಪ್ಪ. ಸಹಕಾರ ಕ್ಷೇತ್ರದಲ್ಲಿ ಇವು ಮಾಡಿದಿರುವಂಥ ಸಾಧನೆಯನ್ನು ಗುರುತಿಸಿ ಇಂದು ಇವಕ್ಕೆ ಇಲ್ಲಿ ಸನ್ಮಾನ ಮಾಡ್ತಾವಳು. ಭಾಗಮಂಡಲ ವ್ಯವಸಾಯ ಸೇವಾ ಸಹಕಾರ ಸಂಘ, ಭಾಗಮಂಡಲ ಜೇನು ಕೃಷಿಕರ ಸಹಕಾರ ಸಂಘ, ಕೊಡಗು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ, ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇವು ಕೆಲಸ ಮಾಡಿಳು. ಇತ್ತೀಚೆಗೆ ಭಾಗಮಂಡಲಿ ಒಂದು ರಾಮ ಮಂದಿರ ನಿರ್ಮಾಣದ ಹಿಂದೆ ಇವರ ಶ್ರಮ ತುಂಬ ಉಂಟು. ಇತ್ತೀಚೆಗೆ ತಾನೇ ಆ ರಾಮ ಮಂದಿರ ಲೋಕಾರ್ಪಣೆಗೊಂಡು ಅತ್ಯಂತ ಸುಂದರವಾದಂಥ ರೀತಿಯಲ್ಲಿ ಅದು ಮೂಡಿಬಂದುಟ್ಟು. ಪುದುಕುಳಿ ಮಿಲನ ಭರತ್ ಬಗ್ಗೆ ನಾವು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪುದುಕುಳಿ ಭರತ್ ಮತ್ತು ಇಂದಿರಾ ಟೀಚರ್ಗಳ ಸುಪುತ್ರಿ ಮಿಲನ ಭರತ್ ಬಹುಮುಖ ಪ್ರತಿಭೆಯ ಕಲಾವಿದೆ ಹಾಗೂ ಅವು ಮೀನುಗಾರಿಕೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾವಳು. ನಮ್ಮ ಕಾಲೇಜಿನ ಪ್ರತಿ ವೇದಿಕೆಯ ಮೂಲೆ ಮೂಲೆಯಲ್ಲಿ ಕೂಡ ಇವರ ಕಾಲಿನ ಗೆಜ್ಜೆಯ ಸದ್ದು ಇಂದಿಗೂ ಕೂಡ ಕೇಳ್ತಾ ಉಂಟು. ಪಟ್ಟೆಮನೆ ನವನೀತ ಇವು ಶುಂಠಿಕೊಪ್ಪದವು ಮೂಲತಃ. ಇದೀಗ ಕುಯ್ಯಮಿಡಿಗೆ ಅವು ಮದುವೆಗಳು. ನವನೀತ ಇವು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿವಳು. ಸುಬೇದಾರ್ ಆದರ್ಶ್ ಕುಯ್ಯಮಿಡಿ ಅವರ ಪತ್ನಿ ಇವು 2006ರಿಂದ ಬಾಸ್ಕೆಟ್ಬಾಲ್ ಆಟಗಾರ್ತಿಯಾಗಿ ಶುರು ಮಾಡಿದ ಇವು ಸುಮಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಟೂರ್ನಿಲಿ ಆಟ ಆಡಿಯಳು. 2021-22ರಲ್ಲಿ ಭಾರತೀಯ ರೈಲ್ವೇಸಿನ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ 2012-13ರಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ನಿಂದ ಪ್ರಶಸ್ತಿ ಮತ್ತು 2014-15ರಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದ ಹಿರಿಮೆ ಇವರದು. ಅದೇ ರೀತಿ ಕುಯ್ಯಮಿಡಿ ಹನಿ ಮುದ್ದಯ್ಯ ಇವು ಉತ್ತಮ ವಾಲಿಬಾಲ್ ಆಟಗಾರ್ತಿ. ಇವು ತಾರೀಖು 15/1/1987ರಲ್ಲಿ ನಿವೃತ್ತ ಸೈನಿಕ ಕುಯ್ಯಮಿಡಿ ಮುದ್ದಯ್ಯ ಮತ್ತು ನಿವೃತ್ತ ಆರೋಗ್ಯ ಮೇಲ್ವಿಚಾರಕಿ ಶ್ರೀಮತಿ ಲಲಿತಾ ಕುಮಾರಿ ಅವರ ಮಗಳಾಗಿ ಹುಟ್ಟಿಯಳು. ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ್ತಿಯಾಗಿರುವ ಹನಿ 2002ರಿಂದ ಕ್ರೀಡಾ ಪಯಣವನ್ನು ಆರಂಭಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಾಲಿಬಾಲ್ ಟೂರ್ನಿಯಲ್ಲಿ ಆಟ ಆಡಿ ಕಂಚು, ಬೆಳ್ಳಿ ಮತ್ತು ಚಿನ್ನದ ಪದಕನ ಪಡೆದಳು. ಸುಮಾರು
10 ವರ್ಷಗಳ ಕಾಲ ಭಾರತೀಯ ರೈಲ್ವೆಗಾಗಿ ಆಡಿಯಳು. 2005ರಿಂದ 2010ರವರೆಗೆ ಸೀನಿಯರ್ ಇಂಡಿಯನ್ ಟೀಮ್ಲಿ ಶ್ರೀಲಂಕಾ, ಮಲೇಷಿಯಾ, ಚೈನಾ, ಸಿಂಗಾಪುರ್, ಥೈಲ್ಯಾಂಡ್, ಫಿಲಿಪೈನ್ಸ್ಗಳಲ್ಲಿ ಆಟ ಆಡಿಯಳು. ಕರ್ನಾಟಕ ಸ್ಟೇಟ್ ಸೀನಿಯರ್ ವುಮೆನ್ಸ್ ಟೀಮ್ನ ಕೋಚ್ ಆಗಿ ಕೂಡ ಕೆಲಸ ಮಾಡ್ತಾವಳು. ಮುಂದಿನ ಸನ್ಮಾನ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದಂತಹ ಡಾಕ್ಟರ್ ಕೂಡಕಂಡಿ ದಯಾನಂದ, ಅದೇ ರೀತಿಯಲ್ಲಿ ಪಡನೋಳನ ಡೀನಾ, ದಯವಿಟ್ಟು ವೇದಿಕೆಗೆ ಬರೋಕು. ಅದೇ ರೀತಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ನಮ್ಮ ಕನ್ನಡ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಆಮೇಲೆ ಅಕಾಡೆಮಿನ ಮಾಜಿ ಸದಸ್ಯರಾದ ಕಟ್ಲೇರ ತುಳಸಿ ಮೋಹನವು, ಕೇಕಡ ಇಂದುಮತಿಯವು, ನಿಡೆಮೆಲೆ ದಿಶಾ ಇವು ವೇದಿಕೆಗೆ ಬರೋಕು ಅಂತ ಕೇಳಿಕೊಳ್ತಾವಳೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಕೂಡಕಂಡಿ ದಯಾನಂದ, ಭಾಗಮಂಡಲನಾಡು ತಾವೂರು ಗ್ರಾಮದ ಕೂಡಕಂಡಿ ಚಂದ್ರಹಾಸ ಮತ್ತು ಶ್ರೀಮತಿ ಹರಿಣಾಕ್ಷಿಯವರ ಮಂಗಾಗಿ 1982 ಮೇ 15ರಂದು ಇವು ಜನಿಸಿದ. ಪ್ರಾಥಮಿಕ ಶಿಕ್ಷಣನ ಇವು ಚೆಟ್ಟಿಮಾನ್ಲಿ ಮತ್ತು ಪ್ರೌಢ ಮತ್ತು PU ಶಿಕ್ಷಣನ ಕಾವೇರಿ ಪದವಿ ಪೂರ್ವ ಕಾಲೇಜಲ್ಲಿ ಮಾಡ್ದೋ. ಪದವಿನ KVG ಪದವಿ ಕಾಲೇಜಲ್ಲಿ ಮಾಡ್ದೋ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು, ಅದೇ ರೀತಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಳು. 2007ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಗೆ ಸೇರಿದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ, ಜಿಲ್ಲಾ ಜಾನಪದ ಪರಿಷತ್ ಸದಸ್ಯರಾಗಿ, ಮಂಗಳೂರು ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಸಂಘದ ಉಪಾಧ್ಯಕ್ಷರಾಗಿ, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ, ಕೊಡಗು ಜಿಲ್ಲಾ ಮಾನವ ಅಭಿವೃದ್ಧಿ ಸೂಚಿ ವರದಿಯ ಸದಸ್ಯರಾಗಿ, ಭಾಗಮಂಡಲನಾಡು ಗೌಡ ಒಕ್ಕೂಟದ ಉಪಾಧ್ಯಕ್ಷರಾಗಿ ಹಲವಾರು ಪ್ರಶಸ್ತಿ, ಸನ್ಮಾನ ಮತ್ತು ಗೌರವಗಳಿಗೆ ಇವು ಭಾಜನರಾಗಳು. ದಾಯನ ಶ್ರೀಮತಿ ಡೀನಾ ಗೌತಮ್, ಭಾಗಮಂಡಲನಾಡು ಚರಂಡಿಟಿ ಗ್ರಾಮದ ಪಡ್ನೋಳನ ಶ್ರೀ ಪುರುಷೋತ್ತಮ ಮತ್ತು ರಾಗಿಣಿ ದಂಪತಿಗಳ ಮಗಳು. ದಾಯನ ಗೌತಮ್ ರವರ ಪತ್ನಿ. ಪ್ರಾಥಮಿಕ ಶಿಕ್ಷಣ ಚರಂಡಿಟ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಸೈಂಟ್ ಜೋಸೆಫ್ಸ್ ಮಡಿಕೇರಿ, PUCನ ಅರುಣಾ ಜೂನಿಯರ್ ಕಾಲೇಜ್ ಚೆರಮಣೆ, ಡಿಗ್ರಿನ FMS KMC ಕಾಲೇಜ್ ಮಡಿಕೇರಿ, MA ರಾಜ್ಯಶಾಸ್ತ್ರದಲ್ಲಿ ಇವು MA ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ 3 ಚಿನ್ನದ ಪದಕ ಪಡೆದಳು. 2019ರಲ್ಲಿ KSET ಪರೀಕ್ಷೆ ಪಾಸಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಹತೆ ಪಡೆದಳು. ಇನ್ನು ನಮ್ಮ ಕಡ್ಲೇರ ತುಳಸಿ ಅಕ್ಕನ ಬಗ್ಗೆ ಹೇಳೋದಾದರೆ ಅವು ಎಲ್ಲವಕ್ಕೆ ಪರಿಚಯದವೆ. ಅವು ನಮ್ಮ ಅಕಾಡೆಮಿಯ ಸದಸ್ಯರಾಗಿದ್ದು, ಅದೇ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆನ ಮೂಲೆ ಮೂಲೆಗಳಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಎಲೆಮರೆ ಕಾಯಿಯಾಗಿದ್ದವರನ್ನೆಲ್ಲ ಬೆಳಕಿಗೆ ತಂದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವು ಕೆಲಸ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಲವಾರು ಉಪಯುಕ್ತವಾದ ಕೆಲಸಗಳನ್ನು ಅವು ಮಾಡಿದಳು. ಅದೇ ರೀತಿ ನಿಡ್ಡೆ ಮೇಲೆ ದಿಶಾ, ದಿನೇಶ್ ಅವರು ಇವು ಉದಯೋನ್ಮುಖ ಹಾಕಿ ಆಟಗಾರ್ತಿ. ಇತ್ತೀಚೆಗೆ ನಡೆದಂಥ PUC ವಿಭಾಗದ ಹಾಕಿ ಟೂರ್ನಿಯಲ್ಲಿ ಅವು ರಾಷ್ಟ್ರಮಟ್ಟದ ಪ್ರದರ್ಶಿಸಲು ಉದಯೋನ್ಮುಖ ಹಾಕಿ ಆಟಗಾರ್ತಿಯಾಗಿರುವಂತಹ ದಿಶಾ ನಿಡ್ಡೆ ಮೇಲೆ ಇವಕ್ಕೆ ಒಳ್ಳೆಯ ಭವಿಷ್ಯ ಬರಲಿ, ಮುಂದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಪಂದ್ಯಾಟದಲ್ಲಿ ಅವು ಆಟ ಆಡಲಿ ಅಂತ ನಾನು ಭಗವಂತನಲ್ಲಿ ಬೇಡಿಕೊಳ್ತಾವಳೆ. ಹಾಗೆಯೇ ಕೇಕಡ ಇಂದುಮತಿ ರವೀಂದ್ರವು ಇವು ನೀವೆಲ್ಲವೂ ಕೇಳರಿ, ಮಡಿಕೇರಿ ಆಕಾಶವಾಣಿಯಲ್ಲಿ ಸುದ್ದಿ ಜಂಪೆಯನ್ನು ಓದೋದು ಮತ್ತು ಸೋಬಾನೆ ಹಾಡೋದು, ಆಮೇಲೆ ನಮ್ಮ ಗೌಡ ಜನಾಂಗದ ಪದ್ಧತಿನ ಬೇರೆ ಬೇರೆ ಜನಕ್ಕೆ ಗೊತ್ತಿಲ್ಲದಕ್ಕೆ ಹೇಳಿಕೊಡುವಂತಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಇಂದು ಸಮಾಜದಲ್ಲಿ ಅವು ಗುರುತಿಸಿಕೊಳ್ಳೋ ಅವಕ್ಕೆ ಕೂಡ ಇಂದು ಈ ಒಂದು ಸನ್ಮಾನವನ್ನು ಮಾಡ್ತಾವಳೋ. ಈ ಎಲ್ಲ ಸನ್ಮಾನಿತರಿಗೆ ಮತ್ತೊಮ್ಮೆ ನಾವು ಮನ ತುಂಬಿದ ಅಭಿನಂದನೆಗಳನ್ನು ಹೇಳ್ತಾವಳೋ. ಪಣಗಪ್ಪನವು, ಕುದುಪಜೆ ದಾಸಪ್ಪನವು, ಕೊಡಪಾಲು ಗಣಪತಿಯವು, ಬಾರಿಕೆ ಶಾರದನವು ಮತ್ತು ಕೊಯ್ಯಮಡಿ ಸುನೀಲವು ಇವು ಈಗ ಸನ್ಮಾನವನ್ನು ಸ್ವೀಕರಿಸುತ್ತ ಕೇಳ್ಕೊಳ್ತಾವಳೆ. ನಾಟ್ಯ ವೈದ್ಯರುಗಳಾದ ಸೂದನ ಪಣಗಪ್ಪ, ಕುದುಪಜೆ ಆರ್ ದಾಸಪ್ಪ, ಸಮಾಜ ಸೇವೆಯಲ್ಲಿ ಗುರುತಿಸಿರುವಂತಹ ನಮ್ಮ ಕೊಡಪಾಲು ಗಣಪತಿ ಗಪ್ಪಣ್ಣ, ಆಮೇಲೆ ಹತ್ರ ಅಲ್ಲ ಅವು ನಾಟ್ಯ ವೈದ್ಯ. ಆ ನಾಡಲ್ಲಿ ಅಥವಾ ಈ ನಾಡಲಿ ಬೇರೆ ಬೇರೆ ಥರದ ಕಾಯಿಲೆಗಳಿಗೆ ಅವು ನಾಟ್ಯ ಔಷಧಿಯನ್ನು ಕೊಟ್ಟು ಅನೇಕ ಜನರ ಬದುಕಿಸೋಳು. ಹಾಗೆಯೇ ಅವರ ಈ ಒಂದು ನಾಟಿ ಔಷಧಿ ಸೇವೆಯನ್ನು ಪಡ್ಕೊಂಡಂಥವು ಅವಕ್ಕೆ ಅವರ ಈ ಸಂದರ್ಭದಲ್ಲಿ ಅವಕ್ಕೆ ಸನ್ಮಾನ ಮಾಡೋಕ್ಕೂತ ಕೇಳ್ಕೊಂಡ ಮೇರೆಗೆ ಅವಕ್ಕೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾವಳು. ಅದೇ ರೀತಿಯಲ್ಲಿ ಸೂದನ ಪಣಗಪ್ಪನವು ಕೂಡ ಒಬ್ಬ ನಾಟ್ಯ ವೈದ್ಯನಾಗಿ ಹೆಸರು ಪಡೆದಳು. ಬೇರೆ ಬೇರೆ ರೀತಿಯ ರೋಗಗಳಿಗೆ
ಅವು ಔಷಧಿಯನ್ನು, ನಾಟಿ ಔಷಧಿಯನ್ನು ನೀಡ್ತಾ ಇದ್ದವು. ನಮ್ಮ ಕೊಡಪಾಲ ಗಪ್ಪಣ್ಣ ಬಗ್ಗೆ ಹೇಳೋದಾದರೆ, ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ನಮ್ಮ ಗೌಡ ಸಮಾಜಗಳಲ್ಲಿ ಚೇರಮಾಣೆ ಕಾರಗುಂದಲ್ಲಿರುವಂಥ ಗೌಡ ಸಮಾಜ ಒಂದು ಲಾಯ್ಕ್ ಇರುವಂಥ ಒಂದು ಗೌಡ ಸಮಾಜ. ಈ ಗೌಡ ಸಮಾಜ ಅಷ್ಟು ವಿಸ್ತಾರವಾದಂಥ ಜಾಗಲಿ ಮತ್ತು ಅಷ್ಟು ಸುಸಜ್ಜಿತವಾಗಿ ನಿರ್ಮಾಣಕ್ಕೆ ಇದರ ಹಿಂದೆ ಅನೇಕ ಕೈಗಳ ಶಕ್ತಿ ಇತ್ತು. ಆದರೆ ಇದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಕೊಡಪಾಲು ಗಪ್ಪು ಗಣಪತಿಯವು. ಇವು ಬಹಳ ಅರೆಭಾಷೆ ಪದ್ಯಗಳನ್ನು ಕೂಡ ಬರೆದು ಅದನ್ನು ಬಹಳ ಸುಶ್ರಾವ್ಯವಾಗಿ ಹಾಡುವಂತಹ ಒಬ್ಬ ಗಾಯಕನೂ ಕೂಡ ಹೌದು. ಹಾಗಾಗಿ ಅವರ ಈ ಸೇವೆಯನ್ನು ಗುರುತಿಸಿ ಇಂದು ಸನ್ಮಾನ ಮಾಡ್ತಾವಳು. ಅದೇ ರೀತಿಯಲ್ಲಿ ನಮ್ಮ ಪುಯ್ಯಮಿಡಿ ಜನಾರ್ದನವು ಅವು ಪ್ರಗತಿಪರ ಕೃಷಿಕ. ಅಂದರೆ ಈ ಕಾಲದಲ್ಲಿ ಟ್ರ್ಯಾಕ್ಟರ್ ಟಿಲ್ಲರ್ಲಿ ಹೂಡುವಂಥ ಸಮಯದಲ್ಲಿ ಅವು ಇಂದಿಗೂ ಕೂಡ ಎತ್ತುಗಳನ್ನು ಕಟ್ಟಿಕೊಂಡು ಹೂಡಿ ಭಾಗಮಂಡಲ ನಾಡಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆಯಕಾದೆ ಆ ಎಲ್ಲ ಬೆಳೆಗಳನ್ನು ಅವು ಬೆಳೀತಾವಳು. ಹಾಗಾಗಿ ಒಬ್ಬ ಪ್ರಗತಿಪರ ಕೃಷಿಕ ಈ ಇಳಿ ವಯಸ್ಸಿನಲ್ಲಿ ಕೂಡ ಕೃಷಿ ಕ್ಷೇತ್ರದ ಬಗ್ಗೆ ಅವಕ್ಕೆ ಬಹಳ ಆಸಕ್ತಿ ಉಂಟು. ಬಹಳ ಆಸಕ್ತಿ ಇದ್ದನ್ನಾಗಿ ಅವರನ್ನು ಗುರುತಿಸಿ ಇಂದು ಸನ್ಮಾನಿತವಳು. ಅದೇ ರೀತಿಯಲ್ಲಿ ಅಮೇ ಮಾದಪ್ಪ ನಿವೃತ್ತ CDPO. ಇವು ಯಾರೇ ಪ್ರಗತಿಪರ ಕೃಷಿಕರಿದ್ದರೆ ಅವಕ್ಕೆ ನೇಗಿಲು ಒಂದು ಕೊಡೋಕು ಹೇಳುವಂಥ ಒಂದು ಅವರ ಮನಸ್ಸಿನ ಇರಾದೆ ಇತ್ತು. ಹಾಗಾಗಿ ಅವು ಈ ಒಂದು ಸನ್ಮಾನನ ಮಾಡೋಕ್ಕೂ ಅವರನ್ನ ಕೇಳ್ಕೊಳ್ತಾವಳೆ. ಶಾರದಾವು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿಳೋ. ಅದೇ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಟ್ಟು ವಿಶೇಷ ಗ್ರಾಮೀಣ ಭಾಗದ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅವರ ಸೇವೆ ಆಗಾಗ ಸಿಗ್ತಾ ಇತ್ತು. ಹಾಗಾಗಿ ಅವರನ್ನು ಗುರುತಿಸಿ ಇಂದು ಇಲ್ಲಿ ಸನ್ಮಾನ ಮಾಡ್ತಾವಳು. ಇದೆಲ್ಲದರ ಮಧ್ಯೆ ಯಾವುದೇ ಕಾರ್ಯಕ್ರಮ ಆದರೆ ಕೊನೆಗೆ ಅದು ಒಂದು ವರದಿ. ಆ ವರದಿನ ಮಾಡ್ತಾ ಇರುವ ಅಂದರೆ ನಮ್ಮ ಪುಯ್ಯಮಿಡಿ ಸುನೀಲ್ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಳು. ಅವು ಮಾತು ಕಡಿಮೆ, ಆದರೆ ಅವರ ಮಾನವೀಯ ವರದಿ ಜನರ ಮನಸ್ಸಿಗೆ ತಲುಪಿ ಅವಕ್ಕೆ 5 ಬಾರಿ ಕೊಡಗು ಶಕ್ತಿ ಪತ್ರಿಕೆಯಿಂದ ಜಿಲ್ಲಾ ಪ್ರಶಸ್ತಿನ ಕೊಟ್ಟಳು. ಸ್ವಂತ ಒಂದು ಉದ್ಯಮನ ಕೊಡಗಲಿ ಭಾಗಮಂಡಲಿ ಅವು ನಡೆಸಿಕೊಂಡಿದ್ದು ಒಬ್ಬ ಉದಯೋನ್ಮುಖ ವರದಿಗಾರನಾಗಿಯೂ ಕೂಡ ಅವು ಹೊರಹೊಮ್ಮುತ್ತಾ ಇರೋದು ನಮಗೆಲ್ಲ ಕ್ಷೇತ್ರನೂ ಬಿಡದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸೇವೆ ಸಲ್ಲಿಸಿದ ಸಾಧಕರನ್ನ ಹುಡುಕಿ ಅವರನ್ನ ಗೌರವಿಸಿ ಸನ್ಮಾನಿಸಲು. ಅವರ ಈ ಸಾಧನೆ ಮುಂದಿನ ತಲೆಮಾರಿಗೆ ಪ್ರೇರಣೆಯಾಗಲಿ ತಿಳಿದೆ ಅಕಾಡೆಮಿಯ ಆಶಯ. ಈ ಸನ್ಮಾನನ ಸ್ವೀಕಾರ ಮಾಡಿದಂಥ ಎಲ್ಲ ಸಾಧಕರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಗಣ್ಯರಿಗೆ ವಂದನೆಗಳನ್ನ ಹೇಳುವೆ. ಒಂದು ಸಣ್ಣ ತಪ್ಪಾಗಿದೆ, ಕ್ಷಮೆ ಕೇಳ್ತಾ ಇದ್ದೀನಿ. ಅರೆಭಾಷೆ ಸಮುದಾಯದ ವಿವಿಧ ರಾಜಕೀಯ ನಾಯಕರು ಕೊಟ್ಟವ್ರ ಬಗ್ಗೆ ಹೇಳ್ತಾ ನಮ್ಮ ನಿಕಟಪೂರ್ವ ಶಾಸಕರು ಮಾಜಿ ಸಭಾಧ್ಯಕ್ಷರ ಹೆಸರನ್ನ ಬಿಟ್ಬಿಟ್ಟೆ. ಮತ್ತು ಅದಕ್ಕೆ ಬೇರೆ ಥರ ಅರ್ಥ ಕಲ್ಪಿಸ್ಬಿಡ್ತಾರೆ. ಮಾನ್ಯ KG ಬೋಪಯ್ಯನವರು ಕೂಡ 3-4 ಬಾರಿ ಶಾಸಕರಾಗಿ ಬಹಳ ದೊಡ್ಡ ಅಪಾರವಾದಂಥ ಕೊಡುಗೆಗೆ ಮತ್ತು ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅವರ ಹೆಸರನ್ನು ಕೂಡ ನೆನೆಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಕಳೆದ ಹಲವು ದಶಕದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಮಡಿಕೇರಿ ಇದರ ಪ್ರಾಂಶುಪಾಲರು ಆದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಮುಂದೆ ದಿಕ್ಸೂಚಿ ಭಾಷಣ ಮಾಡಿಕೊಳ್ಳೋ. ಮೇಡಮ್, ಇದೀಗ ವೇದಿಕೆ ನಿಮಗಾಗಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗಿರೀಶ್ ಅವರೇ ಹಾಗೂ ಇಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ನಮ್ಮ ಕೊಡಗು ಗೌಡ ಸಮಾಜದ ಅಧ್ಯಕ್ಷರು, ಸ್ಪಷ್ಟತೆಯಲ್ಲಿ ಯಾವುದೇ ವಿಚಾರಗಳು ಬಂದಾಗ ನಮ್ಮ ಜೊತೆ ಭಾರಿ ಸ್ಪಷ್ಟತೆಯಲ್ಲಿ ಮಾತಾಡುವಂಥ ನೇರ ನುಡಿಯ ನನ್ನ ಆತ್ಮೀಯರಾದಂತೆ ಸೋಮಣ್ಣವರೇ, ಹಾಗೆ ವೇದಿಕೆಯಲ್ಲಿ ಇದ್ದಂಥ ಎಲ್ಲ ನಮ್ಮ ಈ ಸಮಾಜದ ಅರೆಭಾಷೆ ಅಕಾಡೆಮಿ ನಿರ್ದೇಶಕರೇ, ಮಾಜಿ ಅಧ್ಯಕ್ಷರುಗಳೇ ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ಈ ಉತ್ಸವಕ್ಕೆ ಆಗಮಿಸಿದಂತಹ ಬಂಧುಗಳೇ, ನಿಜವಾಗಿಯೂ ಭಾರಿ ಸಂತೋಷ. ಸರ್ಕಾರ ಇವತ್ತು ಎಲ್ಲ ಭಾಷೆಗಳಿಗೆ, ಎಲ್ಲ ಧರ್ಮದ, ಎಲ್ಲ ಜಾತಿಗಳಿಗೆ ಆದ್ಯತೆ ಕೊಡ್ಬೇಕಂತ ಹೇಳೋ ನಿಟ್ಟಿನಲ್ಲಿ 1994ರಲ್ಲಿ ಎಲ್ಲ ಭಾಷೆಯ ಒಂದು ಏಳಿಗೆಗಾಗಿ, ಎಲ್ಲ ಭಾಷೆಯ ಒಂದು ಸಾಹಿತ್ಯದ ಒಂದು ಏಳಿಗೆಗಾಗಿ ಇವತ್ತು ನಮ್ಮ ಎಲ್ಲ ಅಕಾಡೆಮಿಗಳನ್ನು ಕೂಡ ಸ್ಥಾಪನೆಗೊಂಡಿದೆ. ಅದೇ ರೀತಿ ಇವತ್ತು ಕೊಡಗಿನಲ್ಲಿ ನಾವು ಕೊಡಗು ಸಾಹಿತ್ಯ ಅಕಾಡೆಮಿ ಮತ್ತು ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಅಂತ ಹೇಳೋದು ಎರಡೂ ಕೂಡ ಇವತ್ತು ಭಾರಿ ಉತ್ತಮವಾಗಿ ಇವತ್ತು ಏನ್ ನಮ್ಮ ಕೊಡಗಿನ ಆಚಾರ ವಿಚಾರಗಳಿದೆ ಮತ್ತೆ ಇಲ್ಲಿಯ ವೇದಿಕೆಗಳನ್ನ ಹೇಗೆ ಜನರ ಮನಸ್ಸಲ್ಲಿ ತಗೊಂಡು ಬರ್ಬೇಕಂತ ಹೇಳೋ ಒಂದು ಪ್ರಯತ್ನದಲ್ಲಿ ಭಾರಿ ಉತ್ತಮವಾಗಿ ಇವತ್ತು ನಾವು ಇದ್ರ ಮೂಲಕ ನಮ್ಮ ಸಾಹಿತ್ಯವನ್ನು, ನಮ್ಮ ಕಲೆಗಳನ್ನು ಇವತ್ತು ಕಂಡುಕೊಳ್ತಿದ್ದೇವೆ. ನಿಜವಾಗಿಯೂ
ಇವತ್ತು ಬೇರೆ ಬೇರೆ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಸಮಾಜಗಳ ಮಧ್ಯದಲ್ಲಿ ಈ ಬರೀ ಚಿಕ್ಕ ಸಮಾಜವನ್ನು ಕೂಡ ಮುಂದೆ ತರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇಂತಹ ಒಂದು ಇದಕ್ಕೆ ಅಕಾಡೆಮಿಗಳು ಮಾಡಿ ಸರ್ಕಾರದಿಂದ ಒಂದು ಸಹಾಯಧನ ಮೂಲಕ ಪ್ರೋತ್ಸಾಹದ ಕೆಲಸ ಮಾಡ್ತಿದೆ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇವತ್ತು ನಾವು ಏನೇ ನಮ್ಮ ಬೇರೆ ಬೇರೆ ರಾಜಕೀಯದ ವಿಚಾರಗಳಲ್ಲಿ ಅದನ್ನ ಬಿಟ್ಟು ನಾವು ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಯೋಗಾಗಿ ನಾವೆಲ್ಲ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಈ ಕೊಡಗಿನಲ್ಲಿ ಇವತ್ತು ನಾವು ಬೇಕಾದಷ್ಟು ವಿದ್ಯಮಾನಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ನಿಜವಾಗಿಯೂ ಭಾರಿ ಬೇಸರದ ವಿಚಾರ. ಯಾಕೆಂದ್ರೆ ಯಾವ ಮನುಷ್ಯ ಹುಟ್ಟು ಅಂತ ಹೇಳೋದು ಒಂದು ಆಕಸ್ಮಿಕ, ಸಾವು ಅಂತ ಹೇಳೋದು ನಿರೀಕ್ಷಿತ. ಆದ್ರೆ ಇದ್ರ ಒಳಗಡೆ ನಾವು ಬರುವ ಒಂದು ಮಾನವ ಒಂದು ಜೀವನದಲ್ಲಿ ನಾವು ಬೇರೆ ಬೇರೆ ರೀತಿ ಎಲ್ಲ ಧರ್ಮ ಜಾತಿ ಇರುವವರು ಕೂಡ ನಾವು ಹುಟ್ಟಿ ಬಾಳ್ತಾ ಇರ್ತೀವಿ. ಆದ್ರೆ ಆ ಸಂದರ್ಭದಲ್ಲಿ ಬರುವಂತಹ ಒಂದು ಏನಂದ್ರೆ ಇವತ್ತು ದೇಶ ಪ್ರಪಂಚದಲ್ಲಿ ನೋಡಿದ್ರೆ ಒಂದು ದೇಶ ಅಂತ ಹೇಳೋ ಇನ್ನೊಂದು ದೇಶದೊಳ ಜೊತೆಲಿ ಇರುವಂತಹ ಒಂದು ಸ್ಪರ್ಧೆಗಳು, ಅಥವಾ ಒಂದು ಧರ್ಮದ ಜೊತೆಲಿರುವ ಸ್ಪರ್ಧೆಗಳು, ಒಂದು ಜಾತಿ ಜೊತೆಲಿರುವ ಸ್ಪರ್ಧೆಗಳು ಯಾವಾಗಲೂ ಕೆಲವಾರು ವಿಚಾರಗಳಲ್ಲಿ ಅದು ಬೇರೆ ಬೇರೆ ಮಾರ್ಗಕ್ಕೆ ಹೋಗ್ತದೆ. ಆದ್ರಿಂದ ನಾವೆಲ್ಲ ಇವತ್ತು ತಿಳುವಳಿಕೆ ಒಂದು ಬಂದಾಗ ನಾವು ಬಂದಿದ್ದಂತ ಒಂದು ಸಂದರ್ಭದಲ್ಲಿ ಇವತ್ತು ಸುಮಾರು ಕಾಲಾನುಕಾಲದಿಂದ ನಾವು ಇವತ್ತು ಬಾರಿ ಮುಂದುವರಿದ ಒಂದು ಜೀವನದಲ್ಲಿ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋ ಕಿವಿ ಮಾತುಗಳೇನಂದ್ರೆ, ನಾವು ಯಾವಾಗಲೂ ಯಾವುದೇ ವಿಚಾರಗಳು ಬಂದ್ರೆ ನಾವು ಅದನ್ನ, ಯಾಕೆಂದ್ರೆ ನಾಯಕರುಗಳೆಲ್ಲರೂ ಒಂದು ಒಳ್ಳೆ ಭಾವನೆಗಳಿರ್ತೇವೆ. ಆದ್ರೆ ಈಗಾಗಲೇ ಶಾಸಕರು ಹೇಳಿದಾಗ ಕೆಲವೊಂದು ಈ ವಾಟ್ಸಪ್ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಇವತ್ತು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಒಂಥರ ಪ್ರವೋಕ್ ಮಾಡಿ ನಮ್ಮನ್ನು ಎದ್ದೇಳಿಸುವಂತ ಕೆಲಸವನ್ನು ಮಾಡಿ ನಮ್ಮಲ್ಲೇ ಗಲಾಟೆ ಅಂತ ಮಾಡಿಸುವಂತ ಒಂದು ವ್ಯವಸ್ಥೆಗಳು ಬರ್ತದೆ. ಎಲ್ಲೂ ಕೂಡ ಇವತ್ತು ನಾವೆಲ್ಲ ಏನು ತಿಳ್ಕೊಳ್ಬೇಕಂತಂದ್ರೆ ಎಲ್ಲರೂ ಕೂಡ ನಾವು ಜೀವನ ಮಾಡ್ತೀವಿ. ನಮ್ಮ ಕಲೆ ಸಂಸ್ಕೃತಿ, ನಮ್ಮ ಉಡುಪು ತೊಡುಗಳನ್ನು ಹಾಕ್ಲಿಕ್ಕೆ ಅದಕ್ಕೆ ಅಂತ ಸರಿಯಾದ ಒಂದು ವ್ಯವಸ್ಥೆ ನಮ್ಮ ಪೂರ್ವಜರಿಂದ ಆಗಿದೆ. ಅದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪೂಜೆಯ ಅನುಸಾರವಾಗಿ ನಾವು ಮಾಡ್ಕೊಂಡೇ ಹೋಗ್ಬೇಕೇ ಹೊರತು ಎಲ್ಲೂ ಯಾರಿಗೂ ಕೂಡ ಅದಾಗಬಾರ್ದು ಇವರು ಆಗ್ಬಾರ್ದು ಅಂತ ಹೇಳುವಂತ ಮನಸ್ಥಿತಿ ಬರಬಾರ್ದು. ಆದ್ರಿಂದ ನಾವೆಲ್ಲರೂ ಕೂಡ ಯಾವುದೇ ಧರ್ಮ ಜಾತಿ ಇರಲಿ ನಾವೆಲ್ಲರೂ ಒಂದೇ ಅಂತ ಹೇಳುವಂತ ಒಂದು ಇದರಲ್ಲಿ, ಆ ಪರಿಕಲ್ಪನೆಯಲ್ಲಿ ಈ ಭಾರತ ದೇಶದ ಪ್ರಜೆಗಳು, ನಾವು ಈ ಕೊಡಗಿನ ಮಕ್ಕಳು ಅಂತ ಹೇಳೋ ರೀತಿಯಲ್ಲಿ ನಾವೆಲ್ಲ ಒಂದುಗೂಡಿ ನಮ್ಮ ಒಂದು ಇದನ್ನ ಬಾರಿ ಒಂದು ಅಣ್ಣ ತಮ್ಮಂದಿರಂತೆ ಬಾರಿ ಸ್ನೇಹಚಾರದಿಂದ ಮುಂದಿನ ದಿನಗಳಲ್ಲಿ ಆಗಿನಂತ ಕೈಘಟನೆಗಳನ್ನ ಅಲ್ಲಿಗೆ ಬಿಟ್ಟು ಅವರವರ ಆಚಾರ ವಿಚಾರಗಳಿಗೆ ನಾವೆಲ್ಲ ಬದ್ಧರಾಗಿ ಇವತ್ತೇನು ಈ ಸಾಹಿತ್ಯ ಅಕಾಡೆಮಿಗಳಿದೆ ಅದ್ರ ಮೂಲಕ ನಮ್ಮ ಕಲೆಗಳನ್ನ ಬೆಳೆಸ್ಕೊಂಡು ನಾವು ಅತ್ಯುತ್ತಮವಾಗಿ ಮುಂದಿನ ದಿನಗಳಲ್ಲಿ ನಾವು ಸಾಗುವಂತ ಹೇಳೋ ಒಂದು ಮಾತನ್ನು ನಾನು ಇಲ್ಲಿ ತಮ್ಮ ಒಂದು ಈ ಗಡಿನಾಡ ಒಂದು ಉತ್ಸವದಲ್ಲಿ ನಾನು ಹೇಳುತ್ತಾ, ನನಗೆ ಇಲ್ಲಿ ಅವಕಾಶ ಕೊಟ್ಟು ನನಗೆ ಸನ್ಮಾನ ಮಾಡಿ ನನಗೆ ಕರೆಸಿದ್ದಕ್ಕೆ ತಮ್ಮಿಗೆಲ್ಲರಿಗೂ ವಂದನೆ ಮಾಡ್ತಾ ನಾನು ವಂದನೆಗಳನ್ನ ಅರ್ಪಿಸ್ತಾ ನಾನು 2 ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್. ಹೊರತು ದ್ವೇಷದ ಸಾಧನೆ ಕಡೆಗೆ ಹೋಗಾಗದು ತಿಳುವಂತ ಕಿವಿ ಮಾತನ್ನ ಹೇಳಿದಂತ ಮುಖ್ಯ ನೆಂಟರುಗಳಾಗಿರ್ತಕ್ಕಂಥ ಶ್ರೀ ಧರ್ಮಜ ಉತ್ತಪ್ಪ ತೀತೀರ, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ, ಕೊಡಗು ಜಿಲ್ಲೆ, ಇವಕ್ಕೆ ಧನ್ಯವಾದಗಳು. ಮುಂದೆ ಕಳೆದ ಹಲವು ದಶಕದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಮಡಿಕೇರಿ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಇದೀಗ ದಿಕ್ಷೂಚಿ ಮಾತುಗಳೊಂದಿಗೆ ನಮ್ಮ ಮುಂದೆ. ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಹಾಸನ ಮತ್ತೆ ಕೊಡಗು ಜಿಲ್ಲೆ ಇವರ ಆಶೀರ್ವಚನವನ್ನ ಬೇಡಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾಮಾಜಿಯವರಿಗೆ, ಹಾಗೆ ಈಗ ತಾನೇ ತೆರಳಿದಂತಹ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಶ್ರೀ ಎಸ್ ಪಲ್ಲಣ್ಣನವರನ್ನ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನ ನೆನೆಸ್ಕೊಳ್ತಾ, ವೇದಿಕೆಯ ಮುಂಭಾಗಲಿರುವಂತಹ ಜನಾಂಗದವರನ್ನ, ಮಾಧ್ಯಮ ಪ್ರತಿನಿಧಿಗಳನ್ನ ನೆನೆಸ್ಕೊಳ್ತಾ, ಕಾವೇರಿ ಮಾತೆ ಮತ್ತು ಬಗಂಡೇಶ್ವರನ ಆಶೀರ್ವಾದದೊಂದಿಗೆ ಕೆಲವು ಮಾತುಗಳನ್ನ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇಷ್ಟಪಡ್ತಾಳೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡಗು, ಮುಖ್ಯವಾಗಿ ಕೇರಳದ ಗಡಿಭಾಗಕ್ಕೆ ಸೇರಿದಂತಹ ನೆರೆಯ ಕರಿಕೆ ಗ್ರಾಮಕ್ಕೆ ಸೇರಿದಂಗೆ ಭಾಗಮಂಡಲಿಯಿಂದ ಗಡಿನಾಡ ಉತ್ಸವದ ಸಂಭ್ರಮ ಸಡಗರಲ್ಲಿ ನೀವೆಲ್ಲ ಸೇರಲು. ಇದು ಬರೀ ಉತ್ಸವದ ಸಂಭ್ರಮ ಸಡಗರ ಆಗದೆ ನಮ್ಮ ಅಭಿವೃದ್ಧಿಯ ಇನ್ನೊಂದು ಮೆಟ್ಟಿಲು ಅಂತೇಳಿ ನಾವು ಭಾವಿಸಕ್ಕಾದೆ. ಹಾಗೆ ಈ ವೇದಿಕೆಯಲ್ಲಿ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯದ ಸಂವರ್ಧನೆಯ ಸಾಧ್ಯತೆಗಳ ಬಗ್ಗೆ, ಗಡಿನಾಡಿನೊಟ್ಟಿಗಿರುವ ಬಾಂಧವ್ಯ ಬೆಸುಗೆನ ಗಟ್ಟಿ ಮಾಡಿಕೊಳ್ಳುವ ಬಗೆಗೆ ಚರ್ಚಿಸುತ್ತಾರೆ. ಈ ನಿಟ್ಟಿನಲ್ಲಿ ಅರೆಭಾಷೆ ಸಾಹಿತ್ಯ ಸಂಸ್ಕೃತಿನ ಅನನ್ಯತೆಯನ್ನು ಗಮನಿಸುವುದಾದರೆ ನಮ್ಮ ಮನುಷ್ಯ ಬದುಕಿನ
ನಮ್ಮ ಆಚಾರ ವಿಚಾರ ಒಟ್ಟು ವರ್ತನೆಗಳನ್ನು ನಾವು ಸಂಸ್ಕೃತಿ ಅಂತ ಕೇಳುವೆ. ಹಾಗೆ ಗೌಡ ಸಂಸ್ಕೃತಿ ತಿಳಿದು ಗೌಡ ಸಮುದಾಯದ ಬದುಕು, ಅವರ ಆಲೋಚನೆ ಮಾಡುವಂತಹ ಹಾಗೆ ಒಟ್ಟು ಬದುಕಿನ ಆದರ್ಶದ ಮೌಲ್ಯಗಳನ್ನು ನಾವು ಸಂಸ್ಕೃತಿ ಹೇಳ್ತೇವೆ. ಈಗ ಪ್ರಸ್ತುತ ವರ್ತಮಾನದಲ್ಲಿ ಜಾತಿ ಸೂಚಕವಾಗಿ ಬಳಸ್ತಿರುವ ಗೌಡ ಪದ ಮೂಲಲಿ ಸ್ಥಾನ ಸೂಚಕ ಆಗಿದೆ. ಕಿಟಲ್ ನಿಘಂಟ್ಲಿ ಈ ಶಬ್ದಕ್ಕೆ ದ ಚೀಫ್ ಆಫೀಸರ್ ಆಫ್ ಎ ವಿಲೇಜ್ ಹೇಳುವಂಥದ್ದು. ಗೌಡ ಅಂತ ಹೇಳಿದ್ರೆ ಭೂಮಿಗೆ ಒಡೆಯ, ಊರಿಗೆ ಮುಖ್ಯಸ್ಥ. ಸಾಮಾನ್ಯವಾಗಿ ಗೌಡರನ್ನ ಸಾಮಾನ್ಯವಾಗಿ ಒಕ್ಕಲಿಗ ಅಂತೇಳಿ ಗುರುತಿಸಬೇಕು. ಒಕ್ಕಲಿಗ ಪದಕ್ಕೆ ಬೇಸಾಯ ಕೇಳುವಂತ ಕೃಷಿ ಪ್ರಧಾನವಾದಂತಹ ವೃತ್ತಿಯನ್ನ ಹೊಂದಿದವು ಒಕ್ಕಲಿಗರು. ಇನ್ನು ಗೌಡರ ಇತಿಹಾಸದ ಬಗ್ಗೆ ಒಂದಷ್ಟು ಮಾತನ್ನ ನಿಮ್ಮ ಮುಂದೆ ಹೇಳುವಂತಹ ಇಚ್ಛೆ ನನ್ನದು. ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದು ತಾಳಿಕೋಟೆ ಇದ್ದಲ್ಲಿ ವಿಜಯನಗರ ಸಾಮ್ರಾಜ್ಯ ನಶಿಸಿ ಹೋದ ಮೇಲೆ ಅಲ್ಲಿಂದ ಇಕ್ಕೇರಿ ಸಂಸ್ಥಾನಕ್ಕೆ ಬಂದಳು ಅಂತ ಹೇಳುವಂತ ಇತಿಹಾಸ. ಇಕ್ಕೇರಿ ನಾಯಕರು ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜರಾದ ಮೇಲೆ ಇಕ್ಕೇರಿ ಸಂಸ್ಥಾನದ ಹಾಸನದ ಐಗೂರು ಸೀಮೆಯಿಂದ ಗೌಡಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಘಟ್ಟ ಸರಹದ್ದು ಪ್ರದೇಶಕ್ಕೆ ಕರ್ಕೊಂಡು ಬಂದು ಅಲ್ಲಿ ಭೂಮಿ ಕೊಟ್ಟಂತ ಹೇಳುವುದು ಇತಿಹಾಸ. ಹೀಗೆ ಕ್ರಿಸ್ತಶಕ ಸುಮಾರು 1500ರಿಂದ 1800ರವರೆಗೆ ಐಗೂರನ್ನ ಆಳ್ಕೊಂಡಿದ್ದಂತಹ ನಾಯಕರ ಕಾಲದಲ್ಲಿ ಒಕ್ಕಲಿಗರು ಸುಳ್ಯ ಪರಿಸರಕ್ಕೆ ಬಂದರು. ಹೀಗೆ ಐಗೂರಿಂದ ಶನಿವಾರ ಸಂತೆ ಮೂಲಕ ಸೋಮವಾರಪೇಟೆ ಕಡೆಗೆ ಒಂದು ಗುಂಪು ಹೋದರೆ ಬಿಸಿಲೆಘಟ್ಟದ ಇಳಿದು ಸುಳ್ಯ ಪರಿಸರದಲ್ಲಿ ಕಂಡು ಕೊಡಿಕಾನ ಮೂಲಕ ಭಾಗಮಂಡಲಕ್ಕೆ ಒಂದು ಗುಂಪು ಬಂದು ತಿಳಿದು ಇತಿಹಾಸ. ಕೊಡಗಿಗೆ ಗೌಡರು ಬಂದ ನೆಲೆಸಿಕೆ ಪ್ರೋತ್ಸಾಹ ಕೊಟ್ಟರು ಆಗಿನ ಕೊಡಗಿನ ರಾಜನಾದಂತಹ ಹಾಲೇರಿ ಅರಸ ದೊಡ್ಡ ವೀರರಾಜೇಂದ್ರ. ಸುಮಾರು 1792ರ ಸುಮಾರಿಗೆ ಅಮರಸುಳ್ಯ ಮಾಗಣೆ ವೀರರಾಜೇಂದ್ರನ ವಶಕ್ಕೆ ಬಂದು ಆಗ ಅಮರಸುಳ್ಯದಿಂದ ಗೌಡಗಳನ್ನ ಕೊಡಗಿಗೆ ಕರ್ಕೊಂಡು ಬಂದು ಇಲ್ಲಿ ಪಾಳುಬಿದ್ದಂತಹ ಭೂಮಿನ ವ್ಯವಸಾಯಕ್ಕೆ ಯೋಗ್ಯರಾಗಿ ಕೊಟ್ಟದ್ದು ತಿಳಿದು ಇತಿಹಾಸ. ಕೊಡಗಿನ ರಾಜಕೀಯ ಪರಿಸ್ಥಿತಿ, ಲಿಂಗರಾಜನ ಮತ್ತೆ ಬುಕ್ಕಣ್ಣನ ಬರಹನ ಗಮನಿಸಿದರೆ ಈ ಬರುವಿಕೆ ಕ್ರಿಸ್ತಶಕ 1800ರ ಸುಮಾರಿಗೆ ನಡೆದದ್ದು ಕಂಡಿದೆ. ಕ್ರಿಸ್ತಶಕ 1805ರಲ್ಲಿ ವೀರರಾಜೇಂದ್ರ ಗೌಡಗಳಿಗೆ ಭೂಮಿ ಹಕ್ಕನ್ನು ಕೊಟ್ಟದ್ದು ದಾಖಲೆಗ ಉದಾಹರಣೆಗಳು. ಒಂದೆರಡು ಉದಾಹರಣೆಗಳನ್ನ ನಾನು ನಿಮ್ಮ ಮುಂದೆ ನೀಡಿದೆ. ಚೆಟ್ಟಿಮಾಡು ನಾಡು ಕುಂದಚೇರಿ ಗ್ರಾಮದ ಕೆದಂಬಾಡಿ ಸಣ್ಣನಿಗೆ ಜಮ್ಮ ನೀಡಿದ ವಿವರಗ. ಅದರಲ್ಲಿ ಪುತ್ರ ಪೌತ್ರ ಪಾರಂಪರ್ಯವಾಗಿ ಜಮ್ಮ ಅನುಭವಿಸಿ ಆ ಭೂಮಿಯಿಂದ ಅರಮನೆಗೆ ಮುಂಬಳಿ ಕಾಣಿಕೆಯನ್ನು ಕಾಲಕಾಲಕ್ಕೆ ಅರಮನೆಗೆ ಒಪ್ಪಿಸಬೇಕು ಅಂತ ಹೇಳುವಂತಹ ವಿವರವಿತ್ತು. ಹಾಗೆ ಮುಟ್ಟಾಗುಡಿ ಗ್ರಾಮದ ಪಾರಮಚದ ತಿಮ್ಮಪ್ಪನಿಗೆ ನೀಡಿದ ಉದಾಹರಣೆಗಳುಂಟು. ಈ ಎರಡು ಸನದುಗಳಲ್ಲಿ ಕುಳ ನಷ್ಟವಾಗಿರುವ ಭೂಮಿ ಕೇಳುವ ಸರಿ ಕಡಿಮೆ ಮಾಡಿ ನಿಲ್ಸೋಕಡ. ಆದ್ದರಿಂದ ಒಂದೆರಡು ಮಾತನ್ನ ಹೇಳ್ಬಿಟ್ಟು ನಾನು ನಿಲ್ಸಿನಿ. ಇಲ್ಲಿ ಕುಳ ನಷ್ಟ ಆದ ಭೂಮಿ ಕೇಳುವಲ್ಲಿ ಜನ ಇದ್ದು ಇಲ್ಲಿ ಮತ್ತೆ ಇಲ್ಲದ ಅದರ ಬಗ್ಗೆ ಕೆಲವು ವಿವರಗಳು. ಹಾಗೆ ಸುಳ್ಯ ಸೀಮೆಯಿಂದ ದಬ್ಬಡ್ಕದ ಬೆಳೆಯ ಬೆಳಕಜ್ಜೆ ಸುಬ್ಬಯ್ಯ, ಬೇರಾರು ಮೊಟ್ಟ ಉರುವಾರ ಕೃಷ್ಣ, ದೇವಜೆ ಸುಬ್ಬು ಮುಂತಾದವಕ್ಕೆ ಭೂಮಿ ಕೊಟ್ಟಂತ ಉದಾಹರಣೆಗ ನಮ್ಮ ಇತಿಹಾಸವಿದೆ. ಹಾಗೆ ಅಮರ ಸುಳ್ಯ ದಂಗೆಯಲ್ಲಿ ಕೆದಂಬಾಡಿ ರಾಮಗೌಡ ಸುಳ್ಯದ ನಂತರ ಗುಡ್ಡೆಮನೆ ಅಪ್ಪಯ್ಯ ಗೌಡ ನಾಯಕತ್ವವನ್ನು ವಹಿಸಿಕೊಂಡದ್ದು ನಮ್ಮ ಇತಿಹಾಸ. 10 ಕುಟುಂಬ 18 ಗೋತ್ರಕ್ಕೆ ಸೇರಿದ ಗೌಡುಗ ಇಂದಿಗೂ ಮದುವೆಗೆ 10 ಕುಟುಂಬ 18 ಗೋತ್ರ ದೇವಸಭೆ ಸಮಸ್ತರ ಸಂಘಟನೆಯಲ್ಲಿ ಕಾರ್ಯಗಳನ್ನು ಪ್ರಾರಂಭಿಸಿವೆ. ಇನ್ನು ಗೌಡುಗಳಿಗೆ ಶೃಂಗೇರಿ, ಗುರುಗ, ಜಗದ್ದುರ್ಗ ಅದೇ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಗೆ ಒಳಪಟ್ಟ ಗೌಡುಗಳಲ್ಲಿ ಪಟ್ಟೇದಾರಂಗೆ ಪ್ರಮುಖ ಸ್ಥಾನ. ಹಾಗೆ ವಿಭಕ್ತ ಕುಟುಂಬ ವ್ಯವಸ್ಥೆ ಇದ್ದ ಸಂದರ್ಭದಲ್ಲಿ ಐಮನೆ, ಅಯ್ಯನ ಮನೆ, ತರವಾಡು ಮನೆ ಕುಟುಂಬದ ಒಂದು ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಗಳಿಸಿಕೊಂಡವು. ಹಾಗೆ ಕೃಷಿ ಪ್ರಧಾನವಾದಂತಹ ಗೌಡುಗಳಿಗೆ ನೇಗಿಲು, ಹೆಗ್ಗುರುತಾದರೂ, ಹೊಡಿಕತ್ತಿ ಮತ್ತು ವೆಂಕಟರಮಣ ದೇವರ ವೃತ್ತನ ಮಂಜುಳು. ದೊಡ್ಡ ವೀರರಾಜೇಂದ್ರ ಜಮ್ಮ ಮುಂಬಳಿನ ಗೌಡುಗಳಿಗೆ ಕೊಟ್ಟು ರಾಜರ ಆಸ್ಥಾನಕ್ಕೆ ಬಾಕನ ಬಿಳಿ ತುಪ್ಪಸ ದಡ್ಡಿಯನ್ನ, ರೇಷ್ಮೆ ದಡ್ಡಿಯನ್ನ, ಪೇಟನ್ನ ಧರಿಸ್ಕೊಂಡು ಬರಬಹುದು ಹೇಳೋಣ. ಹಾಗೆ ಗೌಡುಗಳ ಹೆಂಗಸರ ಗೇಟಿ ಸೀರೆನ, ತಲೆವಸ್ತ್ರನ ಧರಿಸ್ತಳು. ಹಾಗೆ ಗೌಡರು ಮಾತಾಡುವ ಭಾಷೆನ ಅರೆ ಭಾಷೆ, ಅರೆಗನ್ನಡ ಅಂತೇಳಿ ಕಡಿಮೆ. ಇದು ಶಾಲಾ ಕಾಲೇಜಿನ ವ್ಯಾಪಾರ ಹಾಗೆ ಸರ್ಕಾರದ ವ್ಯವಹಾರದಲ್ಲಿ ಬಳಸುವ ಭಾಷೆಗಿಂತ ವಿಭಿನ್ನವಾದಂತಹ ಭಾಷೆ. ಸುಮಾರು 1500ರ ಇತಿಹಾಸವನ್ನ ಈ ಭಾಷೆ ಹೊಂದಿತ್ತು. ಇದು ಉತ್ತರ ದ್ರಾವಿಡ ಭಾಷೆಗಳ ಗುಂಪಿಗೆ ಸೇರಿದ ಬ್ರಾಹ್ಮಿ ನಂತರದ ಜಾಗ ಪಡ್ಕೊಂಡು ಕೇಳುವಂತ
ಸಾಹಿತ್ಯ ರಚನೆ ಆಗ್ತಾ ಹೋಗ್ತಿರೋ ಒಂದು ಹೆಮ್ಮೆಯ ಸಂಗತಿ. ಹೀಗೆ ಅರೆಭಾಷೆನ ಬಗ್ಗೆ ಅನೇಕ ಹುಟ್ಟಿನಿಂದ ಸಾವಿನವರೆಗಿನ ಆಚರಣೆಗ, ಹಾಗೆ ವರ್ಷದ 12 ತಿಂಗಳಲ್ಲಿ ಆಚರಿಸುವಂತಹ ಆಚರಣೆಗ ಅನೇಕ ವಿಶಿಷ್ಟವಾದಂತಹ ಆಚರಣೆಗಳನ್ನ ಸಮುದಾಯ ಹೊಂದಿತ್ತು. ಹೀಗೆ ಗೌಡ ಜಾನಪದಕ್ಕೆ ಬಂದಾಗ ಇಲ್ಲಿ ಮಕ್ಕಳ ಹಾಡುಗ, ಸೋಪಾನೆ, ಹರಿಸೇವೆ, ಸುಗ್ಗಿ ಕುಣಿತ, ಅನಂತರ ಗಾದೆ, ಒಗಟು, ಕಥೆಗ, ಹೀಗೆ ಅನೇಕ ಪ್ರಕಾರಗಳನ್ನ ಹೊಂದಿತ್ತು. ಹೀಗೆ ಅರೆಭಾಷೆ ಸಾಹಿತ್ಯಕ್ಕೆ ಬಂದರೆ ಅಕಾಡೆಮಿ ಪ್ರೋತ್ಸಾಹದ ಸಾಕಷ್ಟು ಸಂಶೋಧನಾ ಕೃತಿಗ, ಕಥೆಗ, ಕಾದಂಬರಿಗ, ಪ್ರಬಂಧದ ರಚನೆ ಆಗಿತ್ತು. ಶ್ರೀಮಂತ ಸಾಂಸ್ಕೃತಿಕ ವೈಭವವನ್ನು ಹೊಂದಿದಂತಹ ಗೌಡ ಸಮುದಾಯ ಸಂಸ್ಕೃತಿಯ ರಕ್ಷಣೆ ಮತ್ತೆ ಅದನ್ನ ಉಳಿಸಿ ಬೆಳೆಸುವ ವಾಹಕವಾಗಿ ಅಕಾಡೆಮಿ ಕೆಲಸ ಮಾಡ್ತಾ ಉಂಟು. ಸ್ವಂತ ಲಿಪಿ ಇಲ್ಲದ ಅರೆಭಾಷೆ ಸಾಹಿತ್ಯ ಕನ್ನಡದ ಮೂಲಕ ಹೊರಗೆ ಬಂದು ಓದುಗವರ್ಗರನ್ನ ವಿಸ್ತರಿಸುತ್ತಿರುವಂತಹ ಹೆಮ್ಮೆಯ ವಿಚಾರ. ಗಡಿನಾಡ ಪ್ರದೇಶದಲ್ಲಿ ಈ ಗಡಿನಾಡ ಉತ್ಸವ ಮಾಡುವಂತಹ ಒಂದು ಒಟ್ಟು ಉದ್ದೇಶ ಇದನ್ನು ಗಮನಿಸುವುದಾದರೆ, ಇದು ಗಡಿನಾಡಿನ ಸಂದರ್ಭದಲ್ಲಿ ಪರಸ್ಪರ ನಿರಂತರ ಕೊಡುಕೊಡುಗೆಗಳಾದೆ ಬೇರೆ ಭಾಷೆಯಿಂದ ಸ್ವೀಕರಿಸುವ ಮತ್ತು ಕೊಡುವ ಮುಖಾಂತರ ಅರೆ ಭಾಷೆನ ಪ್ರಸರಣ, ಹಾಗೆ ಗಡಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಭಾಷಾ ಬಾಂಧವ್ಯದ ಬೆಸುಗೆ ಮಾಡುವಂತಹ ಉದ್ದೇಶ ಇಂಥ ಸಮಾರಂಭದ ಉದ್ದೇಶವನ್ನು ಹೊಂದಿದೆ. ಗಡಿ ತೇಡೆ ಅಂಚು ತೇಡುವಂತಹ ಅರ್ಥ, ನಡುನಾಡಲ್ಲಿ ಅರೆಭಾಷಿಕರ ಸಂಖ್ಯೆ ಹೆಚ್ಚಾದರೆ ಗಡಿನಾಡಲ್ಲಿ ಕಮ್ಮಿ ಇರ್ತದೆ. ಹಾಗೆ ಗಡಿನಾಡಿನ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವ ಅವರಲ್ಲಿರುವಂತಹ ಅನಾಥ ಪ್ರಜ್ಞೆಯನ್ನು ಕಾಡದಲ್ಲಿ ನೋಡಿಕೊಳ್ಳುವುದು ಕೂಡ ಇಂಥ ಉತ್ಸವದ ಉದ್ದೇಶ. ಬಹುಭಾಷಿಕರಾದ ಕೊಡವ, ಮಲಯಾಳ, ತುಳು ಹಾಗೂ ಇತರ ಭಾಷೆಗಳ ಮಾತನಾಡುವವರಿಗೆ ಸಾಮೂಹಿಕ ಕಾರ್ಯಕ್ರಮಕ್ಕೆ ಅವರನ್ನು ಆಮಂತ್ರಿಸಿ ಪರಸ್ಪರ ಸಾಮೂಹಿಕ ಒಳಗೊಳ್ಳುವಿಕೆಯಿಂದ ಮೂಲಕ ಭಾಷೆ ಅರೆಭಾಷೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳದೆ. ಹೀಗೆ ಗಡಿನಾಡಿಗೆ ಆಗುವ ಕಾರ್ಯಕ್ರಮಗಳ ಒಟ್ಟು ಅಂಶ ಅದರ ಸ್ವೀಕರಣ, ನಮ್ಮಿಂದ ಅವು ಮತ್ತು ಅವರಿಂದ ನಾವು ಸ್ವೀಕರಿಸುವ ವಾತಾವರಣನ ಸೃಷ್ಟಿ ಮಾಡೋದು, ಪುಸ್ತಕ ಪ್ರಕಟಣೆ ಮಾಡೋದು, ಅರೆಭಾಷೆಯ ಕೃತಿಗಳನ್ನು ಬೇರೆ ಬೇರೆ ಭಾಷೆಗೆ ಭಾಷಾಂತರಿಸುವುದು, ಹಾಗೆ ಬೇರೆ ಬೇರೆ ಭಾಷೆಯ ಕೃತಿಗಳನ್ನು ಅರೆಭಾಷೆಗೆ ಅನುವಾದ ಮಾಡೋದು ಕೂಡ ಈ ಉತ್ಸವದ ಒಟ್ಟು ಮುಖ್ಯ ಉದ್ದೇಶ. ಹೀಗೆ ಸಹಬಾಳ್ವೆ ರೂಪದಲ್ಲಿ ಉಳಿಸಿಕೊಂಬ ಬೆಳೆಸಿಕೊಂಬ ಭಾವನೆಯನ್ನು ಮೂಡಿಸುವ, ಹಾಗೆ ಜನಾಂಗ ಬಾಂಧವರಲ್ಲಿ ಒಂದು ರೀತಿಯ ಎಚ್ಚರವನ್ನು ಮೂಡಿಸುವ, ಅನೇಕ ಭಾಷೆಗಳಿಗೆ ಸಿಕ್ಕದಂತಹ ಒಂದು ಅಕಾಡೆಮಿ ಅರೆಭಾಷೆಗೆ ಸಿಕ್ಕಿಟ್ಟು ಇದರ ಪೂರ್ಣ ಪ್ರಯೋಜನವನ್ನು ಬಳಸಿ ಜಾತ್ಯತೀತಗೊಳಿಸುವ ಕಾರ್ಯವನ್ನು ಮಾಡುತ್ತದೆ. ಹೀಗೆ ಭಾಷೆ ಬೆಳೆಯಬೇಕಾದರೆ ಅದಕ್ಕೆ ಘನತೆ ತಂದುಕೊಡುವಂಥ ಕೆಲಸ ಗಡಿಗಳನ್ನ, ಮನಸ್ಸುಗಳ, ಜಾತಿಗಳ ಗಡಿಗಳನ್ನು ಮೀರಬಾರದು. ಹೀಗೆ ಭಾಷೆ ಬಹುಮುಖಿಯಾಗಿ ಬೆಳೆದರೆ ಸಾಕು. ಅದರೊಟ್ಟಿಗೆ ಶಿಕ್ಷಣ, ಸಾಮಾಜಿಕ ಜಾಲತಾಣ, ಅಭಿವೃದ್ಧಿ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆಗಳೊಟ್ಟಿಗೆ ನಾವು ಬಳಸಿಕೊಳ್ಳುವುದರ ಮೂಲಕ ಭಾಷೆಯನ್ನು ಆಲೋಚನೆ ಮಾಡುವಂತಹ ಒಂದು ಹೊಸ ರೀತಿಯಲ್ಲಿ ಕಟ್ಟುವಂತಹ ಕಾರ್ಯವನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಅಕಾಡೆಮಿಯ ಹೊಸ ಆಲೋಚನೆಗ, ಯೋಜನೆಗ ಇಂತಹ ಉತ್ಸವದ ಮೂಲಕ ಬಂಧುತ್ವ ಬೆಸೆವ ಬಂಧವಾಗಲು ಬಯಸುತ್ತಾ ನನ್ನ ಪರಮಪೂಜ್ಯ ಶ್ರೀ ಸೋಮನಾಥ ಸ್ವಾಮೀಜಿ ಅವರ ಪಾದಗಳಿಗೆ ಸ್ಮರಿಸುತ್ತಾ ಇವತ್ತಿನ ಈ ವೇದಿಕೆ ಅಧ್ಯಕ್ಷರಾದಂಥ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಅರೆಭಾಷೆ ಸಂಸ್ಕೃತ ಮತ್ತು ಸಾಹಿತ್ಯ ಅಕಾಡೆಮಿ ಶ್ರೀ ಸದಾನಂದ ಮಾವಾಜಿ, ಈಗಾಗಲೇ ಇಲ್ಲಿಂದ ನಿರ್ಗಮಿಸಿರುವಂಥ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಅಣ್ಣನವರೇ, ಹಾಗೂ ಈ ಅರೆಭಾಷೆ ಏನಿದೆ ಅಕಾಡೆಮಿ, ಇದನ್ನು ತರಲು ಹಗಲು ರಾತ್ರಿ ಶ್ರಮಿಸಿರುವಂಥ ಮಾಜಿ ಸಭಾಪತಿಗಳಾದಂಥ ಕುಂಬರ್ನ ಶ್ರೀ ಕೆ ಜಿ ಬೋಪಾಯ್ನವರೇ, ಅವರು ಇವತ್ತು ಆಗಮಿಸಿಲ್ಲ ಇಲ್ಲಿಗೆ. ಹಾಗೂ ಮಂದಿರ ಮೋಹನ್ ದಾಸ್ ಅವರೇ, ಕೊಲ್ಯದ ಗಿರೀಶ್ ಅವರೇ, ಪಿ ಸಿ ಜಯರಾಮ್ ಅವರೇ, ಮಾಜಿ ಅಕಾಡೆಮಿ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ್ ಕಜಗದ್ದೆ ಅವರೇ, ಇಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಹೊಸೂರು ಸತೀಶ್ ಕುಮಾರ್ ಅವರೇ, ಶ್ರೀಮತಿ ದಮಯಂತಿ ಅವರೇ, ಫೆಡರೇಷನ್ ಅಧ್ಯಕ್ಷರಾದಂಥ ಸೂರ್ತಲೆ ಸೋಮಣ್ಣವರೇ, ಕೋರನ ಸತೀಶ್ ಪ್ರಕಾಶನ್ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಅಕಾಡೆಮಿಯ ಎಲ್ಲ ಸದಸ್ಯರೇ, ದೂರದ ಊರಿಂದ ಬಂದಂಥ ನೆಂಟರುಗಳೇ, ಬೆಳಗಿಂದಾಗಲೇ ನೋಡಿಕಕ್ಕನ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಕಾಗಿ ಸತೀಶ್ನವ್ರನ್ನ ಎಲ್ಲ ನೋಡ್ದಂಗಾಗ್ತದೆ.
ಚಿಲ್ಲನ ಗಣಿಯಣ್ಣನ ಸಹ ನೋಡ್ದಂಗೆ ಆಗ್ತದೆ. ಇಲ್ಲಿ ನೆರೆದಿರತಕ್ಕಂಥ ದೂರದಿಂದ ಬಂದಂಥ ಎಲ್ಲ ನೆಂಟರುಗಳೇ, ಯಾಕೋ ಈ ಕಾರ್ಯಕ್ರಮನ ಇಲ್ಲಿ ಆಯೋಜನೆ 2 ತಿಂಗಳಿಂದ ಮಾಡಿಕೊಂಡೇ ಇದ್ದು, ಮೀಟಿಂಗ್ ಕರೀತಾನೆ ಇದ್ದು, ಅದರ ಮಧ್ಯಕ್ಕೆ ನಮ್ಮದೊಂದು ರಾಮನವಮಿದು ಕಾರ್ಯಕ್ರಮನೂ ಇತ್ತು. ಇದರ ಮಧ್ಯದಲ್ಲಿ ಈ ಭಾಗಮಂಡಲ ಜನಾಂಗ ಇದು ಒಂದು ಇಷ್ಟು ದೊಡ್ಡದಾದಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಯಾಳ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡೋದು. ಒಂದು ವರ್ಷಗಳ ಹಿಂದೆ ನನ್ನ ಸೂರ್ತಲೆ ಫೆಡರೇಷನ್ ಅಧ್ಯಕ್ಷರಾದಂಥ ಸೂರ್ತಲೆ ಸೋಮಣ್ಣವು ನೆಂಟರಾಗಿ ಕರೆಸಿಕೊಂಡಿದ್ದು ಈ ಅರೆಭಾಷೆ ಒಂದು ಹಬ್ಬ ದಿನಾಚರಣೆಗೆ. ಅಲ್ಲಿಗೆ ಹೋಗೋಣ ನಾನು ಒಂದು ಮಾತು ಹೇಳಿದ್ದೆ, ನೀವು ಇಲ್ಲಿ ಮಡಿಕೇರಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಡಿ, ಬನ್ನಿ ನಮ್ಮ ಭಾಗಮಂಡಲಕ್ಕೂ ಈ ಥರದೊಂದು ಆಯೋಜನೆ ಕೊಡಿ. ನಿಮ್ಮಲ್ಲಿ ನನಗೆ ನಮ್ಮ ಹತ್ರ ಸ್ಟೇಜು ದೊಡ್ಡ ದೊಡ್ಡ ಸಾಮಾನ್ಯಾಗಿ ಇರಕ್ಕಿಲ್ಲ, ಆದರೆ ಇದರಲ್ಲಿ ಯಾವ ಥರ ಬೇಕು ವ್ಯವಸ್ಥಿತವಾಗಿ ಮಾಡಿವೆ ಅಂತ ಹೇಳುವಂಥ ಒಂದು ಮಾತನ್ನ ಅಂದಕ್ಕೆ ನಾನು ಹೇಳಿದ್ದೆ. ಅದರ ಇಲ್ಲಿ ಭಾಗಮಂಡಲ ಜನತೆ ಈಡೇರಿಸ್ತೇಳು. ಯಾಕಂತ ಹೇಳಿದ್ರೆ ನೋಡಕ್ಕೆ ನನಗೆ ಖುಷಿ ಆಗ್ತೊಟ್ಟು ಇಷ್ಟು ಜನ ಸೇರೇಳು ಈ ತನ್ನ ಕೆಲಸಗಳನ್ನೆಲ್ಲ ಬಿಟ್ಟು 1 ವಾರದಿಂದ ಈ ಭಾಗಮಂಡಲ ಜನತೆ ಇದಕ್ಕೋಸ್ಕರ ಶ್ರಮಿಸ್ತಾವಳು, ತುಂಬಾ ಶ್ರಮ ಪಟ್ಟವಳು. ಹೇಳಿಕಣಿಕೆ ಒಂಥರ ಹೆಮ್ಮೆ ಆಗ್ತಾ ಉಂಟು. ಸುಮಾರು ನಾನು ಈಗ ಮಾತಾಡ್ತಾ ಎರಡಿಗೂ ಕೇಳಿದೆ ಎಷ್ಟು ಖರ್ಚಾದು ಅಂತ ಹೇಳುವಂಥದ್ದು. ಆಗ ಹೇಳೋದು ಸಾಮಾನ್ಯ ಊಟದ ವ್ಯವಸ್ಥೆಗೆ ಸುಮಾರು ನಮಗೆ 5-6 ಲಕ್ಷ ರೂಪಾಯಿ ಖರ್ಚಾದೆ, ಬಾಕಿದ ವ್ಯವಸ್ಥೆಗೆಲ್ಲ ಹಾಕು ಅಂತ ಹೇಳುವಂಥದ್ದು. ಇದರ ಹಿಂದೆನೂ ಹಂಗೆ ಭಾಗಮಂಡಲ ಜನತೆಗ ಹಾಗೂ ಇಲ್ಲಿ ಸ್ಥಳೀಯ ಹೇಳಿಕೆ ಮರ್ತೋತ್ತು ನನಗೆ ಚೇರಮಣೆ ಕರಿಕೆ ಭಾಗಮಂಡಲ ಈ ಗೌಡ ಸಮಾಜದ ಅಧ್ಯಕ್ಷರಿಗೆ ಎಲ್ಲವೂ ಇದಕ್ಕೆ ಶ್ರಮ ಪಟ್ಟೋಳು, ಸುಮಾರು ದಿನದ ಶ್ರಮ ಪಟ್ಟೋಳು. ಯಾಕೆಂದ್ರೆ ಈ ಗೊಡಪದ ಗಪ್ಪಣ್ಣ ನಾವು ಯಾವಾಗ ನೋಡಿ ಸೋಮವಾರ ನಮ್ಮಲ್ಲೇ ಇರ್ತಿದ್ದವು, ಗಾಡಿ ತಕೊಂಡು ಬರ್ತಾ ಇರ್ತಿದ್ದವು. ಗಪ್ಪಣ್ಣ ಏನು ಬಂದಿರಿ ಅಂತ ಹೇಳಿದ್ರೆ ನಾವು ಹಿಂಗೆ ಕಾರ್ಯಕ್ರಮ ಮಾಡ್ತಾಳೋ, ಕಾರ್ಯಕ್ರಮ ಮೀಟಿಂಗಿಗೆ ಬರ್ತಾವಳೆ ಅಂತ ಹೇಳುವಂಥ ಮಾತನ್ನ ಸಹ ಹೇಳಿದ್ದವು. ಅದರಿಂದ ಇಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಉಂಟು. ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಎಲ್ಲವಕ್ಕೂ ಒಳ್ಳೆದಾಗಲಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನ ಮುಗಿಸ್ತಾವಳೆ. ಪ್ರಥಮ ಪ್ರಜೆ ಭಾಗಮಂಡಲದಲ್ಲಿ ಯುವ ನಾಯಕಾಗಿ ಸಾಕಷ್ಟು ಚಟುವಟಿಕೆ ತೊಡಗಿಸಿಕೊಂಡು ಶ್ರೀ ಕಾರಣ ರವಿ ಅವರಿಗೆ ಧನ್ಯವಾದಗಳು. ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ, ಇದರ ಅಧ್ಯಕ್ಷರಾದ ಶ್ರೀ ಸುತ್ತಲೆ ಸೋಮಣ್ಣ ಇವು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತ ಕೇಳಿದ್ದಾರೆ. ಅರೆಭಾಷಿಕ ಜನಾಂಗ ಬಂಧುಗಳೇ, ಅರೆಭಾಷಿಕ ಪ್ರೇಮಿ ಜನಾಂಗ ಬಂಧುಗಳೇ, ನಾನಿಲ್ಲಿ 2 ಮಾತಾಡೋದು. ಈಗಾಗಲೇ ಸರಸ್ವತಕ್ಕೆ ಹೇಳೋ ದಿಕ್ಕು ತಪ್ಪಿದ ಹೊತ್ತಲ್ಲಿ ನಾನು ದಿಕ್ಸೂಚಿ ಭಾಷಣ ಮಾಡುತ್ತಾಳೆ ಅಂತ ದಿಕ್ಕು ತಪ್ಪಿಟ್ಟ ಬಂದರೆ ತಪ್ಪದಂಗೆ ನೋಡಿಕೊಂಬನೇನ. ಅರೆಭಾಷೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿದಂತಹ ಸದಾನಂದ ಗೌಡರನ್ನ ಮತ್ತು KG ಬೋಪಯ್ಯನವ್ರನ್ನ ನಾವು ಇಲ್ಲಿ ಪ್ರತಿ ಅರೆಭಾಷಿಕ ಜನಾಂಗದ ಅಕಾಡೆಮಿ ಕಾರ್ಯಕ್ರಮಗಳಲ್ಲಿ ನಾವು ನೆನಪಿಸ್ಕೊಂಡಿದ್ದಾರೆ. ಈ ಅಕಾಡೆಮಿಯನ್ನ ಹುಟ್ಟು ಹಾಕಿದಂತಹ ಸಂದರ್ಭದಲ್ಲಿ ನಿಮಗೆಲ್ಲ ನಿಮ್ಮ ಗಮನಕ್ಕೆ ನಾನೊಂದು ಹಾಕಿ ಇಷ್ಟಪಟ್ಟೆ. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಅದೇ ರೀತಿಯಲ್ಲಿ ಕೊಡವ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಯಾವುದೇ ಜಾತಿಗೆ ಸೀಮಿತವಾದ, ಯಾವುದೇ ಸಮುದಾಯಕ್ಕೆ ಸೀಮಿತವಾದಂತಹ ಒಂದು ಸಾಂಸ್ಕೃತಿಕ ಅಕಾಡೆಮಿ ಅಲ್ಲ. ಇದು ಜನಾಂಗದ ಒಂದು ಭಾಷೆಯ ಸಂಸ್ಕೃತಿಯನ್ನ ಬೆಳೆಸುವ ಬಗ್ಗೆ, ಒಂದು ಸಾಹಿತ್ಯಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಒಂದು ಅಕಾಡೆಮಿಗಳ ನಮ್ಮ ಮಂತ್ರಿಗ ನಮ್ಮೆಲ್ಲವರ ನಮ್ಮ ಜನಾಂಗದ ಕೋರಿಕೆಯ ಮೇಲೆ ಆ ಅಕಾಡೆಮಿಗಳನ್ನು ಸ್ಥಾಪನೆ ಮಾಡೋದು. ಇಂದು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೌಡ ಜನಾಂಗದ ಸೊತ್ತು ಅಲ್ಲ. ಅರೆಭಾಷೆ ಮಾತಾಡುವ ಎಲ್ಲ ಜನಾಂಗಕ್ಕೆ ಇದು ಹಕ್ಕು ಉಂಟು. ಆದರೆ ನಮ್ಮ ಅರೆಭಾಷೆ ಮಾತಾಡುವಂತಹ ಜನಾಂಗ ಗೌಡ ಜನಾಂಗ ಪ್ರಾಮುಖ್ಯತೆಯನ್ನು ಹೊಂದಿದ್ದರಿಂದ ಇದನ್ನು ನಾವು ಲೀಡ್ ಮಾಡಿಕೊಂಡು ಹೋಗ್ತಾವೆ. ಅದೇ ರೀತಿಯಲ್ಲಿ ನಾನು ಕನ್ನಡನ ವೈದ್ಯರು ಹೇಳ್ತಾ ಇದೆ, ಕೊಡವ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕೊಡವ ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ, ಕೊಡವ ಭಾಷಿಕರಿಗೆ ಕೊಡವ ಭಾಷೆಯನ್ನ ಬೆಳೆಸುವ ಉದ್ದೇಶದಿಂದ ಈ ಸಾಂಸ್ಕೃತಿಕ ಅಕಾಡೆಮಿಗಳನ್ನ ಹುಟ್ಟು ಹಾಕೋದು. ಈ ಸಾಂಸ್ಕೃತಿಕ ಅಕಾಡೆಮಿ ನಮ್ಮ ಇಂದು ಅಂದು ದೇವಿ ಪ್ರಸಾದಗಳಿಂದ ಹಿಡಿದು PC ಜಯರಾಮ್, ಕೊಲ್ಯದ ಗಿರೀಶ್, ಕಜಗದ್ದೇವು, ನನ್ನ ಸ್ನೇಹಿತರಾದಂತಹ ಕಜಗದ್ದೇವು ಇಂದ ಬಿಟ್ಟು ಹೋಗೊಳ್ಳುತ್ತೇನೆ. ಇಂಥ ಪ್ರಮುಖ ಘಟಾನುಘಟಿಗಳ ಕೈಲಿ ಅಕಾಡೆಮಿ ಬಂದು ಎಲ್ಲ ಅಧ್ಯಕ್ಷರಿಗ ತಮ್ಮ ಶ್ರಮ ಮೀರಿ ಕೆಲಸ ಮಾಡೋದು. ಆದರೆ PC ಜಯರಾಮ್ನವರಿಗೆ ಒಂದು ಕೊರೋನಾ ಹೊಡೆತ ಬಂದು ಬಿಡ್ತದೆ.
ಅವರ ಅವಧಿಯಲ್ಲಿ. ಸೊ ಅವು ಸ್ವಲ್ಪ ಎಡುವಂಥ ಪರಿಸ್ಥಿತಿ ಈ ನೈಸರ್ಗಿಕ ಈ ಪ್ರಕೃತಿ ನಿರ್ಮಾಣ ಮಾಡುತ್ತೆ. ಆದರೂ ಸಹಿತ ಅವು ಅವರ ಕೈ ನೀಡಿ ಕೆಲಸ ಮಾಡಲು ಇಂದು ಸದಾನಂದಣ್ಣ ಸುಳ್ಯ ಅಂತೇಳಿ ಬ್ಯಾನರ್ ಕಟ್ಟಿಕೊಂಡಿದ್ದ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಹೊತ್ತುಕೊಂಡು ಅದರ ಸುಳ್ಯ ಜೊತೆಗೆ ನಮ್ಮ ಒತ್ತಾಯದ ಮೇಲೆ ಕೊಡಗನ್ನ ವಿಶೇಷವಾಗಿ ಪ್ರಾತಿನಿಧ್ಯತೆ ಕೊಟ್ಟು ಕೊಡಗಿನ ಅರೆಭಾಷೆಯನ್ನು ಸಹಿತ ಕೈ ಹಿಡಿದು ನಡೆಸ್ಕೊಂಡು ಹೋಗ್ಕೊಂಡು ನಿಮ್ಮ ಅಕಾಡೆಮಿ ಹಮ್ಮಿಕೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಶುಭ ಹಾರೈಸಿದೆ. ಮುಂದೆ ಉತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸಿ ಹಾರೈಸ್ತಾನೆ. ಕೊಡಗು ಗೌಡ ಸಮಾಜಗಳ ಫೆಡರೇಷನ್ ಅಧ್ಯಕ್ಷರಾದಂತಹ ಶ್ರೀ ಸುರ್ತಲೆ ಸೋಮಣ್ಣ ಇವರಿಗೆ ಧನ್ಯವಾದಗಳು. ಗೌಡ ಜನಾಂಗದವರ ಆಸ್ತಿ ನಮ್ಮ ಗುರು ಮಠ ಅಂತ ಹೇಳಿದ್ರೆ ಆದಿಚುಂಚನಗಿರಿ ಮಹಾಸಂಸ್ಥಾನ. 1984ರಲ್ಲಿ ಸುಳ್ಯಲಿ ಗೌಡ ಸಮ್ಮೇಳನಾಥನ ಪರಮ ಪೂಜ್ಯ ಆಗಿನ ಜಗದ್ಗುರು ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯು ಬಂದು ಆಶೀರ್ವಾದ ಮಾಡಿದರು. 1998ರಲ್ಲಿ ಭಾಗಮಂಡಲ ಮಂಡ್ಯ ಜಿಲ್ಲೆವೇ ಅಂಬರೀಷ್ನವು ಬಂದು ಇಲ್ಲಿ ಅವು ಶುಭಾಶಯ ಕೋರಿದವು. ಇದೀಗ ಮತ್ತೆ ಮಂಡ್ಯ ಜಿಲ್ಲೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅದರ ಹಾಸನ ಶಾಖೆನ ಸ್ವಾಮೀಜಿಗ ಶ್ರೀ 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 ಶಂಭುನಾಥ ಸ್ವಾಮೀಜಿಯು ಇಂದು ದೇಶದಲ್ಲಿ ಸಾಕಷ್ಟು ಭಾಷೆಗ ಉಪಭಾಷೆ ಮುಂದೆ ಮಾಜಿ ಅಧ್ಯಕ್ಷರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇದರ ಶ್ರೀ ಕೊಲ್ಲಿದ ದಿನೇಶ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವೆ. ಮತ್ತೆ ಇವರ ಆಸ್ಟ್ರೇಲಿಯಲ್ಲಿ ನಡೆಸುವಂತ ಅರೆಭಾಷೆ ಗಡಿಗಳ ಉತ್ಸವದ 2025 ಇದಕ್ಕೆ ಆಶೀರ್ವಾದ ನೀಡಿಕೆ ಬಂದಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಂಭುನಾಥ ಸ್ವಾಮೀಜಿಯವರೇ, ಹಂಗೆ ಈ ಕಾರ್ಯಕ್ರಮಕ್ಕೆ ಈಗಲೇ ಶುಭ ಹಾರೈಸಿದಂಥ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಎಸ್ ಪುರಾಣನವೇ, ಹಾಗೆ ಧರ್ಮಜನ ಉತ್ತಪ್ಪನವೇ, ಇಲ್ಲಿ ಆಗಮಿಸಿದ ಮಂತ್ರಿ ಮೋಹನ್ ದಾಸ್ನವೇ, ಸಿ ಸಿ ಜಯರಾಮನವೇ, ಅರ್ಕಿನಾರಾಯಣ ಕನಗದವೇ, ಹೊಸೂರು ಸತೀಶ್ ಕುಮಾರನವೇ, ಸೂರ್ತಲ ಸೋಮಣ್ಣನವೇ, ಅಮೇ ದಮಯಂತವೇ, ಸೋನ ಸರಸ್ವತಿ ಪ್ರಕಾಶವೇ, ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಮುಂದಿರುವಂಥ ಎಲ್ಲ ಭಾಷಾ ಅಭಿಮಾನಿಗಳೇ. ಈಗ ಭಾಷಣ ಕೇಳಕ್ಕೆ ಯಾರಿಗೂ ಮನಸ್ಸಿಲ್ಲ ಅಂತ ವಿಚಾರ ಗೊತ್ತಿಲ್ಲ. ಒಂದು 2 ನಿಮಿಷದಲ್ಲಿ ನಾನು ನನ್ನ ಮಾತನ್ನು ಮುಗಿಸಿನೆ. 2011ನೇ 15 ಡಿಸೆಂಬರ್ ನಮ್ಮ ಈ ಒಂದು ಅರೆಭಾಷೆ ಅಕಾಡೆಮಿ ಸ್ಥಾಪನೆ ಆಯ್ತು. ಸ್ಥಾಪನೆಗೆ ಎಲ್ಲರೂ ಹೇಳ್ದಂಗೆ ನಮ್ಮ ಅಂದಿನ ಸಭಾಪತಿಯಾದ ಕೆ ಜಿ ಗೋಪಾಯ್ನ ಮತ್ತು ಮುಖ್ಯಮಂತ್ರಿಯಾದ ಸದಾನಂದ ಗೌಡರ ಕಾಣಿಕೆ ಬಹಳ ದೊಡ್ಡದು. ಹಾಗಾಗಿ ಅವ್ರನ್ನ ಪ್ರತಿ ಕಾರ್ಯಕ್ರಮ ನಡೆಸ್ಕೊಳ್ಳೋದು ನಮ್ಮ ಕರ್ತವ್ಯಗಳಂತ ಮಾತು ನಾನು ಕೂಡ ಹೇಳ್ತಾಳೆ. ಹಾಗೇನೆ ಮೊದಲನೇ ಅಧ್ಯಕ್ಷನಾಗಿ ಸನ್ಮಾನ್ಯ ದಿವಂಗತ ದೇವಿಪ್ರಸಾದ್ ಇದ್ದು ಅವು ಕೂಡ ಒಂದು ಅಕಾಡೆಮಿಗೆ ಬುನಾದಿ ಹಾಕಿ ಕೊಟ್ಟು ಹೋದ. ಅದಾದ ಮೇಲೆ 2ನೇ ಅಧ್ಯಕ್ಷರಾಗಿ ಆಗಸ್ಟ್ 2014ರಂದು ನಾವು ಒಂದು 13 ಜನ ಆಡಳಿತ ಮಂಡಳಿಯವರು ನಮ್ಮೊಂದು ಅಕಾಡೆಮಿನ ವಹಿಸಿಕೊಂಡು ಅದರಲ್ಲಿ ಈಗಾಗಲೇ ನಮ್ಮೊಟ್ಟಿಗೆ ಮೋಹನ್ ದಾಸ್ ಭುವನ ಸರಸ್ವತಿ ಮತ್ತು ನನ್ನ ಆತ್ಮೀಯ ಮಿತ್ರರಾದ ಈ ಅಕಾಡೆಮಿಯ ಈಗಿನ ಅಧ್ಯಕ್ಷರಾದ ಮಾವಜಿಯವರು ಕೂಡ ನನ್ನೊಟ್ಟಿಗೆ ಸದಸ್ಯರಾಗಿದ್ದು, ಹಂಗೆ ಸುಮಾರು 13 ಜನ ಸದಸ್ಯರು ತುಂಬಾ ಲಾಯಕಾಗಿ ನಾವು ಒಂದು 3 ವರ್ಷ ಕೆಲಸ ಮಾಡೋದು. ನಾವು ಕೆಲಸಬೇಕಂತ ಕೆಲವು ವಿಚಾರಗಳನ್ನ ನಾವು ನಿಮ್ಮ ಮುಂದಿಡಕ್ಕೆ ಪ್ರಯತ್ನ ಪಡ್ತೋಳೆ. ಹಲವು ಆರಂಭಗಳಿಗೆ ಕೂಡ ನಾವು ನಮ್ಮ ಸಮಿತಿ ಕಾರಣಾಂತ ಅರೆಭಾಷೆ ದಿನಾಚರಣೆ ಸುಮಾರು 15/12/2016 ನಾವೊಂದು ಚಾಲನೆ ಕೊಟ್ಟು, ಹಂಗೆ ಸಾಮಾನ್ಯ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೆಬ್ಸೈಟ್ ಅನಾವರಣ ಮಾಡಿದ್ರು. ಐಮನ ಸಂಸ್ಕೃತಿ ನಮ್ಮ ಕುಂಪಳಿ ಮನೆಯಲ್ಲಿ ನಾವೊಂದು ಐಮನ ಸಂಸ್ಕೃತಿನ ಕೂಡ ನಾವೊಂದು ನಾಯಕಾಗಿ ಮಾಡಿದ್ರು. ಅದಾದ ಮೇಲೆ ಸಾಂಸ್ಕೃತಿಕ ಸಮಾವೇಶಗಳು ಮುಖ್ಯವಾಗಿ ಮೈಸೂರು, ಬೆಂಗಳೂರು, ಕೊಡಗು, ಡೆಲ್ಲಿ, ದಕ್ಷಿಣ ಕನ್ನಡ ಇಲ್ಲೆಲ್ಲ ನಾವು ಒಂದು ಸಾಂಸ್ಕೃತಿಕ ಸಮಾವೇಶಗಳನ್ನು ಏರ್ಪಡಿಸಿ ನಮ್ಮ ಸಾಹಿತ್ಯ ಸಂಸ್ಕೃತಿನ ಅನಾವರಣ ಮಾಡೋದು. ಹಾಗೆಯೇ ಸುಬ್ರಹ್ಮಣ್ಯದಲ್ಲಿ ಸಾಹಿತ್ಯ ಸಮಾವೇಶನ ಕೂಡ ನಾವು ನಿರ್ವಹಿಸಿದ್ದು. ಕನಕಪುರದಲ್ಲಿ ನಮ್ಮ ಹಳೆಯ ಅಧ್ಯಕ್ಷರಾದ ಕನಕವರ್ತಿನ ನೇತೃತ್ವದಲ್ಲಿ ನಾವು ಚಿತ್ರಕಲಾ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದು. ಆಟಿ ಕಾರ್ಯಕ್ರಮ ಎಲ್ಲ ಕಡೆ ಸುಳ್ಯ, ಬೈಲಾರು, ಅವಗಂದೂರು, ಮರಗೋಡು, ಅಜ್ಜನಗದ್ದೆ, ದುಗ್ಗಲಗದ್ದೆ ಅಂತ ಹಲವು ಜಾಗಗಳಲ್ಲಿ ನಾವು ಕೂಡ ಆಟಿ ಕಾರ್ಯಕ್ರಮ ಮಾಡೋದು. ಹಿಂಗಾರ ತ್ರೈಮಾಸಿಕ ಅದನ್ನ 6ನೇ ಮಾನ್ಯತೆ
NCTIನಿಂದ ಡೆಲ್ಲಿಯಿಂದ ಮಾನ್ಯತೆನ ತರಿಸಿಕೊಂಡು ಈಗ ಸುಮಾರು 1600 ಜನರ ಮೇಲೆ ಚಂದದಾರರಾಗಿ ಮತ್ತು ಸಾಂಪ್ರದಾಯ ಅಡಿಗೆ ನಮ್ಮ ಅರೆಭಾಷಿಕ ಸಾಂಪ್ರದಾಯಿಕ ಅಡಿಗೆ ತರಬೇತಿ ಕಾರ್ಯಾಗಾರ ಶಿಬಿರ 8 ದಿನ ಇದನ್ನು ಮನಗೂಡಲ್ಲಿ ನಾವು ಆಯೋಜಿಸಿದ್ದು. ಅದಕ್ಕೆ ನಮ್ಮ ಮೋಹನ್ ದಾಸ್ ಮತ್ತು ಅವರ ಈಗಿನ ಸದಸ್ಯರ ಸಂದೀಪ್ ನಮಗೆ ಹೆಗಲಿಗೆ ಕೆಲಸ ಮಾಡೋದು. ಹಾಗೆ ಸಾಂಸ್ಕೃತಿಕ ಪರಿಪಾಲನೆ ಒಂದೊಂದು ಊರಲ್ಲಿ ಒಂದೊಂದು ಸಂಸ್ಕೃತಿ ಇದ್ದಾರೆ. ಹಂಗೆ ನಾವು ಮೈಸೂರಲ್ಲಿ ಸಂಸ್ಕೃತಿ ಪರಿಪಾಲಕರ ಸಮಾವೇಶ ಅಂತೇಳಿ ಕರೆದು ಸುಮಾರು 40 ಜನರು ಅದಕ್ಕೆ ದಿಬ್ಬಣ ಮುಖ್ಯಸ್ಥರು ಬಂದಿದ್ದು. ಅದು ನಮಗೆ ಅದು ಒಗ್ಗಟ್ಟು ಮಾಡಿಕೆ ಆಗೇ ಇಲ್ಲ. ಪ್ರತಿ ಊರಲ್ಲಿ ಒಂದೊಂದು ಸಂಸ್ಕೃತಿ ತಿಳ್ಕೊಂಡು ಅವರವರಲ್ಲೇ ಡೆವಲಪ್ಮೆಂಟ್ ಮಾಡಿ ನಾವು ಇನ್ನೂ ಹಂಗೆ ಮಾಡ್ಕೊಂಡು ಹೋಗಿದ್ದು ಅಂತ ಫೈನಲ್ ಡಿಸಿಷನ್ಗೆ ಬಂದು ನಾವು ಬೇರೆ ಅಂತ ಮಾಡಿಕೆ ಆಗ್ತದೆ ನಮಗೆ. ಹಂಗೆ 11 ಗೌರವ ಪ್ರಶಸ್ತಿಗಳನ್ನ ನಾವು ಮಡಿಕೇರಿ ಬೆಂಗಳೂರಿನಲ್ಲಿ ಕೊಟ್ಟು ಸುಮಾರು ನಮ್ಮ ಟೈಮಲ್ಲಿ 18 ಪುಸ್ತಕ ಬಿಡುಗಡೆ, ಸೋಪಾನ ಸಿಡಿ, ಸಾಕ್ಷ್ಯಚಿತ್ರಗಳು, ಹಂಗೆ ಅರೆಭಾಷೆ ನಾಟಕ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಕಾಗೋಲ ನಾಟಕ ಅರೆಭಾಷೆಗೆ ನಾವು ಅರೆಭಾಷೆಯಲ್ಲಿ ಮಾಡೋದು. ಆಕಾಶವಾಣಿ ಸುದ್ದಿ ಜಲಪದ ಪ್ರಾಯೋಜಕತ್ವ ನಾವು ಮೊಟ್ಟ ಮೊದಲನಾಗಿ ಶುರು ಮಾಡೋದು. ಹಿಂಗೆ ಸಾಕಷ್ಟು ಕಾರ್ಯಕ್ರಮ ನಮ್ಮ ಅವಧಿಯಲ್ಲಿ ಮಾಡೋದು. ಅದೇ ರೀತಿಯಲ್ಲಿ ಸದಾನಂದ ಭಾರತಿ ನಾವು ಈಗ ಅಧ್ಯಕ್ಷತೆ ವಹಿಸಿಕೊಂಡಳು, ಅವಕ್ಕೆ ನಾನು ಆರೈಸೋಳೆ. ವಿಭಿನ್ನ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಸಂಸ್ಕೃತಿ, ಭಾಷೆ, ಸಾಹಿತ್ಯನ ನಾಯಕರಿಗೆ ಮುಂದುವರಿಸ್ಕೊಂಡು ಹೋಗಿದ್ದು ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾಳೆ. ನಮಸ್ಕಾರ. ಇದರ ಆಶ್ರಯಲ್ಲಿ ನಡೆಯತಕ್ಕಂಥ ಅರೆನಾಡ ಅರೆಭಾಷೆ ಗಡಿನಾಡ ಉತ್ಸವ 2025 ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶೀರ್ವದಿಸಿಕೆ ಬಂದಿರತಕ್ಕಂಥ ಆದಿಚುಂಚನಗಿರಿ ಶಾಖಾ ಮಠ ಹಾಸನದ ಪರಮ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅರೆಭಾಷೆ ಅಕಾಡೆಮಿ ಅರೆಭಾಷೆಯ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸದಾನಂದ ಮಾವುಜಿಯವೇ, ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ಬಂದಿರತಕ್ಕಂಥ ಅರೆಭಾಷೆವೇ ಮತ್ತು ಅರೆಭಾಷೆನ ಪ್ರೀತಿಸತಕ್ಕಂಥ ಮಾತಾಡತಕ್ಕಂಥ ಜನ ಬಹಳಷ್ಟು ಸಂತೋಷ ಆದೆ. ಭಗಂಡೇಶ್ವರನ ಸನ್ನಿಧಿಲಿ ಕಾವೇರಿ ಮಾತೆಯ ಮಡಿಲಿಲಿ ತ್ರಿವೇಣಿ ಸಂಗಮದ ಪಕ್ಕದಲ್ಲಿ ಇನ್ನು ಅರೆಭಾಷೆಗಳ ಸಂಗಮ ಹುಟ್ಟು ಹೇಳಿಕೆ ಬಹಳಷ್ಟು ಸಂತೋಷ ಆದೆ ಮತ್ತು ಖುಷಿ ಆದೆ. ಬಹುಶಃ ಕಾವೇರಿ ಮಾತೆ ಉಕ್ಕಿ ಬರುವಂತ ಯಾವ ರೀತಿ ಉಕ್ಕಿ ಬಂದದೆ ಅದೇ ರೀತಿ ಇನ್ನು ಈ ಬೇರೆ ಬೇರೆ ಭಾಗದ ಹೊರಗೋಡು ಭಾಗ ಇರೋದು, ಚೇಲಮಾಣೆ ಭಾಗ ಇರೋದು, ಕರಿಕೆ ಭಾಗ ಇರೋದು, ಮಡಿಕೇರಿ ಭಾಗ ಇರೋದು, ಆ ಭಾಗದ ಎಲ್ಲ ಅರೆಭಾಷೆ ಮಾತಾಡತಕ್ಕಂಥ ಒಂದು ಜನ, ಅರೆಭಾಷೆ ಪ್ರೀತಿಸ್ತಕ್ಕಂಥ ಜನ ಇಲ್ಲಿ ಬಂದು ಎಲ್ಲ ಸಂಗಮ ಆಗೋಣ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಇದೆ. ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥ ಸತೀಶ್ ಜೋಯಪ್ಪನವರ ಇವತ್ತು ಗೌರವ ಅಧ್ಯಕ್ಷರಾಗಿ, ಇದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಈ ಭಾಗದ ಎಲ್ಲ ಜನ ಸೇರಿ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿ ಒಂದು ಸಂಗಮನವೇ ಇವತ್ತು ಭಾಷೆ ಮಾತಾಡುವಂತಹ ಜನ ಒಂದು ಸಂಗಮ ಮಾಡೋಣ ಅಂತ ಹೇಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಸಂಗಮದಲ್ಲಿ ಜನ ಸೇರೋಣ ಅಂತ ಹೇಳೋದಕ್ಕೆ ಬಹುಶಃ ಅರೆಭಾಷೆಗೆ ಇರತಕ್ಕಂಥ ಮಹತ್ವ, ಅರೆಭಾಷೆನ ಮಾತಾಡತಕ್ಕಂಥ ಒಂದು ಜನ, ಅರೆಭಾಷೆನ ಪ್ರೀತಿಸ್ತಕ್ಕಂಥ ಜನ ಅಷ್ಟು ಒಳ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಇದೆ. ಮತ್ತು ಈ ಕಾರ್ಯಕ್ರಮ ಆಯೋಜಿಸತಕ್ಕಂಥ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಇಲ್ಲಿರತಕ್ಕಂಥ ಸ್ವಾಗತ ಸಮಿತಿ ಸದಸ್ಯರು ಮತ್ತು ಎಲ್ಲ ಗೌಡ ಸಮಾಜದ ಅಧ್ಯಕ್ಷರು ಮತ್ತು ಇಲ್ಲಿರತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಟ್ಟೆ. ಅಭಿನಂದನೆಗಳು. ಬಹುಶಃ ಕಾವೇರಿ ಮಾತು ಯಾವ ರೀತಿ ಮುಖ್ಯ ಆಗ್ತದೆ ಆ ರೀತಿ ಅರೆಭಾಷೆಗಳು ಕೂಡ ಮುಖ್ಯ ಹಂದಳ ಅಂತ ಹೇಳತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟೆ. ಬಹುಶಃ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿಯಾದ ಇದು ಮಾತನಾಡತಕ್ಕಂಥ ಹೆಚ್ಚು ಮಾತಾಡತಕ್ಕಂಥ ಹೊತ್ತು ಅಲ್ಲ, ಹೆಚ್ಚು ಮಾತಾಡೋದು ಕೂಡ ಇಲ್ಲ. ಆದರೆ ಒಂದು ಖುಷಿನ ಸಂಗತಿ ಅಂತ ಹೇಳಿದ್ರೆ ಅರೆಭಾಷೆ ಅಕಾಡೆಮಿಯ ಸ್ಥಾಪನೆ ಆದ ಬಗ್ಗೆ ಇವು ಹೇಳಿದ್ರು. ಡಿ.ವಿ. ಸದಾನಂದ KG ಗೋಪಾಯರವರ ಒಂದು ಮಾರ್ಗದರ್ಶನದಲ್ಲಿ ಅರೆಭಾಷೆಗೆ ಒಂದು ಅಸ್ತಿತ್ವ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಈ ಒಂದು ಇದು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಹೊಳಪು ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಒಂದು ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬರಬೇಕು. ಈ ದೇಶದಲ್ಲಿ ಬಹಳಷ್ಟು ಭಾಷೆಗಳು, ಬಹಳಷ್ಟು ದೊಡ್ಡ ದೊಡ್ಡ ಭಾಷೆ, ಇವತ್ತು ಸಾವಿರಾರು ಭಾಷೆಗಳು, ಆದರೆ ಸಾವಿರಾರು ಭಾಷೆಗಳನ್ನು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಭಾಷೆಗಳಿಂದ ಅಳಿದು ಹೋಗತಕ್ಕಂಥ ಒಂದು ನೀತಿ ಕೂಡ ಉಂಟು. ಆ ಒಂದು ರೀತಿಯಲ್ಲಿ ಇಡೀ ಕೇಂದ್ರ ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಬೇರೆ ಬೇರೆ ಸರ್ಕಾರಗಳು ಕೂಡ ಇವತ್ತು ಭಾಷೆನ ಉಳಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅಕಾಡೆಮಿಗಳ ಸ್ಥಾಪನೆ ಮಾಡಿಟ್ಟು ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಇವತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕರ್ನಾಟಕ ಸರ್ಕಾರ ಕೂಡ ಇವತ್ತು ವಿವಿಧ ಅಕಾಡೆಮಿಗಳ ಸ್ಥಾಪಿಸಿ ಒಂದು ಜನಾಂಗ ಮಾತನಾಡತಕ್ಕಂಥ ಭಾಷೆ, ಆ ಭಾಷೆ ಹೇಳಿದ್ರೆ ಆ ಜನಾಂಗದ ಸಂಸ್ಕೃತಿ ಹೇಳಬಹುದೇ, ಸಾಹಿತ್ಯ ಹೇಳಬಹುದೇ, ಸಂಸ್ಕೃತಿ ಹೇಳಬಹುದೇ ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಆ ಭಾಷೆ ಉಳಕು, ಆ ಭಾಷೆನ ಮೂಲಕ ಆ ಜನಾಂಗದ ಸಂಸ್ಕೃತಿ ಮತ್ತು ಸಾಹಿತ್ಯ ಉಳಕು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಈ ಭಾಷಾ ಅಕಾಡೆಮಿಗಳ ಸ್ಥಾಪನೆ ಆಗುವುದು. ಆ ರೀತಿಯಲ್ಲಿ ಇಲ್ಲಿ ಮಡಿಕೇರಿ ಕೊಡವ ಅಕಾಡೆಮಿ ಮತ್ತು ಕೊಡವ ಭಾಷೆಗಳ ಅಕಾಡೆಮಿ ಮತ್ತು ಅರೆಭಾಷೆಗಳ ಅಕಾಡೆಮಿ ಕೂಡ ಇವತ್ತು ಸ್ಥಾಪನೆ ಆಗುವುದು ಅಂತ ಹೇಳಿದ್ರೆ ಬಹಳಷ್ಟು ಸಂತೋಷ ಕೂಡ ಇದೆ. ಇವತ್ತು ಅರೆಭಾಷೆ ಅಕಾಡೆಮಿಗೆ ಎಲ್ಲ ಭಾಷೆಗೆ ಇವತ್ತು ಕೊಡವ ಭಾಷಾ ಅಕಾಡೆಮಿ ಇರೋದು, ಇವತ್ತು
ಬ್ಯಾರಿ ಭಾಷಾ ಅಕಾಡೆಮಿ ಇರೋದು, ತುಳು ಭಾಷಾ ಅಕಾಡೆಮಿ ಇರೋದು. ಬಹುಶಃ ಈ ಎಲ್ಲ ಅಕಾಡೆಮಿ ಇದ್ರೂ ಕೂಡ ಅರೆಭಾಷೆಗೊಂದು ವಿಭಿನ್ನ ಹೆಸರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಂತ ಹೆಸರಿರೋದು ನಮ್ಮ ಭಾಷೆ ಅಕಾಡೆಮಿಗೆ ಅಂತ ಹೇಳೋದಕ್ಕೆ ಒಂದು ವಿಭಿನ್ನ ರೀತಿಯ ಹೆಸರು ಕೂಡ ಎಂದು ಸರ್ಕಾರ ಕೊಟ್ಟು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟೆ. ಹೇಳಿದ ಕೊಲ್ಲಿಯಿಂದ ಗಿರೀಶಣ್ಣ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ ಪ್ರಥಮ ಅಧ್ಯಕ್ಷರಾಗಿ ದೇವಿ ಪ್ರಸಾದ್ ಬಹಳಷ್ಟು ಕೆಲಸ ಮಾಡಿದ. ಆದರೆ ಅವರು 1.5 ವರ್ಷದ ಸರ್ಕಾರ ಬದಲಾದ ಕಾರಣ 1.5 ವರ್ಷದ ಇದಕ್ಕೆ ಒಳ್ಳೆ ಅಡಿಪಾಯ ಹಾಕಿದಂತ ದೇವಿ ಪ್ರಸಾದ್ 1 ವರ್ಷದಲ್ಲಿ ಅವರ ತಂಡಕ್ಕೆ ಅಧಿಕಾರ ಇಲ್ಲದ ಕಾರಣ ತದನಂತರ ಕೊಲ್ಲಿಯಿಂದ ಗಿರೀಶಣ್ಣ 3 ವರ್ಷಗಳ ಕಾಲ ಸತತವಾಗಿ ಈ ಒಂದು ಸಾಹಿತ್ಯದ ದೇಹನ ಹಳ್ಳಿಯಿಂದ ಡಿಲ್ಲಿಯೊಳಗೆ ಎತ್ತಿಸಿದ ಕೊಲ್ಲಿಯಿಂದ ಗಿರೀಶಣ್ಣ ಮತ್ತು ಅವರ ತಂಡ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟೆ. ಜೊತೆಗೆ 3ನೇ ಅಧ್ಯಕ್ಷರಾಗಿ ಬಂದವ ಆದರೆ ನಾನು ಕೂಡ ಒಂದು ದುರದೃಷ್ಟ. ಒಂದು ಇಲ್ಲಿ ಪ್ರಾಕೃತಿಕ ವಿಕೋಪ, ಅದ್ರ ಜೊತೆಗೆ ಸರ್ಕಾರದ ಬದಲಾವಣೆ. ಒಂದು ಸರ್ಕಾರ ಇದ್ದು ಆ ಸರ್ಕಾರ ಬದಲಾವಣೆ ಆಗೋಣ ಅದಿರ್ತಕ್ಕಂಥ ಎಲ್ಲ ಅಕಾಡೆಮಿಗಳು ನಿಗಮಗಳು ಕೂಡ ರದ್ದಾದರೆ ಆ ಒಂದು ರೀತಿಯಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ. ನಾವು ಅಧ್ಯಕ್ಷತೆ ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಕೇವಲ 1.5 ವರ್ಷದಲ್ಲಿ ಸರ್ಕಾರ ಬದಲಾದ್ರಿಂದ ಬಹಳಷ್ಟು ನನಗೆ ಕೆಲಸ ಮಾಡಿಕೆ ಕೂಡ ಒಂದು ತೊಂದರೆ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ. ಆದರೆ ಉಳಿದಿರತಕ್ಕಂಥ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳು ಕೂಡ ಆಗುವುದು. ಆದರೆ ನನಗೊಂದು ಸಂತೋಷ, ಅರೆಭಾಷೆ ಅಕಾಡೆಮಿನ ನಮ್ಮ ತಂಡ ಅಧ್ಯಕ್ಷ ಆಗಿರತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಥಮ ಅರೆಭಾಷೆ ಸಾಹಿತ್ಯ ಸಮ್ಮೇಳನ ಸುಳ್ಳಿಯಲ್ಲಿ ಮಾಡಿದ. 2ನೇ ಸಾಹಿತ್ಯ ಸಮ್ಮೇಳನ ಆಲೂರು ಸಿದ್ದಾಪುರದಲ್ಲಿ ಮಾಡಬೇಕು ಅಂತ ಹೇಳತಕ್ಕಂಥ ಪೂರ್ವಭಾವಿಸದೆ 3 ಸಭೆ ಆದ ಬಳಿಕ ನಮ್ಮ ಅಕಾಡೆಮಿ ರದ್ದಾದ. ಬಹುಶಃ ಆ ಒಂದು ಕಾರ್ಯ ಲಕ್ಷ್ಮೀನಾರಾಯಣ ಕಡೆಗತೆ ಮತ್ತು ಅವರ ತಂಡ ಆಲೂರು ಸಿದ್ದಾಪುರದಲ್ಲಿ ಕೂಡ ನಾವೊಂದು ನಿರ್ವಹಿಸಿದಂತ ಒಂದು ದೊಡ್ಡ ಕಾರ್ಯನ ಮಾಡಿ ಅಲ್ಲಿ ಕೂಡ ಸಹಸ್ರಾರು ಸಂಖ್ಯೆಯ ಅರೆಭಾಷೆಗಳು ಸೇರಿದರೆ ಕೂಡ ಅವಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ. ಅದನಂತರ ಇದು ಭಾಗಮಂಡಲದಲ್ಲಿ ಕೂಡ ನಮ್ಮ ಅವಧಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು 3 ಸಲ ಇಲ್ಲಿ ಮೀಟಿಂಗ್ ಮಾಡಲ. ಇಲ್ಲಿಂದ ನಮ್ಮ ತಂಡದ ಸದಸ್ಯರಾದ ಕಡ್ಲಾಳ ತುಳಸಿಯಕ್ಕ ಬಂದಿದ್ದ, ಇಲ್ಲಿಗೆ ಬೇಕಲ ದೇವರಾಜರು ಬಂದಿದ್ದ, ಕಾನೇತು ಮೊನ್ನಪ್ಪಣ್ಣ ಬಂದಿದ್ದ, ಜಯಕ್ ಮಾಸ್ಟರ್ ಬಂದಿದ್ದ, ಸುಳ್ಯದ ಸುರೇಶಣ್ಣ ಬಂದು ನಾವು 3 ಬಾರಿ ಇಲ್ಲಿ ಮೀಟಿಂಗ್ ಮಾಡಿದ. ಆದರೆ ಸರ್ಕಾರ ಬದಲಾವಣೆ ಆದ್ರೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿ ಬಸವರಾಜ್ ಸತೀಶಣ್ಣ ನಾವು ಇಲ್ಲಿ ಕರೆದಿದ್ದೆವು. ಬಹುಶಃ ನಾವು ಸರ್ಕಾರ ಬದಲಾದ್ರಿಂದ ಕಾರ್ಯಕ್ರಮ ಮಾಡ್ತಿಲ್ಲ ಆದ್ರೆ ಆ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸ್ನೇಹಿತರಾದ ಸದಾನಂದ ಮಾವಜಿಯವರು ಮಾಡಿ ಬಹುಶಃ ಆ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದರು ಅಂತ ಹೇಳೋದಕ್ಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಟ್ಟೆ. ನಂತರ ಬಂದ ಇವತ್ತು ಲಕ್ಷ್ಮೀನಾರಾಯಣ ಕೂಡ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಲು. ಈಗಿನ ತಂಡ ಇವತ್ತು ಸದಾನಂದ ಮಾವಜಿ ಮತ್ತು ಅವರ ತಂಡ ಇಂದು ಗಡಿ ಉತ್ಸವ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ 6 ಭಾಗಗಳಲ್ಲಿ ಕೂಡ ಇವತ್ತು ಗಡಿ ಪ್ರದೇಶದಲ್ಲಿ ಅರೆಭಾಷೆ ಮಾತಾಡುವ ಅದರ ಹಿಂದೆ ಮಾತಾಡುವ ಸಂಖ್ಯೆ ಬೇರೆ ಬೇರೆ ಜಾತಿಯವರದು ಅರೆಭಾಷೆನ ಕಲಿಪು ಅಂತ ಹೇಳೋದಕ್ಕೆ ಗಡಿ ಉತ್ಸವಗಳನ್ನು ಮಾಡುತ್ತಾ ಬಂದದ್ದು. ಬಹುಶಃ ಇದು ಸಮಾರೋಪ ಕಾರ್ಯಕ್ರಮ ಆಗಿರುತ್ತೆ. 6ನೇ ಕಾರ್ಯಕ್ರಮ. ಈ ಸಮಾರೋಪ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಸದಾನಂದ ಮಾವಜಿ ಮತ್ತು ಅವರ ತಂಡ ಮಾಡೋಣ. ಸದಾನಂದ ಮಾವಜಿ ಅವರು ಈಗ ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು. 1 ವರ್ಷದಲ್ಲಿ ಈ ಭಾಷಣ ವಿವಿಧ ಈ ಜಿಲ್ಲೆಯ ಕೊಡಗು ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ದಿಕ್ಕುಗಳಿಗೆ ಕೊಟ್ಟು ಪಸರಿಸುವಲ್ಲಿ ಅವರು ಯಶಸ್ವಿಯಾಗಲ್ಲ. ಮುಂದೆ 2 ವರ್ಷಗಳ ಕಾಲ ಅವಕ್ಕೆ ಅವಕಾಶ ಉಂಟು. ಆ ಕಾಲದಲ್ಲಿ ಬಹುಶಃ ಈ ರಾಜ್ಯದ ಈ ದೇಶದ ಎಲ್ಲ ಹಳ್ಳಿಯಿಂದ ಡಿಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ಪಸರಿಸಲಿ. ಆ ಮೂಲಕ ಅರೆಭಾಷೆ ಬೆಳೆಯತಕ್ಕಂಥ ಕೆಲಸಕ್ಕೆ ಹೆಚ್ಚು ಶಕ್ತಿ ಕೊಡಲಿ. ಆ ಮೂಲಕ ಅರೆಭಾಷೆಗಳ ಸಂಸ್ಕೃತಿ ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಲಿ ಅಂತ ಹೇಳ್ತಕ್ಕಂಥ ಮಾತನ್ನ ಶುಭ ಹಾರೈಕೆಯನ್ನು ಮಾಡಿ ಈ ಒಂದು ಅವಕಾಶ ಮಾಡಿಕೊಟ್ಟ ನೀವಿಗೆಲ್ಲ ವಂದಿಸಿ ನಾನು ಮಾತನ್ನು ಮುಗಿಸಿನೇ ಬಂದಿದ್ದೆ. ಸಮುದಾಯನ ಗಟ್ಟಿಯಾಗಿ ನೆಲೆಯೂರಬೇಕು ಎಂಬ ಆಶಯ ಇಟ್ಟುಕೊಂಡು ಅಕಾಡೆಮಿನ ಕಾರ್ಯಚಟುವಟಿಕೆಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀಯುತ ಸದಾನಂದ ಮಾವಾಜಿ ಅಧ್ಯಕ್ಷೀಯ ಮಾತುರೊಟ್ಟಿಗೆ ನಮ್ಮ ಮುಂದೆ ಮಹಿಳಾ ಒಕ್ಕೂಟ ಚೇರ್ಮನ್ ಇದರ ಕೂಡುಗಟ್ಟಲೆ ಅರೆಭಾಷೆ ಗಡಿನಾಡ ಉತ್ಸವದ ಈ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತರಿದ್ದು ನಾಗಜನ ಸಾಕಾಮಠ ಹಾಸನ ಇದರ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮನಗಳ ಸಲ್ಲಿಸಿಕೊಂಡು ನಾ ಹೆಚ್ಚಿಗೆ ಮಾತನಾಡಿಕೆ ಹೋದರೆ ಈಗಾಗಲೇ ಸಮಯ ಮೀರಿಟ್ಟು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಆಡ್ಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಹಸಿರಕ್ಕಂಥ ಎಲ್ಲ ಅರೆಭಾಷಿಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರು, ಈ ಗಡಿನಾಡ ಉತ್ಸವ ನಮ್ಮ ಒಂದು ಅಕಾಡೆಮಿದ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಿದೆ. ನಾವು ಈಗಾಗಲೇ ಪಿ ಸಿ ಜಯರಾಮರು ಹೇಳಿದಾಗೆ ನಮ್ಮ ಅಕಾಡೆಮಿ 5ನೇ ಅಧ್ಯಕ್ಷನಾಗಿ ನಾವಿಗೆ ನಮ್ಮ ಟೀಮಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿ 1 ವರ್ಷ 1 ತಿಂಗಳು. ಈ ಅವಧಿಯಲ್ಲಿ 3
ತಿಂಗ ನಮಗೆ ನೀತಿ ಸಂಹಿತೆ ಚುನಾವಣಾ ನೀತಿ ಸಂಹಿತೆ ಬಂದ ಕಾರಣ ನಮಗೆ ಆಗ ಕೆಲಸ ಮಾಡಲಿಕ್ಕೆ ಆಗಲಿ. ಆಮೇಲೆ ನಾವು ಟೇಕಪ್ ಆಗಿ ಈಗ ಕೇವಲ ಒಂದು 8-9 ತಿಂಗಳೇ ನಾವು ಬಹಳಷ್ಟು ಕಾರ್ಯಕ್ರಮನ ಅಕಾಡೆಮಿ ವತಿಯಿಂದ ಎಲ್ಲ ಸದಸ್ಯರ ಗೌರವಾನ್ವಿತ ಸದಸ್ಯರ ಸಹಕಾರದೊಂದಿಗೆ ನಮಗೆ ಮಾಡಿಕೆ ಸಾಧ್ಯ ಆಗುವುದು. ಅದರ ಒಂದು ಅಂಗ ನಮ್ಮ ಗಡಿನಾಡ ಉತ್ಸವ. ಈ ಕಾರ್ಯಕ್ರಮ ನಾವು ಆದಷ್ಟು ಗಡಿ ಭಾಗದಲ್ಲಿ ಅದು ರೆವೆನ್ಯೂ ಗಡಿ ಅಲ್ಲ, ಅದು ನಾವು ಅರೆಭಾಷಿಕರ ವಾಸ ಮಾಡತಕ್ಕಂಥ ಅವರ ಪ್ರದೇಶದ ಒಂದು ಭಾಗಕ್ಕೆ ನಾವು ಗಡಿ ಭಾಗ ಅಂತ ಒಂದು ಹೇಳಿಕೊಂಡೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ, ಇಲ್ಲಿ ಕೊಡಗು ಭಾಗದಲ್ಲಿ ನಾವು ಚೈಯಣ್ಣಾನೆ ಕುಶಲನಗರ, ಇದೀಗ 3ನೇದು ಭಾಗಮಂಡಲ. ದಕ್ಷಿಣ ಕನ್ನಡದಲ್ಲಿ ಅದರ ಗಡಿ ಭಾಗ ನಮ್ಮ ಕೇರಳದ ಬಂದಡ್ಕ ಅಂತಿರುವ ಜಾಗದಲ್ಲಿ. ಅದೇ ರೀತಿ ನನ್ನ ಹುಟ್ಟೂರು. ಈ ಒಂದು ಅಕಾಡೆಮಿನ ಸ್ಥಾಪನೆಗೆ ಕಾರಣಭೂತರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಅವರ ಊರು ಮಂಡೆಕೋಳ್ಳಿ. ನಾವು ಈ ಗಡಿನಾಡ ಉತ್ಸವನ ಒಟ್ಟು 5 ಗಡಿನಾಡ ಉತ್ಸವನ ನಾವು 5ನೇ ಗಡಿನಾಡ ಉತ್ಸವನ ನಾವು ಈಗ ಮಾಡ್ತಾ ಹೋದಂಥದ್ದು. ಈ ಒಂದು ಗಡಿನಾಡ ಉತ್ಸವ ಆಚರಣೆ ಮಾಡ್ಕನ ನಾವು ಅರೆಭಾಷಿಕರ ಸಾಂಸ್ಕೃತಿಕ ಮೆರವಣಿಗೆನ ನಾವು ಜೋಡಿಸಿಕೊಂಡೆ ನಾವು ಈ ಒಂದು ಕಾರ್ಯಕ್ರಮನ ಪ್ರತಿ ಕಡೆಯಲ್ಲಿ ನಾವು ಮಾಡಿಕೊಂಡು ಬರ್ತಾವೆ. ಈ ಒಂದು ಅಕಾಡೆಮಿನ ಮೂಲ ಉದ್ದೇಶ ಅರೆಭಾಷೆ, ಸಂಸ್ಕೃತಿ ಮತ್ತು ಸಾಹಿತ್ಯ. ನಮ್ಮ ಕೆಲಸ ನಾವು ಅರೆಭಾಷೆನ ಸಾಹಿತ್ಯದ ಮೂಲಕ ಬೆಳೆಸುವಂಥದ್ದು, ಸಂಸ್ಕೃತಿನ ಮುಂದಿನ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ಅದರ ಪಸರಿಸ್ತಕ್ಕಂಥದ್ದು, ಸಂಶೋಧನೆ ಮಾಡತಕ್ಕಂಥದ್ದು. ಇಂತಹ ಚಟುವಟಿಕೆ ನಮ್ಮ ಅಕಾಡೆಮಿಯ ಕೆಲಸ ಆಗಿದ್ದದು. ಈ ಎಲ್ಲ ಕಾರ್ಯಕ್ರಮಗಳ ಒಟ್ಟಿಗೆ ನಾವು ಇಂತಹ ಗಡಿನಾಡ ಉತ್ಸವದಲ್ಲಿ ನಾವು ಮಾಡಿಕೊಂಡು ಹೋಗುವ ಉದ್ದೇಶಕ್ಕೆ ನಾವೆಲ್ಲ ಕಡೆ ಮೆರವಣಿಗೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಿಂಬಿಸ್ತಕ್ಕಂಥದ್ದು. ಈಗ ಈ ಇಂದಿನ ಕಾರ್ಯಕ್ರಮ, ಇಂದಿನ ಒಂದು ಮೆರವಣಿಗೆಯಲ್ಲಿ ನಾವು ಇಲ್ಲಿನ ಸಂಸ್ಕೃತಿನ ಬಿಂಬಿಸ್ತಕ್ಕಂಥ ಕೋಲಾಟ ಇದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಇದಕ್ಕೆ ಜೋಡಿಸ್ಕೊಂಡಲ್ಲ. ಅದೇ ರೀತಿ ನಾವು ಸುಳ್ಳೆ ಭಾಗದಿಂದ ನಾವು ಒಂದು ಕುಣಿತ ಭಜನೆ ತಂಡನ ನಾವು ಇಲ್ಲಿಗೆ ತಂದಲ್ಲ. ಈ ಭಾಗದಲ್ಲಿ ಅಷ್ಟೇ ಅದರ ಇದು ಕುಣಿತ ಭಜನೆದ ಇದು ಇಲ್ಲೇ ಕಂಡದೆ. ಅದಕ್ಕಾಗಿ ಒಂದು ವಿಶೇಷವಾಗಿ ಇಲ್ಲಿರುವ ರೀತಿಯಲ್ಲಿ ನಾವು ಕುಣಿತ ಭಜನೆನ ಇಲ್ಲಿಗೆ ನಾವು ತರಿಸಿರೋ. ಈ ಎಲ್ಲ ಒಟ್ಟಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೆದುಬಿಟ್ಟು ಈಗಾಗಲೇ ಎಲ್ಲ ನಾವು ಅಕಾಡೆಮಿಯ ಕಾರ್ಯಕ್ರಮ ಆದ್ರೂ ನಾವು ಇಲ್ಲಿಯ ಈ ಭಾಗದ ಜನರ ಸಹಕಾರದೊಂದಿಗೆ ಇಲ್ಲಿಯ ಸಮಾಜಗಳ ಒಗ್ಗೂಡಿಕೆಯಿಂದ ನಾವು ಈ ಒಂದು ಕಾರ್ಯಕ್ರಮನ ನಾವು ಆಯೋಜಿಸುವ ಕಾರಣ ಇಲ್ಲಿ ಎಲ್ಲ ಸಮಾಜದ ಬಂಧುಗ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಒಂದು ಮೆರಗನ್ನು ನೀಡಿ ಅತ್ಯಂತ ಒಳ್ಳೆಯ ಮೆರವಣಿಗೆ ಆಗುವಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತವೆ. ಅದೇ ರೀತಿ ಈಗಾಗಲೇ ನಮಗೆ ದಿಕ್ಸೂಚಿ ಭಾಷಣನ ನಾವು ಅರೆಭಾಷಿಕರ ಆಗಿ ನಾವು ಯಾವ ರೀತಿಯಲ್ಲಿ ನಮ್ಮ ಹಿಂದಿನ ಚಾರಿತ್ರಿಕ ವಿಷಯ ಏನು ಈ ಬಗ್ಗೆ ನಾವು ದಿಕ್ಸೂಚಿ ಭಾಷಣನ ನಾವು ಈಗಾಗಲೇ ಅವಕ್ಕೆ ಸಮಯದ ಅವಕಾಶ ಕಡಿಮೆ ಆಗ್ತದೆ. ನಮ್ಮ ಕೊರೋನಾ ಸರಸ್ವತಿಯವರು ಅವು ಈ ಹಿಂದೆ ನಮ್ಮ ಅಕಾಡೆಮಿಯಲ್ಲಿ ಸದಸ್ಯೆಯಾಗಿ ಈಗ ಪ್ರಿನ್ಸಿಪಾಲರಾಗಿ ಅವು ಸೇವೆಯನ್ನು ಸಲ್ಲಿಸ್ತವಲ್ಲ, ಭಾಳ ಲಾಯ್ಕಿ ಅವು ನಮಗೆ ನಮ್ಮ ಅರೆಭಾಷೆದ ಬಗ್ಗೆ ಭಾಳ ಚೆಂದಾಗಿ ಮಾತಾಡಿಲ್ಲ. ಅದೇ ರೀತಿ ಇಂದಿನ ಎಲ್ಲ ಅತಿಥಿಗ ಭಾಳ ಸುಳ್ಳೆ ಕಡೆಯಿಂದಲೂ ಅತಿಥಿಗ ಭಾಳ ದೂರದಿಂದ ಬಂದರು. ತಾವು ಎಲ್ಲ ಊರಿಂದ ಬಹಳಷ್ಟು ಜನ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿತ್ತು. ಈ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದು ಇಲ್ಲಿ ಒಂದು ಸಮಿತಿನ ಮಾಡಿಕೊಂಡು ಹೊಸೂರು ಜಿ ಸತೀಶ್ ಕುಮಾರ್ ಅವರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿದರೆ ತಪ್ಪಾದೆ. ಅವರ ಒಂದು ತಂಡ ಇಲ್ಲಿ ಬಹಳಷ್ಟು ಪೂರ್ವ ತಯಾರಿ ಸಭೆಗಳ ಮಾಡಿ ನಾನು ಒಂದು 2-3 ಸಲ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿಗೆ ನಾನು ಇಲ್ಲಿ ಬಂದಿದ್ದೆ. ನಮ್ಮ ಸದಸ್ಯರ ಜೊತೆಗೂಡಿ ಬಹಳಷ್ಟು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು. ಈ ಸಂದರ್ಭದಲ್ಲಿ ಹೊಸೂರು ಜಿ ಸತೀಶ್ ಕುಮಾರ್ ಮತ್ತು ಅವರ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅಧ್ಯಕ್ಷತೆಯಲ್ಲಿ ಸಲ್ಲಿಸ್ತವಳೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡೋಣ ಎಲ್ಲ ಕಡೆ ನಾವು ನಮ್ಮ ಸಮಿತಿಯ ಸದಸ್ಯ ಸಂಚಾಲಕರಾಗಿ ನಾವು ಅದಕ್ಕೆ ಜೋಡಣೆ ಮಾಡ್ತಾವಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕುತ್ಪಾಜೆ ಪ್ರಕಾಶ್ರವರ ಮತ್ತು ನಮ್ಮ ಸೂದನ ಈರಪ್ಪರ ಈ ಭಾಗದವರು ಅವರ ನಾವು ಇಲ್ಲಿಗೆ
ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೆ ಬೇಕಾಗಿ ಅವರ ಸದಸ್ಯ ಸಂಚಾಲನಕ್ಕಾಗಿ ನೇಮಿಸಿ ಅವರ ಪ್ರಯತ್ನ ಸಹ ಇದರಲ್ಲಿ ಇರುವ ಕಾರಣ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು ಅಂತ ಹೇಳಿ ಮುಂದಿನ ಎಲ್ಲ ಅಕಾಡೆಮಿಕ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಸಬೇಕು. ನಮ್ಮಲ್ಲಿ ತ್ರೈಮಾಸಿಕ ಪುಸ್ತಕ ಅರೆಭಾಷೆ ತ್ರೈಮಾಸಿಕ ಪುಸ್ತಕ ನಮ್ಮಲ್ಲಿ ಬರ್ತಾ ಉಂಟು. ಇದಕ್ಕೆ ಬಹಳಷ್ಟು ಲೇಖಕರು ನೀವು ಕತೆ ಗೌಣ ಮುಂತಾದ ವಿಚಾರಗಳ ಬರೆದು ನಮಗೆ ಕಳಿಸಿದರೆ ನಾವು ಅಲ್ಲಿ ಪ್ರಕಟಪಡಿಸಲಿಕ್ಕೆ ಸಾಧ್ಯ ಉಂಟು. ಆ ಮೂಲಕ ನಮ್ಮ ಸಾಹಿತ್ಯನ ಇನ್ನಷ್ಟು ಬೆಳೆಸಲಿಕ್ಕೆ ಸಾಧ್ಯ ಉಂಟು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಅರೆಭಾಷೆ ಮಾತನಾಡತಕ್ಕಂಥ ಮತ್ತು ಅವರ ಅಲ್ಲಿ ಸಾಧನೆ ಮಾಡಿದವರಿಗೆ ನಾವು ನಮ್ಮ ಅಕಾಡೆಮಿ ವತಿಯಿಂದ ವರ್ಷಕ್ಕೆ ಒಂದು ಬಾರಿ ಗೌರವ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ತಾವಲ್ಲ. ಈ ವರ್ಷ ನಾವು ಮಡಿಕೇರಿ ಕೊಡುವ ಸಮಾಜದ ಒಂದು ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದ. ಅದೇ ರೀತಿ ನಮ್ಮ ಅಕಾಡೆಮಿ ವತಿಯಿಂದ ಈ ಹಿಂದೆ ಸಂಶೋಧನಾ ಪ್ರಬಂಧನ ಬರೆಸಿಕೆ ಅಂತೇಳಿ ಫೆಲೋಶಿಪ್ ಕೊಟ್ಟು ಬರೆಸಿಕೆ ಅಂತೇಳಿ ತಯಾರು ಮಾಡಿದಂಥ ಅದು ಮುದ್ರಣಕ್ಕೆ ಬಾಕಿ ಇತ್ತು. ಅದರ ಸಹ ನಾವು ಈ ಬಾರಿ ಅದರ ಮುದ್ರಣ ಮಾಡಿ ನಾವು ಪ್ರಕಟಣೆ ಮಾಡಿಲ್ಲ. ಇಂತಹ ಕೆಲಸ ನಾವು ಅಕಾಡೆಮಿ ವತಿಯಿಂದ ಮುಂದೆಗೆ ಮಾಡ್ತಾನೆ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಹಿಂದೆ ಬಹಳಷ್ಟು ಈ ಭಾಗದ ಸಾಧಕರು ಅರೆಭಾಷಿಕ ಸಾಧಕರ ಗುರುತಿಸಿ ಬಹಳಷ್ಟು ದೊಡ್ಡ ಪಟ್ಟಿನೆ ಮಾಡಿ ಅದರಲ್ಲಿ ಸಹ ಸೀನಿಯರ್ಗಳ ಆಯ್ಕೆ ಮಾಡಿ 30 ಜನಕ್ಕೆ ಇಂದು ಸನ್ಮಾನ ಮಾಡಿಲ್ಲ. ಎಲ್ಲ ಸನ್ಮಾನಿತರಿಗೆ ಮುಂದಿನ ಅವರ ಜೀವನ ಸುಖಕರವಾಗಲಿ ಅಂತ ಶುಭ ಹಾರೈಸಿ ನನ್ನ ಅಧ್ಯಕ್ಷೀಯ ಮಾತಿಗೆ ವಿರಮಿಸ್ತವಳೆ. ನಮಸ್ಕಾರ. ಮುಂದೆ ತಮ್ಮ ಕನಸುಗಳನ್ನ ಇಲ್ಲಿ ಬಿತ್ತಿದ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜಿಗೆ ಧನ್ಯವಾದಗಳು. ಒಟ್ಟಾರೆಯಿಂದ ಇಲ್ಲಿವರೆಗೆ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾರಿ ಮುಖ್ಯವಾದಂತಹ ಒಂದು ಘಟನೆ. ಮತ್ತೆ ಇಂದು ನಾವು ನೇಟ್ರಾಗಿ ಮತ್ತೆ ಆಶೀರ್ವಚನ ಕೊಡಿಕೆ ನಾವು ಕರೆದಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಶಾಖೆನ ಕಾರ್ಯದರ್ಶಿಗಾದಂಥ ಶ್ರೀ ಶಂಭುನಾಥ ಸ್ವಾಮೀಜಿಯವರು. ಈಗ ಆದಿರುದ್ರ ನಮಸ್ತೆ ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಬಹುಮಾತಿ ವಚೋಘೋಷಿತ ರೂಪಿಣಿ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಕ್ಷೇತ್ರದ ಎಲ್ಲ ಅಧಿದೇವತೆಗಳನ್ನ ಕಾವೇರಿ ಮಾತೆಯನ್ನ ಸ್ಮರಣೆ ಮಾಡಿ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಅವರ ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ನಮ್ಮ ನಾಡು ನುಡಿ ಸಂಸ್ಕೃತಿ ತಾಯಿ ಭಾಷೆಗೆ ಒತ್ತನ್ನು ಕೊಡುವಂತಹ ಈ ಒಂದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇವರ ಆಶ್ರಯದಲ್ಲಿ ನಮ್ಮ ಬಾಗಮಂಡಲ ನಾಡಗೌಡ ಸಮಾಜ ಗೌಡ ಸಮಾಜ ಕರಿಕೆ ಗೌಡ ಮತ್ತು ಸಮಾಜ ಚೇರಂಬಾಣೆ ಬಾಗಮಂಡಲ ನಾಡಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಆಶ್ರಯದಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ ಹಬ್ಬವನ್ನು ನಾವೇನು ಪ್ರೀತಿಯಿಂದ ಹೆಮ್ಮೆಯಿಂದ ಭಾಳ ಪವಿತ್ರ ಭಾವನೆಯಿಂದ ಸಡಗರದಿಂದ ನಾವೆಲ್ಲ ವರ್ಷನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಇವತ್ತು ಈ ಒಂದು ನಮ್ಮ ಭಾಗಮಂಡಲದಲ್ಲಿ ಈ ವರ್ಷ ಅರೆಭಾಷೆ ಒಂದು ಗಡಿಯ ಉತ್ಸವವನ್ನು ಹಬ್ಬವನ್ನು ಆಚರಣೆ ಮಾಡುವಂತೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಸಾಕಷ್ಟು ಸಂಘಟನೆಗಳನ್ನ ಮಾಡಿ ಈ ಒಂದು ಒಕ್ಕೂಟ ಚೆನ್ನಾಗಿ ಬೆಳಿಬೇಕು, ಅರೆಭಾಷೆ ಸಂಸ್ಕೃತಿಯನ್ನು ಉಳಿಸ್ಬೇಕು, ಇತಿಹಾಸವನ್ನು ಬೆಳೆಸಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಈಗಾಗಲೇ ಮಾತನಾಡಿದಂತಹ ಅಧ್ಯಕ್ಷರಾದಂತಹ ಸದಾನಂದ ಮಾವಜ್ಜಿಯವರೇ, ವೇದಿಕೆಯಲ್ಲಿರುವಂತೆಲ್ಲ ಈ ಸಂಬಂಧಪಟ್ಟಂತಹ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿರುವಂತೆಲ್ಲ ಶ್ರದ್ಧೆಯ ತಾಯಿಂದಿರೇ, 2 ಜಿಲ್ಲೆಗಳಿಂದ ಬಂದಿರುವಂತಹ ಅರೆಭಾಷೆ ಸಂಸ್ಕೃತಿ ಎಲ್ಲ ಅಭಿಮಾನಿಗಳೇ, ಪತ್ರಿಕಾ ಸನ್ಮಿತ್ರರೇ, ಈಗಾಗಲೇ ರಾಜಕೀಯ ಮುಖಂಡರು, ಸ್ಥಳೀಯ ಶಾಸಕರು ಆದಂತಹ
ನಮ್ಮ ಬೋಪಯ್ಯನವರು ಉದ್ಘಾಟನೆ ಮಾಡಿ ಹಲವಾರು ಮಾತುಗಳನ್ನ ಆಡಿ ಹೋಗಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಬೋಪಯ್ಯನವರು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಅವರು ಈ ಒಂದು ಸಮಾಜವನ್ನು, ಈ ಅರೆಭಾಷೆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಇಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಆದಂತಹ ಸದಾನಂದ ಗೌಡರು ಬೋಪಯ್ಯನವ್ರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಇಲ್ಲಿ ಬಂದಿರೋ ನಮ್ಮ ಸತೀಶ್ ಅವರು ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸತೀಶ್ ಜೋಯಪ್ಪನವರು ಈಗಾಗಲೇ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರು ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಿತ್ತು. ಸಾಕಷ್ಟು ಶ್ರಮವನ್ನು ವಹಿಸಿ ಹಳ್ಳಿಗೆ ತಿರುಗಿ ಜನವನ್ನು ಸಂಘಟನೆ ಮಾಡಿ ಇಷ್ಟು ಜನ ಒಟ್ಟಿಗೆ ಸೇರಿಸಿದ್ದೀವಿ ಅಂತೇಳಿ ಸ್ವಾಮೀಜಿಯವರು ಕೂಡ ತುಂಬ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಉತ್ಸುಕರಾಗಿದ್ದರು. ಇವತ್ತು ಬೆಂಗಳೂರಿನಲ್ಲಿ 14ರಿಂದ 16ವರೆಗೂ ಒಂದು ಆಂಜನೇಯನ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಶ್ರೀಮಠದ ವತಿಯಿಂದ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಕಸ್ಮಿಕವಾಗಿ ದಿನಾಂಕ ಅಲ್ಲಿ ನಿಗದಿಯಾಯಿತು. ಅದಕ್ಕೋಸ್ಕರ ಸ್ವಾಮೀಜಿಯವರು ಒಂದು ಸಂದೇಶವನ್ನು ಕಳಿಸಿದ್ರು. ನಾನು ಈ ಸಲ ಬರಲಿಲ್ಲ ಅಂತೇಳಿ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ದಿನಗಳಲ್ಲಿ ಇದೇ ಕಾರ್ಯಕ್ರಮವನ್ನು ನಮ್ಮ ಸಾನ್ನಿಧ್ಯದಲ್ಲಿ ಇಲ್ಲಿರುವಂಥ ಅಧ್ಯಕ್ಷರ ಸಹಕಾರದಿಂದ ಇನ್ನೂ ಅಚ್ಚುಕಟ್ಟಾಗಿ ಇನ್ನೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತೇಳಿ ಸ್ವಾಮೀಜಿಯವರು ಒಂದು ಅಭಿಲಾಷೆಯನ್ನು ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾರೆ. ಯಾರೂ ಕೂಡ ಅನ್ಯಥಾ ಭಾವಿಸ್ಬೇಡಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ದಿಕ್ಸೂಚಿ ಮಾತನಾಡಿದಂತಹ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಎಲ್ಲ ಅಭಿಮಾನಿಗಳೇ, ಈಗಾಗಲೇ ಹಲವಾರು ವಿಚಾರಗಳನ್ನ ಎಲ್ಲರೂ ಕೂಡ ಮಾತಾಡಿ ಆಗಿದೆ. ಇವತ್ತು ಅರೆಭಾಷೆ ಸಂಸ್ಕೃತಿಯನ್ನು, ಭಾಷೆಯನ್ನು ಉಳಿಸ್ಲಿಕ್ಕೆ ಗಡಿ ಭಾಗದಲ್ಲಿ ಈ ಉತ್ಸವವನ್ನು ಮಾಡ್ತಾ ಇರೋದು ತುಂಬ ಸಂತೋಷ. ಇವತ್ತು ತಾಯಿ ಭಾಷೆ ಇದೆಯಲ್ಲ, ಅದು ಅಮೃತಕ್ಕೆ ಸಮಾನ ಅಂತೇಳಿ ಅಮೃತ ಭಾಷೆ ಅಂತ ಹೇಳ್ತಾರೆ. ತಾಯಿ ಆಡುವಂಥ ಭಾಷೆ, ತಾಯಿ ಕಲಿಸುವಂಥ ಸಂಸ್ಕೃತಿ ಏನಾದರೂ ಇದ್ದರೆ ಅದು ಸಾಕಷ್ಟು ಬಹುದೂರ ನಮ್ಮನ್ನು ತಗೊಂಡು ಹೋಗುತ್ತೆ ಅಂತೇಳಿ ಈಗಾಗಲೇ 5ನೇ ಶತಮಾನ 8ನೇ ಶತಮಾನ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಈ ಭಾಷೆ ನಮ್ಮ ಕನ್ನಡ ಭಾಷೆಗೆ 2,000 ವರ್ಷ ಇತಿಹಾಸ ಇರುವಂತಹ ಸಂದರ್ಭದಲ್ಲಿ ಇವತ್ತು 5ನೇ ಶತಮಾನ ಅಂತೇಳಿ ನಾವು ಆಶ್ಚರ್ಯಪಡಬೇಕು. ಯಾಕಂದರೆ ಇದು ಭಾಳಷ್ಟು ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಭಾಷೆಗೆ ಸಾಕಷ್ಟು ಇತಿಹಾಸ ಇರುವಂತಹ ನಾವೆಲ್ಲ ಹಲವಾರು ವಿಚಾರಗಳನ್ನ ನಾವು ಕಂಡಿದ್ದೇವೆ. ಅದು ಸಾಹಿತ್ಯವಾಗಿ ಈ ಒಂದು ಅರೆಭಾಷೆ ವಿಶ್ವಕೋಶವನ್ನು ಒಂದು ಸಾಕಷ್ಟು ಗ್ರಂಥಗಳನ್ನ ಬಿಡುಗಡೆ ಮಾಡಿ ಈಗಾಗಲೇ ಲಕ್ಷ್ಮೀನಾರಾಯಣ ಯುವಕರು ಮಾತಾಡಿದ್ರು. ಆ ಪುಸ್ತಕದ ಬಗ್ಗೆ ನೋಡ್ತಾ ಹೋದರೆ ಆ ಒಂದು ಪರಂಪರೆನೇ ಸಾಹಿತ್ಯೇನ ಸಹಿತಂ ಅಂತೇಳಿ, ಸಾಹಿತ್ಯ ಯಾವಾಗ ಸುಂದರವಾಗಿರ್ತದೋ ಸಾಕಷ್ಟು ಹಿತವಾಗಿರುವಂಥ ಸಾಹಿತ್ಯವನ್ನು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಮಾಜದ ಏಳಿಗೆಗೋಸ್ಕರ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಿ ಇಟ್ಬಿಟ್ಟು ಹೋದರೆ ಅದು ಸಾಕಷ್ಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೋಸ್ಕರ ಇವತ್ತು ಸಾಹಿತ್ಯ ಭಾಳ ಸುಂದರವಾಗಿರಬೇಕು. ಸಾಹಿತ್ಯಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಸಾಹಿತ್ಯ ಅಂದರೆ ತಾಯಿ ಜನ್ಮ ಕೊಟ್ಟಂಥ ತಾಯಿ ಒಂದಾದರೆ ನಮ್ಮ ಸಾಹಿತ್ಯ ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಹೋಗುವಂಥ ಇನ್ನೊಬ್ಬಳು ತಾಯಿ ಅಂತ ಅದು ಸಾಹಿತ್ಯಕ್ಕೆ ಹೇಳ್ತಾರೆ. ಅಂಥ ಸಾಹಿತ್ಯವನ್ನು ನಾನು ನೋಡಿ ಭಾಳ ಸಂತೋಷ ಆಯಿತು. ಅರೆಭಾಷೆ ವಿಶ್ವಕೋಶವನ್ನು ಆ ಪುಸ್ತಕವನ್ನು ತೆರೆದರೆ ನೀವು ನೋಡಿರ್ಬೋದು. ಅಲ್ಲಿ ಸನ್ಯಾಸಿನಿ ಕೂಡ ಇಡೀ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯ, ತುಮಕೂರು ಜಿಲ್ಲೆ ಮಾಯಸಂದ್ರದಿಂದ ಒಬ್ಬರು ಸನ್ಯಾಸಿ ಕೂಡ ಪ್ರಾರಂಭವಾಗಿ ಹಲವಾರು ಮಾರ್ಗದರ್ಶನ ಮಾಡಿ ಸೋಮವಾರಪೇಟೆಗೆ ಬಂದು, ಕೊಡಗಿಗೆ ಬಂದು, ಮಡಿಕೇರಿಗೆ ಹೋಗಿ ಒಬ್ಬರು ಸನ್ಯಾಸಿ ಯಾಕೊತ್ತಾ ಇತಿಹಾಸವನ್ನು ಸೃಷ್ಟಿ ಮಾಡುವಂಥವರು ಸನ್ಯಾಸಿಗಳು. ಅಂಥ ಸನ್ಯಾಸಿ ಇತಿಹಾಸವನ್ನು ಕೂಡ ಈ ಪುಸ್ತಕದಲ್ಲಿ ಸೃಷ್ಟಿಯಾಗಿದೆ. ಹಲವಾರು ವಿಚಾರಗಳನ್ನ ಯಾಕೊತ್ತೆ ಇವತ್ತು ಓದಬೇಕು, ನಾವೆಲ್ಲ ಸುಮ್ಮನೆ ಹಾಗೆ ಇರಬಾರ್ದು. ಇವತ್ತು ನಮ್ಮ ಗೌಡ ಸಮುದಾಯದಲ್ಲಿ ಅನೇಕ ರೀತಿಯಲ್ಲಿ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ 71ನೇ ಜಗದ್ಗುರುಗಳಾಗಿ ಬಂದಂಥ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯವನ್ನು, ಇಡೀ ತಾಲೂಕುಗಳನ್ನ, ಇಡೀ ಜಿಲ್ಲೆಗಳನ್ನ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೊಡಗು ಮತ್ತು ಮಡಿಕೇರಿ ಜಿಲ್ಲೆಗೆ ಬಂದು ಕೂಡ ಈ ಸಂಸ್ಕೃತಿಯನ್ನು, ಇತಿಹಾಸವನ್ನು ಪೂಜ್ಯ ಮಹಾಸ್ವಾಮೀಜಿಯವರು ಅರಸಿ ಆಶೀರ್ವಾದವನ್ನು ಮಾಡಿ ಈ ಸಮುದಾಯ ಚೆನ್ನಾಗಿ ಬೆಳೀಬೇಕು. ಯಾಕಂದರೆ ಇಲ್ಲೆಲ್ಲ ಸಾಕಷ್ಟು ಎಲ್ಲ ಶ್ರದ್ಧೆಯ ತಾಯಂದಿರು ಕೂತಿದ್ದೀರಿ. ಇವತ್ತು ತುಂಬ ಸಮಯ ಆಗಿದೆ ಅಂತ ಯಾರು ಕೂಡ ಅನ್ಯಥಾ ಭಾವಿಸ್ಬೇಡಿ. ನಮ್ಮ ಇತಿಹಾಸವನ್ನು, ನಮ್ಮ ತಾಯಿ ಭಾಷೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದಷ್ಟು ಸಮಯವನ್ನು ಮೀಸಲಿಡಬೇಕಾಗ್ತದೆ. ಊಟ ಸಮಯ ಆಗಿರ್ಬೋದು, ಪ್ರತಿ ದಿವಸ ಊಟವನ್ನು ಮಾಡ್ತೀವಿ, ಮತ್ತು ರಾತ್ರಿ ಊಟ ಮಾಡಲೇಬೇಕಾಗ್ತದೆ, ಬೆಳಗ್ಗೆ ತಿಂಡಿ ಮಾಡಲೇಬೇಕಾಗ್ತದೆ. ಆದರೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ನಾವು ಹಸ್ತಿದ್ದೀವಿ ಅಂತೇಳಿ ಯೋಚನೆ ಮಾಡಲಿಕ್ಕೆ ಹೋಗ್ಬಿಡ್ದು. ಇವತ್ತು ತುಂಬ ಸಮಯ ಬಿಸಿಲಿದೆ, ಎಲ್ಲರೂ ಕೂಡ ಹೋಗಿ ಊಟಕ್ಕೆ ನಿಂತಿದ್ದಾರೆ. ಇಲ್ಲಿರುವಂಥವರು ಕೂಡ ನೀವೆಲ್ಲ ಗಟ್ಟಿ. ಯಾಕೆ ಅಂತ ಅಂದರೆ ಒಂದು ಭಾಷೆ ಸಂಸ್ಕೃತಿ ಬೆಳಿಬೇಕಾದ್ರೆ ಅದು ತಾಯಿಯಿಂದ ಮಾತ್ರ
ಅಂಥ ತಾಯಿಂದಿರು ಕೂಡ ನೀವೆಲ್ಲ ಇಷ್ಟು ಶ್ರದ್ಧೆಯಿಂದ ಉಪಸ್ಥಿತರಿದ್ದಿರಲ್ಲ, ನಿಮ್ಗೊಂದು ಜೋರಾದ ಒಂದು ಚಪ್ಪಾಳೆ ಒಟ್ಟಿ ನಾವೆಲ್ಲ ಒಂದು ಅಭಿನಂದಿಸಬೇಕಾಗ್ತದೆ ನಿಮ್ಮನ್ನೆಲ್ಲ. ಇವತ್ತು ತಾಯಿ ಹೇಳ್ಕೊಟ್ಟದ, ಇವತ್ತು ಸ್ವಾಮಿ ವಿವೇಕಾನಂದ ಆಗ್ಬೋದು, ಶಂಕರಾಚಾರ್ಯ ಆಗ್ಬೋದು, ಎಲ್ಲ ದಾರ್ಶನಿಕ ವ್ಯಕ್ತಿಗಳು ತಾಯಿ ಕೊಟ್ಟಂತಹ ಮಾರ್ಗದಲ್ಲಿ ಅವರು ಯಾವ ರೀತಿ ಪವಿತ್ರ ಭಾವನೆಯಿಂದ ದಾರಿಯನ್ನು ಕಂಡುಕೊಂಡಿದ್ದ ಇವತ್ತು ಅವ್ರ ಇತಿಹಾಸ ಉಳ್ಕೊಂಡಿದೆ. ಅದಕ್ಕೋಸ್ಕರ ಇವತ್ತು ಬೇಕಾದಷ್ಟು ಹಲವಾರು ಸಂಸ್ಕೃತಿ ಇತಿಹಾಸಗಳಿದೆ. ಇವತ್ತು ಬೇರೆ ಬೇರೆ ಮಾತುಗಳನ್ನ ಆಡ್ಬೋದು. ಇವತ್ತು ಈ ಸಮುದಾಯಕ್ಕೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬಂದಂಥ ಸಂದರ್ಭದಲ್ಲಿ ಎಲ್ಲ ಭಾಷೆಗಳನ್ನ, ಎಲ್ಲ ಇತಿಹಾಸವನ್ನು ಒಂದು ಸೃಷ್ಟಿ ಮಾಡಿಕೊಂಡು ಪೂಜ್ಯ ಮಹಾಸ್ವಾಮೀಜಿಯವರು ಪ್ರವಾಸವನ್ನು ಮಾಡಿ, ಅವರು ಮಾಡಿದಂಥ ಪ್ರವಾಸ ಇದೆಯಲ್ಲ ಇವತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ಶಕ್ತಿ ಕೊಟ್ಟಿದೆ. ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ನೋಡಿ, ಸದಾನಂದ ಗೌಡರು ಬಂದಂಥ ಸಂದರ್ಭದಲ್ಲಿ ಸ್ವಾಮೀಜಿ ನಾವು ದಕ್ಷಿಣ ಕರ್ನಾಟಕದವರು ನಮ್ಮನ್ನೆಲ್ಲ ಒಟ್ಟಿಗೆ ಕೂತ್ಕೊಂಡಾಗ ಇವರು ಅರೆ ಭಾಷೆಯವರು ಅಂತ ಭಾಗ ಮಾಡ್ತಾರೆ, ಸ್ವಾಮೀಜಿನ ಏನು ಮಾಡಲಿ ಅಂತೆ. ಏನು ಮಾಡಬೇಡಪ್ಪ, ಒಂದು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡು, ಆಶೀರ್ವಾದ ಸಿಗುತ್ತೆ, ನಿನಗೆ ಒಳ್ಳೆಯದಾಗುತ್ತೆ ಅಂತೇಳಿ ಪೂಜ್ಯ ಮಹಾಸ್ವಾಮಿಗಳ ದೂರದೃಷ್ಟಿಯಲ್ಲಿ ಅವತ್ತು ಒಬ್ಬರು ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂಥ ನಾವೆಲ್ಲ ಸವಿ ನೆನಪುಗಳನ್ನ ಇಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ ನಾವೆಲ್ಲ. ಆ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಸ್ ಎಂ ಕೃಷ್ಣವ್ರು ಇದ್ದರು. ಎಸ್ ಎಂ ಕೃಷ್ಣವ್ರು ಇದ್ದಂಥ ಸಂದರ್ಭ ನಾವೆಲ್ಲ ಬಾಲಕರಾಗಿದ್ವಿ. ಅವಾಗ ನೋಡಿದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸ್ವಾಮಿ, ನಮ್ಮ ಸಮುದಾಯ ಇಷ್ಟೊಂದು ದೊಡ್ಡದಿದೆಯಾ, ಇಷ್ಟೆಲ್ಲ ಇತಿಹಾಸ ಇದೆಯಾ, ಮಂಗಳೂರಿನಲ್ಲಿ ನಭೂತೋ ನಭವಿಷ್ಯತಿ ಆದಂಥ ಕಾರ್ಯಕ್ರಮಗಳ ಕಂಡಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನಮ್ಮ ಹಿರಿಯರು ಕೂಡ ಸಾಕಷ್ಟು ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿ ಈ ಸಮುದಾಯದಲ್ಲಿ ಒಟ್ಟು ತನ್ನದೇ ಆದಂತಹ ಅಭಿಮಾನವನ್ನು, ಪೂರಕವಾದಂತಹ ವಾತಾವರಣ ನಮ್ಮ ಹಿರಿಕರು ಸೃಷ್ಟಿ ಮಾಡಿ ಹೋಗಿದ್ದಾರೆ. ನಾವಲ್ಲೇ ಸ್ಮರಣೆ ಮಾಡಬೇಕಾದಂತಹ ಸ್ವತಂತ್ರ ಪೂರ್ವದಲ್ಲೂ ಕೂಡ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯನವರ ಸ್ಮರಣೆ ಮಾಡಬೇಕು ನಾವು. ಮತ್ತು ಕೆದಂಬಾಡಿ ರಾಮಯ್ಯ ಗೌಡರು ಅಂತೇಳಿ ಅವ್ರನ್ನೂ ಕೂಡ ನಾವು ಸ್ಮರಣೆ ಮಾಡಬೇಕು. ಇಂದಿನ ಇತಿಹಾಸವನ್ನು ನಾವು ಸ್ಮರಣೆ ಮಾಡಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ? ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅಕಾಡೆಮಿಯನ್ನು ಸೃಷ್ಟಿಯನ್ನು ಮಾಡಿ ಕನ್ನಡ ಅರಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ನೀವ್ಯಾರು ಕೂಡ ಚಿಂತನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಬರೀ ಸರ್ಕಾರ ಅನುದಾನ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಭಾಷೆ, ಸಂಸ್ಕೃತಿ, ಇತಿಹಾಸ ಉಳಿಬೇಕಾದ್ರೆ ನಾವು ಕೂಡ ಶ್ರೀ ಮಠದಿಂದ ನಮ್ಮ ಭಾಗಮಂಡಲದಲ್ಲಿ 3 ವರ್ಷಕ್ಕೋ ನಮ್ಮ ಸತೀಶ್ ಜೋಯಪ್ಪ ಅವರು ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಾಹಿತ್ಯವನ್ನು, ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಶ್ರೀಮಠದಿಂದ ಏನೆಲ್ಲ ಆಶೀರ್ವಾದಗಳು ಬೇಕೋ, ಸಹಕಾರ ಬೇಕೋ ಅದನ್ನು ಮಕ್ಕಳು ಮನಸ್ಸಿನಲ್ಲಿ ಮಾಡೋ ಸಾಹಿತ್ಯ ಬೇಕೇ. ಇವತ್ತು ಮಕ್ಕಳಿಂದ ನಾವು ಏನಾದರೂ ಭಾಷೆ ಉಳಿಸ್ತಾ ಹೋದರೆ ಇವತ್ತು ನೋಡ್ತೀವಿ ನಮ್ಮ ಭಾಷೆ ನಮ್ಮ ಹತ್ತಿರದಲ್ಲಿ ನಮಗೆ ಅರ್ಥವಾಗೋದಿಲ್ಲ. ಬೇರೆ ದೇಶಕ್ಕೆ, ಬೇರೆ ರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ಕನ್ನಡ ಮಾತಾಡ್ಬಿಟ್ರೆ ನೀವು ನಮ್ಮ ಕನ್ನಡದವರು ಅಂತ ಯೋಚನೆ ಮಾಡ್ತೀವಿ, ಎಷ್ಟು ಪ್ರೀತಿ ಮಾಡ್ತೀವಿ ನಾವು. ಹಾಗೆ ನಮ್ಮ ಹಿರಿಯರು ಇತಿಹಾಸ ನೀವೆಲ್ಲ ಅರೆಭಾಷೆಯ ಇತಿಹಾಸವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಪಂಜುರ್ಲಿ ಮೊಗ ಅಂತೇಳಿ ಅದು ಕೂಡ ನಾನು ನೋಡ್ತಾ ಹೋದರೆ ಒಂದು ಪ್ರಾಣಿಯನ್ನು ಎಷ್ಟು ಪ್ರೀತಿಯಿಂದ ಅದೊಂದು ನೋಡುವಂಥ ಭಾಗ್ಯ ನಮ್ಮ ಸಂಸ್ಕೃತಿಯಲ್ಲಿದೆ. ಆದರೆ ಬಸವಣ್ಣ ದಯ ಇಲ್ಲದ ಧರ್ಮ ಯಾವುದಯ್ಯ, ದಯ ಇರಬೇಕು ಸಕಲ ಪ್ರಾಣಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಅಂತ 12ನೇ ಶತಮಾನ ಹೇಳಿದರು. ಆದರೆ ನಮ್ಮ ಒಂದು ಇತಿಹಾಸ ಇದೆಯಲ್ಲ 5ನೇ ಶತಮಾನ ಮತ್ತು 8ನೇ ಶತಮಾನದಿಂದ ಈ ಭಾಷೆಯನ್ನು, ಈ ಸಂಸ್ಕೃತಿಯನ್ನು, ಈ ಸಾಹಿತ್ಯವನ್ನು ಉಳಿಸ್ಕೊ ಬಂದಿದ್ದೀವಲ್ಲ, ಭಾಳ ಸಂತೋಷ ಆಯಿತು. ನಮ್ಮ ಇವರು ಕೂಡ ಸೂರ್ತುಲೆ ಸೋಮಣ್ಣವ್ರು ಮಾತಾಡಬೇಕಾದ್ರೆ ಹೇಳಿದ್ರು ಕೆಲವು ಮಾತುಗಳನ್ನ ಅವರು ಇಲ್ಲಿ ವೇದಿಕೆ ಮೇಲೆ ನಿಗದಿ ಮಾಡಿದ್ರು. ನಾವು ಯಾರನ್ನೂ ಕೂಡ ದ್ವೇಷ ಮಾಡೋದು ಬೇಡ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ಕೆಲವು ಮಾತುಗಳು ಬಂದಂಥ ಸಂದರ್ಭದಲ್ಲಿ ಭಾಳ ಮೌನವಾಗಿ ನಮ್ಮನ್ನು ನಾವು ಪ್ರತಿಭಟಿಸಿಕೊಂಡು ಶಾಂತಿಯುತವಾಗಿ ನಾವು ಸಂಘಟನೆ ಮಾಡ್ತಾ ಹೋಗಬೇಕಾಗ್ತದೆ. ಯಾರೋ ಮಹಾರಾಜ ಇದ್ದ, ಅವನಿಗೊಬ್ಬ ಜ್ಯೋತಿಷಿ ಬಂತಾನೆ, ನಮ್ಮ ರಾಜ್ಯ ಹೇಗೆ ನಡೀತಾ ಇದೆ, ನಾವು ಹೇಗಿರ್ತೀವಿ, ಹೇಗೆ ಮಳೆ ಬೆಳೆ ಆಗ್ತದೆ ಅಂತೇಳಿ ಒಬ್ಬ ರಾಜ ಜ್ಯೋತಿಷಿಯನ್ನಾಗಿ ನೀವೆಲ್ಲ ಕೇಳ್ತಿರಲ್ಲಿ ಕೇರಳದವ್ರು ಕರ್ಕೊಬಂದು ಒಂದು ಪ್ರಶ್ನೆಯನ್ನು ಮಾಡುವಂಥ ಇಲ್ಲಿ ಸಾಕಷ್ಟು ಇತಿಹಾಸ ಇದೆ ಇಲ್ಲಿ. ಹಾಗೆ ರಾಜ ಕೇಳ್ತಾನೆ, ನಮ್ಮ ಸಂಸ್ಕೃತಿ ಇತಿಹಾಸ ಉಳಿಬೇಕಾದ್ರೆ ಏನು ಕಾರಣ ಅಂತೇಳಿ. ಅವರು ಜ್ಯೋತಿಷಿಯವರು ರಾಜನ ಕೈ ಇಟ್ಕೊಂಡು ಹೇಳ್ತಾರೆ, ಅವ್ರು ಜ್ಯೋತಿಷ್ಯ ಏನು ಹೇಳಕ್ಕೆ ಹೋಗೋದು, ಅವ್ರು ಹೇಳ್ತಾರೆ, ನೀವು ನಿಮ್ಮ ಕಣ್ಮುಂದಲ್ಲೇ ನಿಮ್ಮ ರಾಜ್ಯ ನಾಶ ಆಗ್ತದೆ, ನಿಮ್ಮ ಬಂಧುಗಳು ಸಾಯ್ತಾರೆ ಅಂತೇಳಿ ಒಬ್ಬ ಜ್ಯೋತಿಷಿ ಹೇಳ್ತಾನೆ. ರಾಜಂಗೆ ಚಿಂತೆ ಆಗ್ತದೆ, ಏನಪ್ಪ ನನ್ನ ಕಣ್ಮುಂದಲ್ಲೇ ಎಲ್ಲ ಸತ್ತೋಗ್ತಾರ, ನಾನು ಅಷ್ಟು ಪಾಪದ ಕೆಲಸ ಮಾಡಿದ್ದೀನ, ಏನು ನಾನು ಪಾಪ ಮಾಡಿದೆ ಅಂತೇಳಿ ರಾಜನ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಅಕಾಡೆಮಿಯಿಂದ ಅಧ್ಯಕ್ಷಗಳು ಬಂದು
ಯೋಚನೆ ಮಾಡಿ ಇನ್ನೊಬ್ಬರು ಜ್ಯೋತಿಷ್ಯ ಕರೆಸಿ ರಾಜನಿಗೆ ಜ್ಯೋತಿಷ್ಯವನ್ನು ಹೇಳ್ತಾರೆ. ಆ ಜ್ಯೋತಿಷ್ಯ ಹೇಳ್ತಾನೆ, ಏನು ನಿಮ್ಮ ಇಂಟ್ರೆಸ್ಟ್ ಇರ್ತಾರಲ್ಲ ಅವ್ರಿಗಿನ್ನ ನೀವು ಚೆನ್ನಾಗಿ ಬಹುಕಾಲ ಬದುಕಿರ್ತೀರಿ, ಎಲ್ಲನೂ ನೋಡಿ ಸಂಭ್ರಮ ಮಾಡ್ತೀರಿ ಅಂತ ಇನ್ನೊಬ್ಬ ಜ್ಯೋತಿಷ್ಯ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ. ಮೊದಲನೇ ಜ್ಯೋತಿಷ್ಯ ಬಂದು ಹೇಳಿ ನಿಮ್ಮ ಕಣ್ಮುಂದೆಲೇ ನಿಮ್ಮ ಎಲ್ಲ ಇಡೀ ನಿಮ್ಮ ಕುಟುಂಬ ನಿಮ್ಮ ಕಣ್ಮುಂದೆಲೇ ಸರ್ವನಾಶ ಆಗ್ತದೆ ಅಂತ ಹೇಳ್ದ. ಇನ್ನೊಬ್ಬ ಜ್ಯೋತಿಷ್ಯ ಬಂದು ಹೇಳ್ದ, ನಿಮ್ಮ ಏನು ಕುಟುಂಬ ಇದೆ ಎಲ್ಲರಿಗಿನ್ನ ದೀರ್ಘಕಾಲ ನೀವು ಬದುಕಿರ್ತೀರಿ, ರಾಜ್ಯವನ್ನು ಸಂರಕ್ಷಣೆ ಮಾಡ್ತೀರಿ ಅಂತ ಇನ್ನೊಬ್ಬ ಜ್ಯೋತಿಷಿ ಹೇಳ್ದ. ಹಾಗೆ ಕೆಲವು ಮಾತುಗಳು ದಾರಿ ತಪ್ಪಿಸುವಂಥ ವ್ಯವಸ್ಥೆ ಮಾಡ್ತವೆ. ಅದಕ್ಕೆ ನಾವು ಇದು ಮಾಡಲಿಕ್ಕೆ ಹೋಗಬಾರ್ದು. ಇವತ್ತು ನಾಡು, ಸಂಸ್ಕೃತಿ, ಇತಿಹಾಸ, ತಾಯಿ ಪ್ರೀತಿ ಮಾಡಿದಂಥ ತಾಯಿ ತೋರಿದಂಥ ಭಾಷೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಇವತ್ತು ಆದಿಚುಂಚನಗಿರಿ ಮಠ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಹಾಕೊಟ್ಟಂಥ ಸನ್ಮಾನ ಇವತ್ತು ನೋಡ್ಬೇಕು ನೀವೆಲ್ಲ. ಇವತ್ತು ಏನಾದರೂ ನಿಮ್ಗೆ ಆಯಿತು ಅಂತಂದರೆ ನಡೀಲಿ ಚುಂಚನಗಿರಿ ಮಠಕ್ಕೆ ಹೋಗೋಣ ಅಂತೇಳಿ ನಿಮಗೆ ಭಾವನೆ ಬರ್ತದೆ. ಅಂಥ ಪೀಠವನ್ನು 1974 ಇಸ್ವಿಯಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಒಂದು ಪ್ರವಾಸವನ್ನು ಮಾಡಿದ್ರು. ನಮಗೂ ಅದೇ ಚಿಂತೆ ಹೇಳಿದ್ರು. ಇವತ್ತು ಎಲ್ಲ ಕಡೆ ಮಠ ಆಗಿದೆ, ಕೊಡಗಿನಲ್ಲಿ ಮಠ ಆಗಲಿಲ್ಲ, ಮಡಿಕೇರಿಯಲ್ಲಿ ಆಗಿದೆ, ಮಡಿಕೇರಿಯಲ್ಲಿ ಆಗಲಿಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕೆಲಸ ಮಾಡ್ತಾಯಿದ್ದೇವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಭಾಗಮಂಡಕ್ಕೂ ಕೂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ವಿದ್ಯಾಸಂಸ್ಥೆ ಬಂದು ತಲುಪಿದೆ. ಅದಕ್ಕೋಸ್ಕರ ಆದಿಚುಂಚನಗಿರಿ ಮಠ ಮತ್ತು ನಮ್ಮ ಗೌಡ ಸಮುದಾಯ ಅರೆಭಾಷೆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೂಡ ಭಾವನೆ ಇಟ್ಕೊಂಡು ನಮ್ಮ ಪೀಳಿಗೆ ನಮ್ಮ ಇತಿಹಾಸವನ್ನು ಸ್ಮರಣೆ ಮಾಡಬೇಕಾಗ್ತದೆ. ನೀವು ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಸಮಾಜಗಳು, ನಾವು ಅವ್ರನ್ನ ನೋಡಿ ಮಾತಾಡೋ ಬದಲು ನಮ್ಮ ಸಮುದಾಯದಲ್ಲಿ ಎಷ್ಟು ಜಾಗೃತರಾಗಿದ್ದೀವಿ ನಾವು, ನಮ್ಮ ಸಮುದಾಯದ ಸಾಹಿತ್ಯವನ್ನು ಎಷ್ಟು ತಿಳ್ಕೊಂಡಿದ್ದೀವಿ ನಾವು, ನಮ್ಮ ಸಮಾಜದ ಹಿರಿಯರು ಅನೇಕ ಮಾರ್ಗದರ್ಶಕ ಸ್ವತಂತ್ರ ಹೋರಾಟಗಾರರು, ಸಾಹಿತಿಗಳು, ನೋಡಿ ಕುವೆಂಪು ಅವರು ಇವತ್ತು ಆ ಭಾಷೆಯನ್ನು, ಆ ಸಂಸ್ಕೃತಿಯನ್ನು, ಮಲೆನಾಡ ಸಂಸ್ಕೃತಿಯನ್ನು ಇವತ್ತು ಗ್ರಂಥದ ರೂಪದಲ್ಲಿ ಅವೆಲ್ಲ ತಂದು ರಚನೆ ಮಾಡೋ ಹೋಗಿದ್ದರಿಂದ ಇವತ್ತು ಮಲೆಯಲ್ಲಿ ಮದುಮಗಳು ಅಂತ ಗ್ರಂಥ ಓದಿದ್ರೆ ಇಷ್ಟೆಲ್ಲ ಮಲೆನಾಡಲ್ಲಿ ಸಿರಿ ಸಂಪತ್ತು ಇತ್ತ ಅಂತೇಳಿ ಯೋಚನೆ ಮಾಡುವಂಥ ಆಶ್ಚರ್ಯ ರೀತಿ ನಾವು ನೋಡ್ತೀವಿ. ಅದೇ ರೀತಿ ಕೂಡ ಒಂದೊಂದು ಮನೆಯಿಂದ ಎಲ್ಲ ಹೇಳ್ತೀರ, ನಮ್ಮದು 10 ಗೋತ್ರ, ನಮ್ಮದು ಇವೆಲ್ಲ ಇದಾವಲ್ಲ 10 ಮನೆ 18 ಗೋತ್ರಗಳು ಅಂತೇಳಿ, 10 ಕುಟುಂಬ 18 ಗೋತ್ರ, ಇವೆಲ್ಲ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಯಾವುದಾದ್ರು ಊರಲ್ಲಿ ಒಂದೇ ಸ್ವಲ್ಪ ಜ್ಞಾನ ವಿವೇಕವನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ನಾವು ಇತಿಹಾಸವನ್ನು ಉಳಿಸ್ಕೊಂಡಿದ್ದೀವಿ. ಶಾಂತಲಾದೇವಿ ಕೂಡ ಈ ಒಂದು ಸಾಹಿತ್ಯಾತ್ಮಕವಾಗಿ ಅವಳು ಕೂಡ ಸಾಕಷ್ಟು ಸಮಾಜಕ್ಕೆ ಸೇವೆ ಮಾಡುವಂಥ, ನೀವೆಲ್ಲ ದೊಡ್ಡ ದೊಡ್ಡ ಮಹನೀಯರ ನೋಡ್ಬೋದು. ನೀವು ಕೆ ಎಚ್ ರಾಮಯ್ಯನವರು ಆಗ್ಬೋದು. ಕೆ ಎಚ್ ರಾಮಯ್ಯನವರು ಮೈಸೂರು ಮಹಾರಾಜ ಆಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಸಮುದಾಯವನ್ನು ಸಾಕಷ್ಟು ಬೆಳೆಸಬೇಕು ಅಂತೇಳಿ ಅಂದಿನ ಕಾಲದಿಂದ ಇವತ್ತು ಬೆಂಗಳೂರಿನಲ್ಲಿ ಒಂದು ಒಕ್ಕಲಿಗ ಸಮಾಜವನ್ನು ಕಟ್ಟಿ ಇವತ್ತು ಬೆಳೆಸುವಂಥ ನಿಟ್ಟಿನಲ್ಲಿ ಸೇವೆಯನ್ನು ಮಾಡಿದ್ರು. ಅದೇ ರೀತಿ ಕೂಡ ಭೈರವಿ ಕೆಂಪೇಗೌಡರು ಅಂತೇಳಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿಕೊಂಡು ನಾವೆಲ್ಲ ಕರ್ನಾಟಕ ಅರೆಭಾಷೆ ಸಂಸ್ಕೃತಿಯನ್ನು ನಾವೆಲ್ಲ ಕಾಪಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಕ್ಕಳ ಜೊತೆಗೆ ಪೀಳಿಗೆಯನ್ನು ಸೃಷ್ಟಿ ಮಾಡಿ ಹೋಗ್ತೀವಿ ಅಂತೇಳಿ ನೀವೆಲ್ಲ ಇವತ್ತು ಹಣ ತೊಟ್ಟಬೇಕು. ಇವತ್ತು ಈ ಸಾಹಿತ್ಯವನ್ನು, ಮಾತೃಭಾಷೆಯನ್ನು, ತಾಯಿ ಹೇಳ್ಕೊಟ್ಟಂಥ ಭಾಷೆ ಇದೆಯಲ್ಲ, ಆ ಭಾಷೆಗೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಅಂತೆ ಅರೆಭಾಷೆ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಅಂಥದ್ದು ಕೂಡ ನಾಡುಗಡಿಯಲ್ಲಿ ಉತ್ಸವವನ್ನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತೆಲ್ಲ ನಮ್ಮ ವೇದಿಕೆ ಮೇಲೆ ಇದ್ದವರು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅರೆಭಾಷೆಯನ್ನು ಹಬ್ಬವನ್ನು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಶ್ರೀ ಮಠದಿಂದ ಈ ಅರೆಭಾಷೆ ಸಂಸ್ಕೃತಿಯನ್ನು, ಸಾಹಿತ್ಯವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಜಗದ್ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದದ್ದು ನಿಮ್ಮನ್ನೆಲ್ಲ ನೋಡೋದು ನಮಗೂ ಕೂಡ ತುಂಬ ಸಂತೋಷವಾಗಿದೆ. ಈ ಒಂದು ಭಾಳಷ್ಟು ಶ್ರದ್ಧೆಯಿಂದ ಏನೇ ಮಾಡಿದ್ರು ಕೂಡ ಮಲೆನಾಡಲ್ಲಿ ನೀವೆಲ್ಲ ಶ್ರದ್ಧೆಯಿಂದ, ಭಾವನೆಯಿಂದ ಇಷ್ಟು ಸಮಯ ಆದರೂ ಕೂಡ ಭಾಳ ಪವಿತ್ರ ಭಾವನೆಯಿಂದ ಏನೋ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ಭಾಷೆ, ಸಂಸ್ಕೃತಿ, ಇತಿಹಾಸ ಉಳಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ, ಹಬ್ಬಗಳಾಗ್ತದೆ. ನೀವೆಲ್ಲ ನೋಡ್ಬೋದು. ನಾವು ಕಾರ್ಯಕ್ರಮ ಮುಂಚೆ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ವಿ, ಎಷ್ಟೆಲ್ಲ ಇತಿಹಾಸ ಇದೆ. ಒಂದು ಗದ್ದೆಯಿಂದ ಭತ್ತ ನಾಟಿ ಮಾಡಬೇಕಾದ್ರೆ ಒಂದು ಪೂಜೆಯನ್ನು ಮಾಡ್ತೀವಿ, ಮನೆಗೆ ಭತ್ತ ತರಬೇಕಾದ್ರೆ ರಾಶಿ ಪೂಜೆಯನ್ನು ಅಂತ ಮಾಡ್ತೀವಿ. ಒಂದೊಂದು ಇತಿಹಾಸವನ್ನು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಹಾಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳಿದೆ, ಹಿರಿಯರ ಮಾರ್ಗದರ್ಶನ ಇಲ್ಲದೆ
ಯಾರ ಮನೆಯೂ ಕೂಡ ಯಾರ ಸಂಸ್ಕೃತಿಯೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರು ಹೇಳ್ತಿದ್ರು. ಅಂಥ ಸಂಸ್ಕೃತಿಯನ್ನು ನಾವು ಈ ಕೃಷಿಕ ಸಮಾಜದಲ್ಲಿ ಹುಟ್ಟಿದ್ದೀವಿ. ನಮ್ಮದೇ ಆದಂತಹ ಸಾಕಷ್ಟು ಇತಿಹಾಸಗಳಿದೆ. ಆ ಇತಿಹಾಸ ನಶಿಸಿ ಹೋಗಬಾರ್ದು. ನಮ್ಮ ಕಣ್ಮುಂದೆ ಉದ್ಧಾರ ಆಗಬೇಕು ಅಂತಂದರೆ ನಾವೆಲ್ಲ ಜ್ಞಾನವಂತರಾಗಬೇಕು. ನಮ್ಮ ಮಕ್ಕಳಿಗೆ ಆ ಭಾಷೆಯ ಸಂಸ್ಕೃತಿಯ ಇತಿಹಾಸವನ್ನು ತಿಳಿಸುವಂಥ ನೀವೆಲ್ಲ ತಂದೆ ತಾಯಿಗಳಾಗ್ಬೋದು, ನೀವೆಲ್ಲ ಜವಾಬ್ದಾರಿಯುತ ಆಗಬೇಕು ಅಂತೇಳಿ ಈಗಾಗಲೇ ಸನ್ಮಾನಿತರು ಸಾಕಷ್ಟು ಹಿರಿಯರಿಗೆ ಸಾಧನೆ ಮಾಡಿದಂತಹ ಸಮುದಾಯದವರಿಗೆ ಸನ್ಮಾನವನ್ನು ಮಾಡಿದಿರಿ. ಅಂಥ ಮಾರ್ಗದಲ್ಲಿ ನಾವು ಕೂಡ ಸಾಧನೆ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳಾಗಬೇಕು. ಅರೆಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಮ್ಮ ತಾಯಿ ನೀಡಿದಂಥ ಭಾಷೆ, ನಮ್ಮ ತಾಯಿ ಕೊಟ್ಟಂತಹ ಸಂಸ್ಕೃತಿ, ನಮ್ಮ ತಾಯಿ ಮಾಡಿದಂಥ ಆಶೀರ್ವಾದವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಅದಕ್ಕೆ ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತೆ ಅಂತೇಳಿ. ಪ್ರಪಂಚದಲ್ಲಿ ಹೆಟ್ಟು ಮಕ್ಕಳು ಉಡ್ಲಿಕ್ಕೆ ಸಾಧ್ಯವಂತೂ ಕೆಟ್ಟು ತಾಯಿ ಎಂದು ಉಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ತಾಯಂದಿರ ಮಾರ್ಗದರ್ಶನದಲ್ಲಿ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಹುಟ್ಟಿದ ನಾಡು ಎತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಅಂಥ ತಾಯಿ ಭಾಷೆಯನ್ನು, ಹುಟ್ಟಿದ ನಾಡನ್ನು, ಹುಟ್ಟಿದ ಸಂಸ್ಕೃತಿಯನ್ನು ನಾವು ಸಾಕಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ನಾವು ಕೂಡ ಶ್ರೀಮಂತರಾಗಬೇಕು. ಶ್ರೀಮಂತ ಅಂದರೆ ಬೇರೆ ಥರ ಅಲ್ಲ, ಹೃದಯ ಶ್ರೀಮಂತರಾಗಬೇಕು, ಸಂಸ್ಕೃತಿ ಶ್ರೀಮಂತರಾಗಬೇಕು, ಸಾಹಿತ್ಯ ಶ್ರೀಮಂತರಾಗಬೇಕು. ಅಂಥ ಶ್ರೀಮಂತರಾಗಿ ನಮ್ಮ ಹಿರಿಯರು ಹಾಕೊಟ್ಟಂತಹ ಮಾರ್ಗದರ್ಶನವನ್ನು ಭಾಳ ಸುಂದರವಾಗಿ ಕಾಪಾಡಿಕೊಂಡು ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ, ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಸದಾಕಾಲ ಈ ಒಂದು ಸಂಸ್ಕೃತಿ ಬಗ್ಗೆ, ಈ ಸಮುದಾಯದ ಬಗ್ಗೆ, ಗೌಡ ಸಮುದಾಯದ ಬಗ್ಗೆ ಯಾವಾಗಲೂ ಕೂಡ ಅವರ ಆಶೀರ್ವಾದ ಇರ್ತದೆ. ಅನೇಕ ಸಮುದಾಯ ಭವನಗಳು ಈಗಾಗಲೇ ಆಗ್ತಾಯಿದೆ. ಮುಂದಿನ ವರ್ಷ ನಮ್ಮ ಗೌಡ ಸಮುದಾಯ ಭವನ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ವರ್ಷಕ್ಕೊಂದ್ಸಲ ಮಕ್ಕಳಿಗೋಸ್ಕರ, ಹಿರಿಯರಿಗೋಸ್ಕರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ ಅಂತೇಳಿ ತುಂಬುರದಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್. ಭವ್ಯವಾದ ಇತಿಹಾಸ ಹುಟ್ಟು ಅದನ್ನು ಅರಿತುಕೊಂಡು ನಿಮ್ಮ ತಾಯಿ ಭಾಷೆನ ಉಳಿಸಿಕೊಂಡು ಎತ್ತರೆತ್ತರಕ್ಕೆ ಏರಿ ಶ್ರೀಮಠ ಯಾಗೋಳು ನಿಮ್ಮ ಬೆನ್ನ ಹಿಂದೆ ಇದ್ದತಿರುವ ಭರವಸೆಯ ನುಡಿಯೊಟ್ಟಿಗೆ ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗೆ ಧನ್ಯವಾದಗಳು. ಹಾಗೇನೆ ಸ್ವಾಮೀಜಿಗೆ ಹೇಳ್ದಂಗೆ ನಮ್ಮ ಇತಿಹಾಸನ ಅರ್ಥಕಂಬಕ್ಕೆ ಇಲ್ಲಿ ಪುಸ್ತಕ ಮೇಳನ ಏರ್ಪಡಿಸೋಳು. ಅಲ್ಲಿ ನಮ್ಮ ಅರೆಭಾಷೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪುಸ್ತಕಗಳು ಅಲ್ಲಿ ಲಭ್ಯವಳು. ಇಲ್ಲಿಗೆ ಬಂದಿರತಕ್ಕಂಥ ಜನಾಂಗ ಬಂಧುಗ ಆ ಪುಸ್ತಕಗಳನ್ನ ಕೊಂಡುಕೊಂಡು ತಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸನ ತಿಳಿಸಿಕೊಟ್ಟು ಈ ಜನಾಂಗದ ಭವ್ಯ ಪರಂಪರೆನ ಮುಂದಿನ ಹಾದಿಗೆ ಕೊಂಡೊಯ್ಯಕ್ಕೂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡವೆ. ನಾವು ಈ ಜಂಬರನ ಕೊನೆ ಹಂತಕ್ಕೆ ಬಂದಳು. ಜಂಬರಲ್ಲಿ ಸಹಕರಿಸಿದವರ ನೆನೆಸಿಕೊಂಬೋದು ನಮ್ಮ ಆದ್ಯ ಕರ್ತವ್ಯ. ಈಗ ನಿಮ್ಮೆಲ್ಲರ ಪ್ರೀತಿಲಿ ವಂದಿಸಿಕೆ ಬರ್ತಾವಳು ಅರೆಭಾಷೆ ಗಡಿನಾಡು ಉತ್ಸವ 2025ರ ಸಂಘಟನಾ ಸಮಿತಿನ ಸಂಚಾಲಕರಾದ ಕುಯ್ಯಮುಡಿ ಮನೋಜ್ ಇವು. ಈಗ ಹಿಂಗೆ ಸಭೆದು ಕೊನೆಯ ಒಂದು ಕಾರ್ಯಕ್ರಮ, ಹಾಗೆ ವಂದನಾರ್ಪಣೆ ಕಾರ್ಯಕ್ರಮ ತಿಳಿಬಿಟ್ಟು ಹಾಗೆ ಈ ಸಭೆಯಲ್ಲಿ ಆಸೀನಾಗಿ ನಮಗೆ ಮಾರ್ಗದರ್ಶನಕ್ಕೆ ಬಂದ ಎಲ್ಲ ಹಿರಿಯರ ಆಶೀರ್ವಾದನ ಪಡ್ಕೊಂಡು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇದರ ಆಶ್ರಯಲ್ಲಿ ಬಾಗಮಂಡ್ಲ ನಾಡು ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಮ್ಮಣೆ, ಬಾಗಮಂಡ್ಲ ನಾಡು ಗೌಡ ಯುವ ಒಕ್ಕೂಟ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಮ್ಮಣೆ ಇವರ ಕೂಡುಕುಟಲಲ್ಲಿ ಅರೆಭಾಷೆ ಗಡಿನಾಡ ಜಂಬರ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಉಂಟು. ನೀವೆಲ್ಲ ಬೆಳಗ್ಗೆಯಿಂದ ಅತ್ಯಂತ ಕಾತರದಿಂದ ಕಾದುಕೊಂಡು ಜಂಬರದ ಮೆರವಣಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದೋಳ್ರಿ. ಈ ಕಾರ್ಯಕ್ರಮ ಅದರ ನಂತರ ಮೆರವಣಿಗೆ ಕಾರ್ಯಕ್ರಮದ ನಂತರ ಈಗ ಸಭೆ ಕಾರ್ಯಕ್ರಮ ತಿಳುವಂಥದ್ದು ಈಗ ಮುಕ್ತಾಯ ಹಂತದಲ್ಲಿಟ್ಟು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆ ದಿವ್ಯ ಆಶೀರ್ವಾದವನ್ನು ನೀಡಿ ಬೆಳಿಗ್ಗೆ ಮೆರವಣಿಗೆಗೆ ಚಾಲನೆ ಕೂಡ ಕೊಟ್ಟು ನಮಗೆ ಆಶೀರ್ವಚನ ಮಾಡಿಕೆ ಬಂದು ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿ ಕುಳಿತುಕೊಂಡ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದನ ಬೇಡಿಕೊಂಡು ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಸನ ಮತ್ತು ಕೊಡಗು ಮಠ ಇವು ಕೂಡ ವೇದಿಕೆಯಲ್ಲಿ ಆಸೀನರಾಗಳು. ಇವಕ್ಕೆ ಈ ಗಡಿನಾಡ ಜಂಬರದ ಪರವಾಗಿ ಇಲ್ಲಿ ನಡೆದಕ್ಕಂಥ ಎಲ್ಲ ನೆಂಟುಗಳ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಬೇಕಂತೇಳಿ
ಕೇಳಿಕೊಂಡ ಮೇರೆ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು ಆತ್ಮೀಯರು ಆದ ಸದಾನಂದ ಮಾವಜಿಯು ಕೂಡ ಈ ವೇದಿಕೆ ಮೇಲೆ ಆಸನಗಳು. ಅವಕ್ಕೆ ಕೂಡ ಅಕಾಡೆಮಿ ವತಿಯಿಂದ ಇಲ್ಲಿ ಸೇರಿದಂಥ ಎಲ್ಲ ನೆಂಟರುಗಳ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತವಳೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಿತವಚನ ನೀಡಿ ಹಾಗೆ ಸಮಯದ ಅಭಾವ ಉಂಟು, ಹಾಗೆ ಎಲ್ಲಕ್ಕೆ ಒಟ್ಟಿಗೆ ಹೇಳ್ತಾಳೆ, ಬೇಜಾರು ಮಾಡ್ಕೊಂಬೇಡಿ. ಹಾಗೆ ಸ್ಪಂದನ ನಾವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವು ಕೂಡ ಆಶೀರ್ವಚನ ನೀಡಿ ಹೋಗಲು ಅವಕ್ಕೆ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕಾಳನ್ನ ರವಿ ಆತ್ಮೀಯರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಭಾಗಮಂಡಲ, ಹಾಗೆ ಧರ್ಮಜ ಉತ್ತಪ್ಪನವು ಮಾನ್ಯ ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ಹಾಗೆ ಮಂತ್ರಿನ ಮೋಹನ್ ದಾಸ್ ಮಾನ್ಯ ಅಧ್ಯಕ್ಷರು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು, ಹಾಗೆ ಕೊಲ್ಯದ ಗಿರೀಶವು ಮಾಜಿ ಅಧ್ಯಕ್ಷರು ಅರೆಭಾಷೆ ಅಕಾಡೆಮಿದು, PC ಜಯರಾಮ್ರವರು ಮಾಜಿ ಅಧ್ಯಕ್ಷರು ಅರೆಭಾಷೆ ಅಕಾಡೆಮಿ, ಲಕ್ಷ್ಮೀ ನಾರಾಯಣ ಕಜ್ಜಗಜ್ಜೆ ಮಾಜಿ ಅಧ್ಯಕ್ಷರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಅಕಾಡೆಮಿದು. ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಯಶಸ್ಸಾಖ್ಯ ತಳಿ ಕಾರಣಭೂತ ಆದ ಹೊಸೂರು ಸತೀಶ್ ಕುಮಾರ್ ನಾವು, ಹಾಗೆ ನಮ್ಮ ಕೊಡಪಾಲು ಗಪ್ಪಮಾವು ನಾವು. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವಂಥ ದಮಯಂತಿಯು ಅಧ್ಯಕ್ಷರು ಕೊಡಗೌಡ ಮಹಿಳಾ ಒಕ್ಕೂಟ ಮಡಿಕೇರಿ, ಹಾಗೆ ದಿಕ್ಸೂಚಿ ಮಾತು ಹೇಳಿದಂಥದ್ದು ಡಾಕ್ಟರ್ ಕೋರನ್ನ ಸರಸ್ವತಿ ಪ್ರಕಾಶವು ಕೂಡ ವೇದಿಕೆ ಮೇಲೆ ಆಸೀನರಾಗಿ ಹೇಳು. ಹಾಗೆ ಸೂದನ ಈರಪ್ಪನವು ಸದಸ್ಯ ಸಂಚಾಲಕರುಗಳು, ಪುದುಪಜಕ್ಕೆ ಪ್ರಕಾಶ್ ನಾವು ಕೂಡ ಸದಸ್ಯರ ಸಂಚಾಲಕರಾಗಿ ಇಲ್ಲಿ ಅವಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ಈ ಕಾರ್ಯಕ್ರಮ ಯಶಸ್ಸಿಗೆ ಕುದುಪಜೆ ಪಳಂಕಪ್ಪ ನಾವು ಅವು ಗೌಡ ಸಮಾಜ ಭಾಗಮಂಡಲ ಇದರ ಅಧ್ಯಕ್ಷರು, ಅವಕ್ಕೆ ಕೂಡ ಅವು ನಮಗೆ ಮಾವ ಹಾಕು, ಅವಕ್ಕೆ ಕೂಡ ಮಾವ ನಿಮಗೆ ಕೂಡ ವಂದನೆಗಳನ್ನು ಹೇಳ್ತಾಳೆ. ಹಾಗೆ ಮತ್ತೊಂದು ಮಾವ ನಮ್ಮ ಕೋಡಿ ಪನ್ನಪ್ಪನವು ಅಧ್ಯಕ್ಷರು ಕಡಿಕೆ ಗೌಡ ಸಮಾಜ, ಇವಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ಮತ್ತೊಂದು ಅಧ್ಯಕ್ಷರು ಕೊಡಪಾಲು ಗಣಪತಿ ಮಾವ ಅಧ್ಯಕ್ಷರು ಗೌಡ ಸಮಾಜ ಚೇರಮಾಣೆ, ಇವಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ಕುತ್ಕುಳಿ ಕಿಶೋರು ಅವು ಅನಿವಾರ್ಯ ಕಾರಣದಿಂದ ಇಷ್ಟೊತ್ತು ನಮಗೆ ಸಾಥ್ ಕೊಟ್ಟದ್ದು ಕುತ್ಕುಳಿ ಕಿಶೋರ್ ಅವು ಬಾಗಮಳನಾಡು ಗೌಡ ಯುವ ಕೂಟದ ಅಧ್ಯಕ್ಷರು, ಅವು ಅನಿವಾರ್ಯ ಕಾರಣದಿಂದ ಇಂದು ಬಾಕಿ ಆಗ್ತದೆ. ಯಾಕೆಂತಂದರೆ ಅವಕ್ಕೆ ಮೌಲ್ಯಮಾಪನಕ್ಕೆ ತೆರಳಲು ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನೆನೆಸಿಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ತುಂಬ ಕಷ್ಟಪಟ್ಟಳು ಈ ಯಶಸ್ಸಿಗೆ ಅವು ಕೂಡ ಮೂಲ ಕಾರಣ. ಕುತ್ಕುಳಿ ಕಿಶೋರ್ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗೆ ಕೂಡ ವಂದನೆಗಳನ್ನು ಹೇಳ್ತಾಳೆ. ಹಾಗೆ ಕಡ್ಲೇರ ತುಳಸಿ ಮೋಹನ್ ಅವು ಕೂಡ ನಮಗೆ ಸಾಥ್ ಕೊಟ್ಟಳು, ಅವಕ್ಕೆ ಕೂಡ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಳು. ಹಾಗೆ ಅಕಾಡೆಮಿ ಸದಸ್ಯರಿಗಾದ ಚಂದ್ರಶೇಖರ್ ಪೇರಲ್ಲು, ತೇಜಕುಮಾರ್ ಕುಡೇಕಲ್, ಶ್ರೀಮತಿ ಚಂದ್ರವತಿ ಬಡ್ಡಡ್ಕ, ಶ್ರೀಮತಿ ಲತಾ ಪ್ರಸಾದ್ ಕುತ್ಪಾಜೆ, PS ಕಾರ್ಯಪ್ಪ, ಡಾಕ್ಟರ್ ಜ್ಞಾನೇಶ್ NA, ಲೋಕೇಶ್ ಊರುಬೈಲು, ಸಂದೀಪ್ ಪುಳಕಂಡ, ವಿನೋದ್ ಮುಡಗದ್ದೆ, ಗೋಪಾಲ್ ಪೆರಾಜೆ, ಮೋಹನ್ ಪನಚನ, ಇವಕ್ಕೆ ಎಲ್ಲಕ್ಕೆ ಕೂಡ ಅಕಾಡೆಮಿ ಸದಸ್ಯರು ಇವೆಲ್ಲ ಇವಕ್ಕೆ ಗಡಿನಾಡ ಉತ್ಸವದ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ನಾವು ನೆಂಟರುಗಳನ್ನು ಇಂದಿನ ಕಾರ್ಯಕ್ರಮಕ್ಕೆ ಬರೋಕ್ಕೆ ಅಂತೇಳಿ ಸೊಂಟಿಗಪ್ಪ ಸಮಾಜಕ್ಕೆ ಹೋಗಿದ್ದು. ಹಾಗೆ ಕುಶಲನಗರದ ನಮ್ಮ ಮಾವಂದರು ಗಣ್ಯಂದರೆಲ್ಲ ಬಂದುಕೊಂಡು ಇಲ್ಲಿ ಕೂದ್ದಳು. ತುಂಬ ನಮಗೆ ನನ್ನ ಹೋಗೋಣ ತುಂಬ ಖುಷಿ ಮಾಡಿದಾರಿ ನಾವು ಬಂದವೆ ಅಂತ ಹೇಳಿಬಿಟ್ಟು. ಹಾಗೆ ಪಿರೇಪಣ್ಣದ ಮಾವಂದರು ಕೂಡ ಸತ್ಕಾರ ಕೂಡ ಮಾಡಿದ್ರು, ಅವು ಸಹ ಬಂದಳು, ಅಕ್ಕೆ ಕೂಡ ವಂದನೆಗಳನ್ನು ಹೇಳ್ತಾಳೆ. ಹಾಗೆ ಮೈಸೂರು ಸಮಾಜವು ಕೂಡ ಅವು ಕೂಡ ನಮಗೆ ಸಾಥ್ ಕೊಡಲು ಅವು ಕೂಡ ಬಂದಳು. ಹಾಗೆ ಮರಗೋಡು ಎಲ್ಲ ಭಾಗದ ಕೂಡ ಎಲ್ಲ ಗೌಡ ಸಮಾಜ, ಮಹಿಳಾ ಒಕ್ಕೂಟ, ಕುಶಾನಗರದ ಮಹಿಳಾ ಸಮಾಜ, ಹಾಗೆ ಮೈಸೂರಿನ ಮಹಿಳಾ ಸಮಾಜ, ಹಾಗೆ ಎಲ್ಲ ಸಮಾಜ ವತಿಯಿಂದ ಇಲ್ಲಿ ಬಂದಳು. ಹಾಗೆ ನಮ್ಮ ಮಾವ ಸುರ್ತಲ ಸೋಮಣ್ಣನವು ಕೂಡ ಈ ವೇದಿಕೆ ಮೇಲೆ ಆಸೀನಗಳು, ಅವಕ್ಕೆ ಕೂಡ ವಂದನೆಗಳನ್ನು ಕೂಡ ಸಲ್ಲಿಸ್ತಾವಳೆ. ಹಾಗೆ ಇಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲವೂ ಸಹಕಾರ ನೀಡಲು, ಹಾಗೆ ಆರಕ್ಷಕ ಸಿಬ್ಬಂದಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಿರುವುದರಿಂದ ಸಹಕಾರ ಕೊಡಲು ಅವಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾವಳೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನೆಂಟರಿಗ, ಹಾಗೆ ಇಲ್ಲಿ ನಮಗೆ ಮಹಿಳೆಯರು ನಮ್ಮ ಅಕ್ಕಂದರು ಪಿಳ್ಳಿಗ ಮೊಮ್ಮಕ್ಕ ಎಲ್ಲವೂ ಕೂಡ ಬಂದೋಳ್ರಿ. ನಿಮಗೆಲ್ಲವೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬಿರುವುದಿದ್ದ ವಂದನೆಗಳನ್ನು ಕೂಡ ಹೇಳ್ತಾವಳೆ. ಯಾರಾದರೂ ಬಿಟ್ಟು ಹೋದರೆ ಕ್ಷಮಿಸ್ಕೊಳಕು, ಯಾಕೆಂತಂದರೆ ಇದು ಸೀಮಿತ ಅವಧಿ. ಹಾಗೆ ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡುವುದು ಪತ್ರಿಕಾ ಮಾಧ್ಯಮಕ್ಕೆ ಮಿತ್ರರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಚಿನ್ನಸ್ವಾಮಿ ಅವು ಕೂಡ ವೇದಿಕೆ ಮೇಲೆ ಆಶೀರ್ವಾದಗಳು, ಅವಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾಳೆ. ಹಾಗೆ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ನನಗೆ ಅವು ಗುರುಗ
ಅರ್ಥಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿ ಈಗ ಕಾವೇರಿ ಕಾಲೇಜಿನ ಟ್ರಾನ್ಸ್ಫರ್ ಆಗಂಡ್ಲು ದೇವಕರ ಸರ್ ಅಂತ ಹೇಳಿಬಿಟ್ಟು ಕುಂದಾಲಪಾಡಿ ದೇವಕರು ಅವಕ್ಕೆ ಕೂಡ ಈ ಕಾರ್ಯಕ್ರಮಕ್ಕೆ ವಂದನೆ ಸಲ್ಲಿಸ್ತಾಳೆ. ಹಂಗೆ ನಿರೂಪಣೆ ಮಾಡತಕ್ಕಂಥ ಲತಾ ಲತಾ ಮೊಂಟಡ್ಕವು ಹಾಗೆ ಪಟ್ಟಣ ಶಿವಕುಮಾರ್ ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಳು. ಅವಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸುವಂದನೆ. ಹಾಗೆ ಅವಕ್ಕೆ 3 ಜನಕ್ಕೆ ನಮ್ಮ ಅಧ್ಯಕ್ಷರು ಸದಾನಂದ ಮಾವಜಿಯವರು ಕೂಡ ಒಂದು ಗೌರವ ಅರ್ಪಣೆಯನ್ನು ಸಲ್ಲಿಸೋಕುತ್ತ ನಾ ಕೇಳಿಕೊಂತವಳೆ. ಹಾಗೆ ಎಲ್ಲಕ್ಕಿಂತ ಮುಖ್ಯ ಹೇಳೋಕೂತಂದ್ರೆ ಸಾಧನೆಯಲ್ಲಿ ಸನ್ಮಾನ ಪಡ್ಕೊಂಡ ಎಲ್ಲ ಗಣ್ಯರು ಒಳ್ಳಿ. ಯಾಕೆಂದರೆ ವಿವಿಧ ಕ್ಷೇತ್ರದಲ್ಲಿ ನೀವು ತುಂಬ ಸಾಧನೆಗಳನ್ನು ಮಾಡಿದವನ್ನ ನಾವು ಗುರುತಿಸೋಳು. ಇನ್ನು ಅನೇಕ ಸಾಧನೆಯೂ ಕೂಡ ಮಾಡಿವಳ್ರಿ. ಅವ್ರನ್ನ ಮುಂದಿನ ಹಂತದಲ್ಲಿ ಕೂಡ ನಾವು ಗುರುತಿಸುವಂಥ ಕಾರ್ಯಕ್ರಮ ಖಂಡಿತವಾಗಿ ಮಾಡುವೆ. ಯಾರು ಕೂಡ ಬೇಜಾರು ಮಾಡ್ಕೊಂಬೋದು. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕ್ಕನ ತೊಂದರೆ ತಾಪತ್ರೆ ಸಹಜ ಇದ್ದದೆ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ನೀವು ಸಾಧನೆ ಮಾಡಿದ ಎಲ್ಲ ಸಾಧನೆ ಮಾಡಿದಂಥ ಗಣ್ಯರಿಗೆ ನಮ್ಮ ಅರೆಭಾಷೆ ಗಡಿನಾಡ ಉತ್ಸವದ ಜಂಬರದ ಪರವಾಗಿ ಹಾರ್ದಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾವಳೆ. ಮುಂದಿನ ಕಾರ್ಯಕ್ರಮ ಕ್ವಿಜ್ ಕಾರ್ಯಕ್ರಮ. ಆದಷ್ಟು ಬೇಗ ಇಲ್ಲ ಬಂದು ಸೇರಿಕೊಂಡು ಹೋಗ್ತಾ ಕೇಳಿಕೊಂಡಾನೆ. ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವು ಆದಷ್ಟು ಬೇಗ ಬಂದು ಸೇರಿಕೊಂಡು ಹೋಗ್ತಾ ಕೇಳಿಕೊಂಡವೆ. ಇದೇ ವೇದಿಕೆಯಲ್ಲಿ ಊಟ ಆದಂಗೆ ಕ್ವಿಜ್ ಕಾರ್ಯಕ್ರಮ ಉಂಟು. ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸವು ಈ ವೇದಿಕೆಗೆ ಆದಷ್ಟು ಬೇಗ ಬರೋಕೂತ ಕೇಳಿಕೊಳ್ತಾವಳು. ಅರ್ಧ ಗಂಟೆ ಒಳಗೆ ಬರೋಕು. ದಯಮಾಡಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ತಂಡಗ ಇದೇ ವೇದಿಕೆ ಮೇಲೆ ಅರ್ಧ ಗಂಟೆ ಒಳಗೆ ಬರೋಕೂತ ಕೇಳಿಕೊಂಡಾನೆ. ಹಂಗೆ ಲಕ್ಕಿ ಡಿಪ್ಪು ತಗೊಂಡೋಗಿ ಯಾರು ಬುಕ್ಕನ್ನು ಇಟ್ಟುಕೊಂಡಳು ಆದಷ್ಟು ಬೇಗ ಕುತ್ಕೊಳ್ಳಿ. ಅಸ್ವತ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಅವು ಇಲ್ಲಿ ವೇದಿಕೆ ಹತ್ರ ಇದ್ದಾವೆ. ದಯಮಾಡಿ ಲಕ್ಕಿ ಡಿಪ್ಪು ಬುಕ್ ತಗೊಂಡು ಹೋದ ಎಲ್ಲವೂ ಕೂಡ ಆದಷ್ಟು ಬೇಗ ಬುಕ್ಕನ್ನು ಹಿಂದಿರುಗಿಸೋಕು. ಯಾಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಲಕ್ಕಿ ಡಿಪ್ಪು ಕಾರ್ಯಕ್ರಮ ಕೂಡ ಇದ್ದದೆ. ದಯಮಾಡಿ ಬುಕ್ ತಗೊಂಡೋದ ಎಲ್ಲ ಗಣ್ಯ ವ್ಯಕ್ತಿಗ ಬುಕ್ಕನ್ನು ದಯಮಾಡಿ ಕುತ್ಕೊಳ್ಳಿ ಅಸ್ವತ್ತರ ಕೈಯಲ್ಲಿ ವಹಿಸೋಕೂತ ಕೇಳ್ಕೊಂಡಾನೆ. ಎಲ್ಲವಕ್ಕೂ ಕೂಡ ನಮ್ಮ ಈ ಒಂದು ಒಕ್ಕೂಟದ ವತಿಯಿಂದ ನೆನಪಿನ ಕಾಣಿಕೆ ಮತ್ತು ವಿಜೇತರಾದವಕ್ಕೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ಕೊಡ್ತಾವಳು. ಈ ಕುದುಪಜೆ ಪಿ ರೋಷನ್ ಅವು ಟ್ರೋಫಿಗಳನ್ನ ಇನಾಮಾಗಿ ಕೊಡ್ತಾವಳು. ಇವಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಸುರುವಿನ ವಿಚಾರ ಗೌಡ ಜನಾಂಗದ ಸಂಸ್ಕೃತಿ ಆಚಾರ ವಿಚಾರ. ಈ ಕುರಿತ ಪ್ರಶ್ನೆ. ತಂಡ 1, ಮದುವೆ ಕಾರ್ಯಕ್ಕೆ ಹಾಕುವ ಚಪ್ಪರ ಕಂಬಗಳ ಸಂಖ್ಯೆ ಎಷ್ಟು? ಈ ಒಂದು ಉತ್ತರಕ್ಕೆ 5 ಅಂಕ ಇದ್ದಾವೆ. ತೀರ್ಪುಗಾರರ ಗಮನಕ್ಕೆ ಸರಿಯಾದ ಉತ್ತರಕ್ಕೆ 5 ಅಂಕ ಇದ್ದದೆ. ಈ ಪ್ರಶ್ನೆ ಪಾಸ್ ಆದುಲೆ. ಮದುವೆ ಕಾರ್ಯಕ್ಕೆ ಹಾಕುವ ಚಪ್ಪರ ಕಂಬಗಳ ಸಂಖ್ಯೆ ಎಷ್ಟು? 9 ಕಂಬ. ಉತ್ತರ ತಪ್ಪಾಗುಟ್ಟು. ಪಾಸ್ ಆದರೆ ಅಂಕ ಇರ್ದುಲೆ. ಉತ್ತರ 12. ತಂಡ 2 ಸರಿಯಾದ ಉತ್ತರ ಕೊಟ್ಟಳು, ಆದರೆ ಅವಕ್ಕೆ ಅಂಕಗ ಇರ್ದೋಲೆ. ಮದುವೆ ಕಾರ್ಯಕ್ಕೆ ಹಾಕುವ ಚಪ್ಪರದ ಕಂಬಗಳ ಸಂಖ್ಯೆ 12. ಎರಡನೇ ತಂಡ. ಮದುವೆ ಕಾರ್ಯಲ್ಲಿ ಗಂಡು ಹೆಣ್ಣಿನ ಕಡೆ ಶಾಸ್ತ್ರ ಮಾತುಕತೆ ನಡೆಯುವ ಸೀತಾವಳಿ ಚಪ್ಪರದ 4 ಕಂಬಗಳ ನಡುವಿನ ಜಾಗಕ್ಕೆ ಏನಂತ ಹೇಳುವೆ? ಉತ್ತರ ತಪ್ಪಾಗುಟ್ಟು. ಕಟ್ಟು. ದೇವಸಭೆ ಸರಿಯಾದ ಉತ್ತರ. ಎರಡನೇ ತಂಡಕ್ಕೂ ಕೂಡ ಯಾವುದೇ ಅಂಕ ಬಂದಿರದಲ್ಲಿ.
ತಂಡ 3, ಮೊದಲಿಗೆ ಎಣ್ಣೆ ಶಾಸ್ತ್ರಕ್ಕೆ ಕೂರಿಕನ ತಲೆಗೆ ಹಾಕುವ ವಸ್ತ್ರ ಯಾವುದು? ಉತ್ತರ ತಪ್ಪಾಗುಟ್ಟು. ಮುಸುಕಿನ ಚೌಕ. ತಪ್ಪು. ಚೆಕ್ಕಿನ ವಸ್ತ್ರ. ಚೆಕ್ಕಿನ ವಸ್ತ್ರ. ಚೆಕ್ ವಸ್ತ್ರ ಸರಿಯಾದ ಉತ್ತರ. ಆದರೆ ಅಂಕ 3ನೇ ತಂಡಕ್ಕೂ ಕೂಡ ಬಂದಿರಲಿ. ತಂಡ 4, ಮಧುಮಕ್ಕ ಕೂರುವ ಚಾಪೆಗೆ ಏನಂತ ಹೇಳುವೆ? ಹಸೆ ಚಾಪೆ. ಹಸೆ ಚಾಪೆ ಸರಿಯಾದ ಉತ್ತರ. ತಂಡ 4 ಹಸೆ ಚಾಪೆ ಸರಿಯಾದ ಉತ್ತರ. ತಂಡ 5ಕ್ಕೆ ಪ್ರಶ್ನೆ. ಮಧುಮಕ್ಕ ಹರಿಕೆ ಹಣ ಕಟ್ಟುವುದು ಯಾವುದರಲ್ಲಿ? ಮಧುಮಕ್ಕ ಹರಿಕೆ ಹಣ ಕಟ್ಟುವುದು ಯಾವುದರಲ್ಲಿ? ಬೆದರುಗುತ್ತಿ. ಹೊಟ್ಟೆ ಗುತ್ತಿ, ಬೆದರುಗುತ್ತಿ. ಉತ್ತರ ಸರಿಯಾಗುಟ್ಟು. ಬಿದಿರುಗುತ್ತಿ ಇಲ್ಲರೆ ವಾಟೆಗುತ್ತಿ. ತಂಡ 6, ಮಡಿವಾಳ ಮತ್ತೆ ಕ್ಷೌರಿಕ ಶುದ್ಧ ದಿನ ತಕೊಳ್ಳುವ ಮರ್ಯಾದೆಗೆ ಏನಂತ ಹೇಳುವೆ? ಮಡಿವಾಳ ಮತ್ತೆ ಕ್ಷೌರಿಕ ಶುದ್ಧ ದಿನ ತಕೊಳ್ಳುವ ಮರ್ಯಾದೆಗೆ ಏನಂತ ಹೇಳುವೆ? ಉತ್ತರ ಗೊತ್ತಿಲ್ಲ. ಸೆಲೆ ಎಳೆಯುವುದು. ಸೆಲೆ ಎಳೆಯುವುದು, ಸಲಾಯಿ ಅಳೆಯುವುದು. ಉತ್ತರ ಸರಿಯಾಗೊಟ್ಟು ಅಂಕ ಇರೋದಿಲ್ಲ. ಮುಂದಿನ ಪ್ರಶ್ನೆ. ಮಧುಮಗಳಿಗೆ ಸೆರಗ ಹಣ ಕಟ್ಟುವವು ಯಾರು? ಸೋದರ ಮಾವ. ಉತ್ತರ ಸರಿಯಾಗಿ ಉಂಟು. ಅಂಕ 5. ನಂಗಾರು ಮನೆತನ. ನಂಗಾರು ಸರಿಯಾದ ಉತ್ತರ ಕೊಟ್ಟಳು. ಯಾವ ಗೋತ್ರಕ್ಕೆ ಮದುವೆ ನಿಷಿದ್ಧ? ನಿಟ್ಯಮಲೆ. ಯಾವ ಗೋತ್ರಕ್ಕೆ ಮದುವೆ ನಿಷಿದ್ಧ? ಒಂದೇ ಗೋತ್ರ, ಸ್ವಗೋತ್ರ. ಉತ್ತರ ಸರಿಯಾದ ಉತ್ತರ. ನಿಟ್ಯಮಲೆ ತಂಡಕ್ಕೆ ಯಾವುದೇ ಅಂಕ ಸಿಕ್ಕಿರದಿಲ್ಲ. ಇಲ್ಲಿಗೆ ಒಂದು ಸುತ್ತಿನ ಸ್ಪರ್ಧೆ ಮುಕ್ತಾಯ ಆಗಿಟ್ಟು ತಿರ್ಲ ಸುತ್ತಿ ಬರೋಣ, ದೇಗುಲ ಸುತ್ತಿ ಬರೋಣ. ಸುರುನ ಪ್ರಶ್ನೆ. ನಿಟ್ಯ ಪೈಕಾ ತಂಡಕ್ಕೆ ನಮ್ಮ ಕುಲದೇವರು ವೆಂಕಟೇಶ್ವರನ ದೇವಸ್ಥಾನ ಜಿಲ್ಲೆಯಲ್ಲಿ ಎಲ್ಲಿ ಉಂಟು? ಈ ಸುತ್ತು ಪಾಸ್ ಇದ್ದದೆ. ಪಾಸ್ ಮಾಡಿ. ನಮ್ಮ ಕುಲದೇವರು ವೆಂಕಟೇಶ್ವರನ ದೇವಸ್ಥಾನ ಜಿಲ್ಲೆಯಲ್ಲಿ ಎಲ್ಲಿ ಉಂಟು? ಮೈಸೂರು. ಉತ್ತರ ತಪ್ಪಾಗುಟ್ಟು. ಪಾಸ್.
ಸರಿಯಾದ ಉತ್ತರ ತಂಡ ಮೊದಲನೇ ಸತಿ ಹೇಳಿದ್ರೆ 10 ಅಂಕ, ಪಾಸ್ ಆದರೆ 5 ಅಂಕ. ತೀರ್ಪುಗಾರರು ಉತ್ತರ ತಪ್ಪಾಗುಟ್ಟು. ನಾಪಕೋಲು ಕಲ್ಲು ಮೊಟ್ಟೆ. ಉತ್ತರ ಸರಿಯಾಗುಟ್ಟು. ನಾಪೋಕ್ಲು ಕಕ್ಕುಂದ ಕಾಡು ಅಂದರೆ ಅವು ಕಕ್ಕುಂದ ಕಾಡು ಹತ್ತಿರ ಹೋಗೋಳು. ಕಲ್ಲು ಮೊಟ್ಟೆಯಲ್ಲಿ ಇರೋದು ಕಕ್ಕುಂದ ಕಾಡು. ಉತ್ತರ ಸರಿಯಾಗಿಟ್ಟು. ಎಡಿಕೇರಿ ತಂಡಕ್ಕೆ 5 ಅಂಕ. ಎರಡನೇ ತಂಡ ಬಾರಿಕೆ. ಕಡೋಡಿ ಶ್ರೀ ಮಹಾವಿಷ್ಣು ದೇವರ ಹಬ್ಬ ನಡೆಸುವವು ಯಾವ ಕುಟುಂಬದವು? ಕಡೋಡಿ ಮತ್ತು ಕುಯ್ಯಮಡಿ. ಉತ್ತರ ಸರಿಯಾಗುಟ್ಟು. 10 ಅಂಕ. ತಂಡ 3 ಸುಳ್ಯಕೊಡಿ. ಕೇರಳದ ಬೈತೂರಿಗೆ ನೈವೇದ್ಯಕ್ಕೆ ಅಕ್ಕಿ ಹೇರು ತಕೊಂಡು ಹೋಗುವ ಕುಟುಂಬ ಯಾವುದು? ಕೇರಳದ ಬೈತೂರಿಗೆ ನೈವೇದ್ಯಕ್ಕೆ ಅಕ್ಕಿ ಹೇರು ತಕೊಂಡು ಹೋಗುವ ಬೈಮನ. ಬೈಮನ ಸರಿಯಾದ ಉತ್ತರ. ಪಾಸ್ ಅಲ್ಲ, ಪಾಸ್ ಆದ ಉತ್ತರ ಇದು. 5. ಕುದುಕುಳಿ ತಂಡಕ್ಕೆ 5 ಅಂಕ. ಮತ್ತೆ ಪ್ರಶ್ನೆ ಕುದುಕುಳಿ ತಂಡಕ್ಕೆ. ಕೊಡಗಿನ ಬೇಟೆಗಾರ ದೇವರು ಯಾರು? ಅಯ್ಯಪ್ಪ. ಅಯ್ಯಪ್ಪ. ಅಯ್ಯಪ್ಪ ಸರಿಯಾದ ಉತ್ತರ. ಅಂಕ 10. ಮುಂದಿನ ಪ್ರಶ್ನೆ. ದೇವಸ್ಥಾನ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಪೂಜಾ ವಿಧಿವಿಧಾನಕ್ಕೂ ನೇರ ಸಂಪರ್ಕ ಉಂಟು. ಆ ದೇವಸ್ಥಾನ ಯಾವುದು? ಸುಬ್ರಹ್ಮಣ್ಯ. ಉತ್ತರ ತಪ್ಪಾಗುಟ್ಟು. ಸಭೆಯಲ್ಲಿ ಯಾರಿಗಾರದು ಗೊತ್ತುಟ? ಕಿನ್ನಿಮಾಣಿ ದೇವಸ್ಥಾನ. ಕಿನ್ನಿಮಾಣಿ ಅಂತ ಅಲ್ಲ, ಕಿನ್ನುಮಣಿ ದೇವಸ್ಥಾನ. ಕಿನ್ನುಮಣಿ ದೇವಸ್ಥಾನ. ಮುಂದಿನ ಪ್ರಶ್ನೆ 5 ಎಡಿಕೇರಿ ತಂಡಕ್ಕೆ. ತಂಡ 6 ಪುದುಪಜೆ. ಪಾಲೂರು ಮಹಾಲಿಂಗೇಶ್ವರ ದೇವರು ಮೀಯಕ್ಕೆ ಹೋದು ಯಾವ ಹೊಳೆಗೆ? ಹರಿಶ್ಚಂದ್ರದ ಕಾವೇರಿ ಹೊಳೆ. ಉತ್ತರ ಸರಿಯಾಗುಟ್ಟು. 10 ಅಂಕ. ತಂಡ 7 ನಂಗಾರು. ತಲಕಾವೇರಿ ದೇವಸ್ಥಾನ ತಕ್ಕ ಮುಖ್ಯಸ್ಥರು ಯಾವ ಕುಟುಂಬದವು? ಕೋಡಿ. ಉತ್ತರ ಸರಿಯಾಗಿ ಉಂಟು. ನಂಗಾರು ಕುಟುಂಬಕ್ಕೆ 10 ಅಂಕ. ಅರೆಭಾಷೆ ಗೌಡರು ಯಾವ ಮೂಲದ ಉತ್ತ ಹೇಳುವೆ? ದಕ್ಷಿಣ ಕನ್ನಡ. ನಮ್ಮ ಅರೆಭಾಷೆ ಗೌಡರು ಯಾವ ಮೂಲದ ಉತ್ತ ಹೇಳುವೆ? ಪಾಸ್. ದ್ರಾವಿಡ ಮೂಲದ. ಆಂಧ್ರ. ಗಡಿನಾಡ್. ಶೃಂಗೇರಿ. ಉತ್ತರ ಸರಿಯಾಗಿ ಉಂಟು. ಶೃಂಗೇರಿ ಮೂಲದವು. 5 ಅಂಕಗ ಪುದುಕುಳಿ
ಕುದುಕುಳಿ ತಂಡಕ್ಕೆ. ಇಲ್ಲಿಗೆ 2ನೇ ಸುತ್ತು ಮುಕ್ತಾಯ ಆಯ್ತು. ತೀರ್ಪುಗಾರರು ಇವರ ಒಂದು ಸ್ಕೋರ್ನ ಹೇಳಿದ್ರೆ ಕೂಡ ಒಂದೊಂದು ಐನ್ ಮನೆಗೆ ಇದ್ದಾವೆ. ಅಲ್ಲೂ ಕೂಡ ಐನ್ ಮನೆಗ ವಿಶೇಷ ರೀತಿಯ ಐನ್ ಮನೆಗೆ ಇದ್ದಾವೆ. ಅಲ್ಲೂ ಕೂಡ ಸಂಪ್ರದಾಯಗ ವಿಭಿನ್ನವಾಗಿದ್ದಾವೆ. ಐನ್ ಮನೆಗಳ ವಿನ್ಯಾಸ ಕೂಡ ವಿಭಿನ್ನವಾಗಿದ್ದದೆ. ನೋಡೋಣ ನಮ್ಮ ಐನ್ ಮನೆ ಕುರಿತು ಏನೇನು ಗೊತ್ತುಂಟು, ಏನೇನು ಪ್ರಶ್ನೆ ಹುಟ್ಟುತ್ತಾ. ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲದ ಜಾಗೆ ಯಾವುದು? ತಂಡ 1ಕ್ಕೆ ತಪ್ಪು ಉತ್ತರ ಹೇಳ್ರೆ 2 ಅಂಕ ಕಟ್. ಬೇಡ. ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲದ ಜಾಗೆ ಜಗಲಿ. ಎಂತ ಸರ್? ಇವರು ಬರ್ಬೇಕಾ? ಆಯ್ತು. ಅದು ಮಾಡೆ. ಉತ್ತರ ತಪ್ಪಾಗ್ಬಿಟ್ಟು ತಪ್ಪು ಉತ್ತರ ಹೇಳಿದ್ರೆ 2 ಅಂಕ ಕಟ್ ಆಗುತ್ತೆ. -2. ಈ ಒಂದು ಪ್ರಶ್ನೆ ಪಾಸ್ ಉಟ್ಟು ಪಾಸ್ ತಕೊಂಡು ತಪ್ಪು ಉತ್ತರ ಹೇಳಿದ್ರೆ 2 ಅಂಕ ಕಟ್ಟಾದೆ. ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲದ ಜಾಗೆ ಯಾವುದು? ಕಟ್ಲೆ. ತಪ್ಪು. ಐನ್ ಮನೆಯ ವಿಚಾರ ನಾನು ಹೇಳ್ತಾ ಇರೋದು. ನಮ್ಮ ಐನ್ ಮನೆಯಲ್ಲಿ ಉತ್ತರ ಸರಿಯಾಗಿ ಉಂಟು. ಕುದುಪಜೆ ತಂಡದವು -2. ಪಾಸ್ ಆಗಿ ಸರಿ ಉತ್ತರ ಹೇಳಿದವಕ್ಕೆ +2. ಪಾಸ್ ಆಗಿ ಸರಿ ಉತ್ತರ ಹೇಳಿದವಕ್ಕೆ +2. ಪ್ರಶ್ನೆ ತಂಡಕ್ಕೆ ಕೊಟ್ಟ ಪ್ರಶ್ನೆ ಸರಿ ಉತ್ತರ ಹೇಳಿದ್ರೆ 5 ಅಂಕ. ಸರಿನಾ? ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲದ ಜಾಗೆ ಕೈಯಾಲೆ. ಮುಂದಿನ ಪ್ರಶ್ನೆ. ಟಿಪ್ಪು ದಂಡೆತ್ತಿ ಬಾಕನ 101 ತೊಟ್ಟಿಲು ತೂಗಿದ ಹೆಗ್ಗಳಿಕೆನ ಗೌಡ ಮನೆತನ ಯಾವುದು? ಕುಯ್ಯಮಡಿ. ಉತ್ತರ ಸರಿಯಾಗಿ ಉಂಟು. 5 ಅಂಕ. ಬಾರಿಕೆ. ಮುಂದಿನ ಪ್ರಶ್ನೆ ಸುಳ್ಯಕೋಡಿ ತಂಡಕ್ಕೆ. ದೈವ ದೇವರು ಮನೆ ಹಿರಿಯವು ಕೂರುವ ನ್ಯಾಯಪರ ಮಾತಾಡುವ ಜಾಗೆ ಯಾವುದು? ಐಮರ. ಉತ್ತರ ಸರಿಯಾಗಿ ಉಂಟು. 5 ಅಂಕ ಸುಳ್ಯಕೋಡಿ ತಂಡಕ್ಕೆ. ಮುಂದಿನ ಪ್ರಶ್ನೆ ಕುದುಕುಳಿ ತಂಡಕ್ಕೆ. ಐನ್ ಮನೆ ಸುತ್ತು ಕಟ್ಟೆ ಕಟ್ಟಿದ ಎತ್ತರದ ಜಾಗಕ್ಕೆ ಏನು ಹೇಳುವೆ? ಐನ್ ಮನೆ ಸುತ್ತು ಕಟ್ಟೆ ಕಟ್ಟಿದ ಎತ್ತರದ ಜಾಗಕ್ಕೆ ಏನು ಹೇಳುವೆ? ಆಡಿಯನ್ಸ್ ಯಾರು ಉತ್ತರ ಹೇಳಿಕೊಡ್ಬೇಡಿ. ನಿಮಗೂ ಪ್ರಶ್ನೆ ಉಂಟು, ಆಗ ಉತ್ತರ ಕೊಡಿ.
ಕಕ್ಕಟ್ಟು. ಉತ್ತರ ತಪ್ಪಾಗುಟ್ಟು. ಪ್ರಶ್ನೆ ಎಡಿಕೇರಿ ತಂಡಕ್ಕೆ. ಜಗುಲಿ. ಸರಿಯಾದ ಉತ್ತರ ಕಕ್ಕಟ್ಟು ಹೌದು, ಆದರೆ ಮನೆಗೆ ಸುತ್ತಿರೋದು ಅದು ಕಕ್ಕಟ್ಟು ಅಲ್ಲ, ಜಗಲಿ. ಎಡಿಕೇರಿ ತಂಡಕ್ಕೆ +2, ಕುದುಕೊಳ್ಳಿ ತಂಡಕ್ಕೆ -2. ಐಮರಕ್ಕೆ ತಾಂಗಿ ಇರುವ ದಪ್ಪದ ಕಂಬಕ್ಕೆ ಏನು ಹೇಳುವೆ? ಎಡಿಕೇರಿ ತಂಡಕ್ಕೆ ಪ್ರಶ್ನೆ. ಐಮರಕ್ಕೆ ತಾಂಗಿ ಇರುವ ದಪ್ಪದ ಕಂಬಕ್ಕೆ ಏನು ಹೇಳುವೆ? ಕನ್ನಿಕಂಬ. ನಮ್ಮ ಭಾಷೆಯಲ್ಲಿ, ಅರೆ ಭಾಷೆಯಲ್ಲಿ ಬುಕ್ಕಲ್ಲೆಲ್ಲ ಅದೇ ಇರೋದು. ಬುಕ್ಕಲ್ಲಿ ಅದೇ ಇರೋದು ಅಂತ ಹೇಳ್ತಾವಳು. ಆದರೆ ನಮಗೆ ಇಲ್ಲಿ ಕೊಟ್ಟಿರುವ ಉತ್ತರ ಅಲ್ಲಿ ಮ್ಯಾಚ್ ಹಾಕು, ಅದರಿಂದ ಅದೇ ಉತ್ತರ ನಮಗೆ ಬರೋಕು. ಅದ್ರಲ್ಲಿ ಏನಾದರೂ ಹೇಳುವ ರೀತಿ ಅದಲ ಬದಲಿದ್ದರೆ ನಾವು ಒಪ್ಪಿಕೊಳ್ಳೋಕೆ. ಪಾಸ್ ಆಗಲಿ. ಅವರಿಗೆಲ್ಲ ಅಲ್ಲಿಂದ ಪಾಸ್ ಆಗಿದ್ದು ಗೊತ್ತಿಲ್ವಾ? ತಪ್ಪು ಉತ್ತರ ಹೇಳಿ ಅಂಕ ಕಳ್ಕೊಳ್ಬೇಡಿ. ಗೋಧಿ ಕಂಬ. ಸರಿಯಾದ ಉತ್ತರ ಗೋದೆ ಕಂಬ. ಗೋದೆ ಕಂಬ ಅಂತ ಹೇಳುವೆ. ಪೈಕ ತಂಡಕ್ಕೆ +2. ಆಡಿಯನ್ಸ್ ಜೋರಾಗಿ ಉತ್ತರ ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ತಂಡದವು ಹೇಳ್ತಾವಳು. ದಯವಿಟ್ಟು ಯಾರು ಜೋರಾಗಿ ಉತ್ತರ ಹೇಳಬೇಡಿ. ಉತ್ತರ ಇಲ್ಲಿ ಹೇಳಿ ಆದ ಮೇಲೆ ಅವಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ಕೇಳುವ ಒಂದು ಸಂದರ್ಭ ಉಂಟು, ಆಗ ಉತ್ತರ ಹೇಳಿ. ಆದಾ? ಪ್ರಶ್ನೆ ಎಡಿಕೇರಿ ಆಯ್ತಲ್ಲ. ಪುದುಪಜೆ ತಂಡಕ್ಕೆ ಪ್ರಶ್ನೆ. ಮನೆಯ ಚಾವಣಿಯಿಂದ ಮಳೆ ಬಾಕನ ನೀರು ಬೀಳುವ ಜಾಗ, ನೆರಳಿಗೆ ಆಸರೆಯಾಗುವ ಜಾಗ, ಇದಕ್ಕೆ ಏನು ಹೇಳುವೆ? ಮನೆ ಚಾವಣಿಯಿಂದ ನೀರು ಬೀಳುವ ಜಾಗ, ನೆರಳಿಗೆ ಆಸರೆಯಾಗುವ ಒಂದು ಜಾಗ ಉಂಟು ಐನ್ ಮನೆಯಲ್ಲಿ, ಅದಕ್ಕೆ ಏನು ಹೇಳುವೆ? ಸೂರಡಿ. ಸರಿಯಾದ ಉತ್ತರ. ಅಂಕ 5. ಪುದುಪಜೆ. ಇವ್ರಿಗೆ ಕೊಡಪ್ಪ. ನಂಗಾರು ತಂಡಕ್ಕೆ ಪ್ರಶ್ನೆ. ಮನೆಯ ಒಳಭಾಗದಲ್ಲಿ ಕೆರೆ ಆಕಾರದ ಜಾಗೆ ಇರುವ ಮನೆಗೆ ಯಾವ ಐನ್ ಮನೆ ಅಂತ ಹೇಳುವೆ? ಮನೆಯ ಒಳಭಾಗದಲ್ಲಿ ಕೆರೆ ಆಕಾರದ ಜಾಗೆ ಇರುವ ಮನೆಗೆ ಯಾವ ಐನ್ ಮನೆ ಅಂತ ಹೇಳುವೆ? ಚಾವಡಿ ಐನ್ ಮನೆ. ಉತ್ತರ ತಪ್ಪಾಗುಟ್ಟು. -2 ಅಂಕ ನಂಗಾರು ತಂಡಕ್ಕೆ. ಚೌಕಟ್ಟು ಮನೆ, 4 ಕಟ್ಟಿನ ಮನೆ. ಚೌಕಟ್ಟು ಮನೆ. ಚೌಕಟ್ಟು ಅಲ್ಲ. 2 ಅಂಕ ಮೈನಸ್ ನಿಡ್ಯಮಲೆ ತಂಡ. ನಿಡ್ಯಮಲೆಗೆ 2 ಅಂಕ ಮೈನಸ್ ಔಟು. ಒಳಕಟ್ಟು ಮನೆ. ಒಳ ಮುಂದನ ಮನೆ ಸರಿಯಾದ ಉತ್ತರ.
ಅವು ಒಳಕಟ್ಟನ ಮನೆತೆ ಹೇಳೋಳು ಅಂಕ ಕೊಡಕ ಒಳಕಟ್ಟನ ಮನೆ ಒಳಕಟ್ಟಿದ ಮನೆ ಅದು ಬೇರೆ. ಈಗ ಈ ಪ್ರಶ್ನೆಗೆ ಉತ್ತರಕ್ಕೂ ಕೂಡ ಅಂಕ ಕೊಡಬೇಡಿ ಅಂತ ನಮ್ಮ ತಂಡದವ್ರು ಹೇಳ್ತಾವಳ. ದಯವಿಟ್ಟು ಇದನ್ನು ಕೂಡ 2 ಅಂಕ ಮೈನಸ್ ಮಾಡಿ. ಪೈಕಾ ಮನೆಗೆ 2 ಅಂಕ ಮೈನಸ್ ಮಾಡಿ. ಸರಿ ಗೊತ್ತಿದ್ರೆ ಮಾತ್ರ ಹೇಳಿ ದಯವಿಟ್ಟು. ಐನ್ ಮನೆಯಲ್ಲಿ ದೇವರಿಗೆ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯ 3ನೇ ಅವಧಿಯ ಅಧ್ಯಕ್ಷರು ಯಾರು? ಜಯರಾಮ್. ಉತ್ತರ ಸರಿಯಾಗಿ ಉಂಟು. ಬಾರಿಕೆ ತಂಡಕ್ಕೆ 10 ಅಂಕ. ಪಾಸ್. ಬೈತಡ್ಕ ಜಾನಕಿ ಬೆಳ್ಳಿಯಪ್ಪ. ಪಾಸ್. ಕೋರನ ಸರಸ್ವತಿ. ಪಾಸ್. ಉತ್ತರ ತಪ್ಪಾಗುಂಟು. ಆಡಿಯನ್ಸ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಕ್ಕೆ. ಬೊಬ್ಬೆ ಹಾಕಬೇಡಿ, ಕೈ ಎತ್ತಿ ಉತ್ತರ ನೀಡಿ. ಅಂಕಗಳೊಟ್ಟಿಗೆ ನೀವು ಹಿಂದೇಟು ಹಾಕಿರುವರಿ. ಇಂದಿನ ಹಿಂದೇಟು ಮುಂದಿಗೆ ನಿಮಗೆ ಮೆಟ್ಲೇರಿಕೆ ಅವಕಾಶ ಕೊಟ್ಟದೆ, ಸ್ಫೂರ್ತಿ ಆದೆತ್ತ ಅಂದ್ಕೊಂಡು ಪುದುಪಜೆ ರೋಷನ್ ನಾವು ವೇದಿಕೆಗೆ ಬರೋಕು. ನಡುಬೆಟ್ಟಿ ಸುಮಾ ಮೇಡಮ್ ವೇದಿಕೆಗೆ ಬರೋಕೂತ ಕೇಳ್ಕೊಂತವಳೆ. ಬಾರಿಕೆ ತಂಡಕ್ಕೆ ಇಂದಿನ ವಿಜೇತ ತಂಡ ಎಡಿಕೇರಿ ತಂಡಕ್ಕೆ ದಂಡಿನ ಜಯಂತ ವೇದಿಕೆಗೆ ಬರಕು. ಈ ಒಂದು ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ, ಅವ್ವ ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ. ಉಕ್ಕಿ ಹರಿವ ನಿಂಗೆ ಇದು ಸಾಷ್ಟಾಂಗ ವಂದನೆ, ತಳುಕಿ ಬಳುಕಿ ಹರಿವ ನಿಂಗೆ ಸಾಷ್ಟಾಂಗ ವಂದನೆ, ಉಕ್ಕಿ
ಉಕ್ಕಿ ಹರಿವ ನಿಂಗೆ ಇದೋ ಸಾಷ್ಟಾಂಗ ವಂದನೆ, ತಳುಕಿ ಬಳುಕಿ ಹರಿವ ನಿಂಗೆ ಸಾಷ್ಟಾಂಗ ವಂದನೆ, ಶುದ್ಧ ಜಲದ ನಿಂಗೆ ಇದು ಸಾಷ್ಟಾಂಗ ವಂದನೆ, ಜೀವ ಜಲದ ನಿಂಗೆ ಇದು ಸಾಷ್ಟಾಂಗ ವಂದನೆ, ಜೀವ ಜಲದ ನಿಂಗೆ ಇದು ಸಾಷ್ಟಾಂಗ ವಂದನೆ. ಅವ್ವ ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ. ಅಂದು ಇಂದು ಎಂದಿಗೂ ಪುಣ್ಯ ಜಲದ ಸಂಗಮ, ನೀದ ಜನಕ್ಕೆ ಸಿಕ್ಕಿದೆ ಪಾವನ ಸಂಗಮ. ಅಂದು ಇಂದು ಎಂದಿಗೂ ಪುಣ್ಯ ಜಲದ ಸಂಗಮ, ನೀದ ಜನಕ್ಕೆ ಸಿಕ್ಕಿದೆ ಪಾವನ ಸಂಗಮ. ಸುತ್ತಮುತ್ತ ಕೇಳಲಿ ಐಕ್ಯತೆಯ ಸರಿಗಮ, ಲೋಕ ಜನಕ್ಕೆ ಸಿಕ್ಕಿದೆ ಮನಮಿಡಿವ ಸರಿಗಮ, ಲೋಕ ಜನಕ್ಕೆ ಸಿಕ್ಕಿದೆ ಮನಮಿಡಿವ ಸರಿಗಮ. ಅವ್ವ ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ. ಅಲ್ಲಿ ಇಲ್ಲಿ ಎಲ್ಲು ಹುಟ್ಟು ಅರಳಿ ನಿತ್ತವನ ಸುಮ, ಮೆದುಗಾಳಿಗೆ ಬೀಸಿ ಬಾತು ಹೊಸ ಹೂಗಳ ಘಮ ಘಮ. ಅಲ್ಲಿ ಇಲ್ಲಿ ಎಲ್ಲೂ ಹುಟ್ಟು ಅರಳಿ ನಿತ್ತವನ ಸುಮ, ಮೆದುಗಾಳಿಗೆ ಬೀಸಿ ಬಾತು ಹೊಸ ಹೂಗಳ ಘಮ ಘಮ. ದಶ ದಿಕ್ಕಿಗೂ ಕೇಳು ತುಟ್ಟು ಕಾವೇರಿಯ ಕಲರವ, ರೈತ ಮೊಕಲಿ ಕಾಣು ತುಟ್ಟು ಮಂದಹಾಸ ವೈಭವ, ರೈತ ಮೊಕಲಿ ಕಾಣು ತುಟ್ಟು ಮಂದಹಾಸ ವೈಭವ. ಅವ್ವ ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ, ಅವ್ವ ಕಾವೇರಿ ನಿಂಗೆ ಅರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ, ಅವ್ವ ಕಾವೇರಿ ನಿಂಗೆ ಸಮರ್ಪಣೆ. ಕಾಲ ಕಾಲಕ್ಕೂ ನಿನ್ನ ನಂಬಿ ಬಂದವುನ ಕೈ ಹಿಡಿದು ನಡ್ಸಪ್ಪ ನೀನು ಮಗಂದು. ಕಾಲ ಕಾಲಕ್ಕೂ ನಿನ್ನ ನಂಬಿ ಬಂದವು